ಶಿವಕುಮಾರ್ ಅವರಿಗೆ ದ್ವೀಪವನ್ನು ಕಾಂಗ್ರೆಸ್ನವರು ಶ್ರೀಲಂಕೆಗೆ ಕೊಟ್ಟಿದ್ದಾರೆ. ಆದರೆ ಅರುಣಾಚಲ್ ಪ್ರದೇಶ ನಮ್ಮದೇ ಭಾಗ. ಅದು ಸುಮಾರು 4ರಿಂದ 5 ಸಾವಿರ ಚದರ ಕಿಲೋಮೀಟರ್ ಇವತ್ತು ಚೀನಾದ ವಶದಲ್ಲಿ ಇದೆ. ಅದರ ಬಗ್ಗೆ ಅವರು ಮಾತನಾಡ್ತಾ ಇಲ್ಲ. ಆದುದರಿಂದ ತಮ್ಮಲ್ಲಿ ನಾನು ಕೇಳ್ತಾ ಇದ್ದೀನಿ, ನಮ್ಮ ದೇಶದ ಗಡಿಗಳ ಬಗ್ಗೆಯೂ ಕೂಡ, ನಮ್ಮ ದೇಶದ ಮಿಲಿಟರಿ ರೂಲ್ನ ಬಗ್ಗೆ, ನಮ್ಮ ರಕ್ಷಣೆಯ ಬಗ್ಗೆ ಕೂಡ ಕೇಂದ್ರ ಸರ್ಕಾರ ಚಿಂತನೆ ಮಾಡಬೇಕು. ಅದಕ್ಕೋಸ್ಕರ ನಮಗೆ ಕಾಂಗ್ರೆಸ್ ಸರ್ಕಾರ ಬೇಕು. ಕಾಂಗ್ರೆಸ್ ಸರ್ಕಾರವು ಯಾವಾಗಲೂ ಜನರ ಬಗ್ಗೆ, ದೇಶದ ಬಗ್ಗೆ ಸದಾ ಚಿಂತನೆ ಮಾಡುವಂಥ ಪಕ್ಷ. ಈ ಭಾಗದಲ್ಲಿ ಕಳೆದ 30 ವರ್ಷದಿಂದ BJPಯವರು ಸತತವಾಗಿ ಬೆಳ್ತಾ ಇದೆ. ಇವತ್ತಿಗೆ ನಮಗೊಂದು ಅವಕಾಶ ಇದೆ. ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರುವಂಥ ಸನ್ಮಾನ್ಯ ಶ್ರೀ ಪದ್ಮರಾಜ್ ಪೂಜಾರಿ ಅವರನ್ನು ನಾವು ಗೆಲ್ಲಿಸುವಂಥ ಸದವಕಾಶ ನಮ್ಮ ಮುಂದೆ ಇದೆ. ನಾವೆಲ್ಲರಿಗೂ ವಿಚಾರವನ್ನು ತಿಳಿಯಬೇಕು. ಪದ್ಮರಾಜ್ ಪೂಜಾರಿ ಅವರಿಗೆ ನಾವು ಗೆಲ್ಲಿಸಿ ಮಗದೊಮ್ಮೆ ಅವರನ್ನು, ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ನಾವು ಸಂಸದಿಗೆ ಕಳಿಸಿ ನಾವು ಕಾಂಗ್ರೆಸ್ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ನಮ್ಮ ಸಂಪೂರ್ಣ ಸಹಕಾರವನ್ನು ನೀಡಿ ಈ ಸಾರಿ ಕಾಂಗ್ರೆಸ್ ಸರ್ಕಾರವನ್ನು ನಾವು ಕೇಂದ್ರದಲ್ಲಿ ನೋಡಬೇಕಾಗಿದೆ ಅಂತ ಕರೆ ನೀಡಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನರವರು ಈಗಾಗಲೇ 10 ನಿಮಿಷದೊಳಗಾಗಿ ಬರಲಿಕ್ಕಿದ್ದಾರೆ. ಅವರೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಕೂಡ ಕೆಲವೇ ನಿಮಿಷಗಳೇ ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ಅದೇ ರೀತಿ ನಮ್ಮ ನೆಚ್ಚಿನ ಅಭ್ಯರ್ಥಿ ಸನ್ಮಾನ್ಯ ಪದ್ಮರಾಜ ಪೂಜಾರಿ ಅವರು ಕೂಡ ಕೆಲವೇ ಹೊತ್ತಿನ ನಮ್ಮನ್ನು ಸೇರಿಕೊಳ್ಳಲಿಕ್ಕಿದ್ದಾರೆ. ತೊಕ್ಕೋಟು ಕಡೆಯಿಂದ ಈಗಾಗಲೇ ಬರ್ತಾ ಇದ್ದಾರೆ ಅವರು. ಇದೀಗ ನಮ್ಮನ್ನು ಉದ್ದೇಶಿಸಿ ನಮ್ಮ ನೆಚ್ಚಿನ ನಾಯಕಿ ಶಕುವಕ್ಕ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ನಮ್ಮ ಉಡುಪಿ ಬ್ಲಾಕ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮನ್ನು ಸಕ್ರಿಯವಾಗಿ ಪಾಲ್ಗೊಳ್ತಿರುವ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ಇದೀಗ ನಮ್ಮ ಮುಂದೆ. ಅವಳ ಏರ್ ನಿರ್ಮಲಾ ಸೀತಾರಾಮನ ಖಂಡನಿ ಖಂಡನೆ ಮುಡಿಯಲಿಗೆ ಸರಿ ಉಂಟ ಜಗತ್ತು ಉಂಡಂತ ಪರಕಾಲ ಪ್ರಭಾಕರಂದು ಅವ್ರು ಏಪಲ ಈ ದೇಶ ಮಾನ್ಪೆ ಈ BJP ಬತ್ತನ ಅಂಚ, ಈ BJP ಬತ್ತನ ಇಂಚ ಅಂತ ಆಂಡ ಮೊಕಲು ಒಂದು ನಿರ್ಮಲಾ ಸೀತಾರಾಮಲ್ಲ ಪುಗರ್ವೇರಪ್ಪ ಪುಗರ್ವೇರು ಅಪ್ಪಾಗ ಅವ್ರನ್ನ ಖಂಡನೆಗೆ ಅವಳ ಆರು ಅರ್ಥಶಾಸ್ತ್ರಜ್ಞೆ ಆರೆಗೆ ಈ ದೇಶದ ವ್ಯವಸ್ಥೆ ಸರಿದೂಚಿ ಓಟು ಬಂದಾಗ ಒಂಜಿ ಪಾರ್ಟಿದೇನು ಬೊಕ್ಕೊಂಜಿ ಪಾರ್ಟಿದೆ ನೆರ್ಪುನು ಇತ್ತನೇ ಅವು ಎಡ್ಡೆ ಮಲ್ತನಲ್ಲ ನೆರ್ಪುನ್ನೆ, ಹಾಲು ಮಲ್ತನಲ್ಲ ನೆರ್ಪುನ್ನೆ, ನೆರಡೊಂದೇ ನೆರ್ಪುನ್ನೆ ಆಂಡ ಪಾರ್ಟಿದಾಯನೇ ನೆರ್ಪೆ ಬಂಡ ದಾನೆ ಅವಳ ಏರು ನಿರ್ಮಲಾ ಸೀತಾರಾಮನ ಖಂಡನೆ ಖಂಡನೆ ಮುಡಿಯಲಿಗೆ ಸರಿ ಉಂಟ ಜಗತ್ತು ಉಂಡಂತ ಪರಕಾಲ ಪ್ರಭಾಕರಂದು ಅವ್ರು ಏಪಲ ಈ ದೇಶ ಮಾನ್ಪೆ ಈ BJP ಬತ್ತನ ಅಂಚ, ಈ BJP ಬತ್ತನ ಇಂಚ ಅಂತ ಆಂಡ ಮೊಕಲು ಒಂದು ನಿರ್ಮಲಾ ಸೀತಾರಾಮಲ್ಲ ಪುಗರ್ವೇರಪ್ಪ ಪುಗರ್ವೇರು ಅಪ್ಪಾಗ ಅವ್ರನ್ನ ಖಂಡನೆಗೆ ಅವಳ ಆರು ಅರ್ಥಶಾಸ್ತ್ರಜ್ಞೆ ಆರೆಗೆ ಈ ದೇಶದ ವ್ಯವಸ್ಥೆ ಸರಿದೂಚಿ ಬೊಕ್ಕರಿ ಹಾಕ್ಲನೇ MP ಸುಬ್ರಹ್ಮಣ್ಯ ಸ್ವಾಮಿ ಅರುವರ ನಮ್ಮನೆ ಪಾತೆರ್ನಾರೆ ಆನಾರು ಏಪಲ ದೂರ್ನಿ ನಾವು ಎಂಕ್ಲೇನ ಅಕ್ಲೇನೇ ದೂರ್ನಿ ಅಕಲೇ ದೂರುವೇರು ಬಂದಾಗ ನಮ್ಮ ಒಂಚೂರು ಆಲೋಚನೆ ಮಲ್ಪಡ್ಚ ಕಾಂಗ್ರೆಸ್ ಇನಿ ಮಾತಾರ ಬಂದು ಬೆರೆದು ಅಕಲ್ ವಿರೋಧ ಬಂದಾಗ ಕಾಂಗ್ರೆಸ್ ಇಡೀ ಲಗಾಡಿ ಎತ್ತನಂದು ಒಯ್ಯಿನ ಲಗಾಡಿಂದ ಕೆಂಡು ಒಂಜಿಲ್ಲ ಹೋಗಿ ಇಡೀ ಈ ದೇಶಡು ಪಾಪದಾಯೆ ಮಲ್ಲಾಯೆಂದು ಇತ್ತನೇನು ಪೋಪಾಯಿನಾರೇ ಹಿಂಗಿದ್ದೀರಾಗಲ್ಲ ಧನಿಕುಲೇನ ಎಂಕುಲು ಕಳೆ ಒಂದು ನಾಕಲ ಪೂರಾ ಒಕ್ಕೆಲ್ಗೆ పోతుడు ಆಂಡ ಎಂಕುಲು ಕಾಂಗ್ರೆಸ್ ಡೇ ಬತ್ತು ಬೂರೊಂದ ಆಂಡ ಏರು ಧನಿಕಲ್ನ ಆಸ್ತಿನ ಪೂರಾ ಗೆತ್ತೊಂದಿನಿ ಧನಿಕಲು ಆತರ ಅಕ್ಲು ಪೂರ BJP ಡೊಲ್ಲೇರು
ದಾಯಲ್ಲೇರನ್ನು ಪಂಡ ಏರ್ಲ ಬಂತು ಜೇರು ನಮ್ಮ ದುಂಬು ಕೂಲಿಗೆ ಪಾಪ ಮುರಾಣಿ ನಮ್ಮ ಶ್ರೀನಿವಾಸ ಪೂಜಾರಿನ ಒಂಜಿಂದು ತುಯೆ ಎನ್ನ ಅಪ್ಪೆಮ್ಮೆ ಕೂಲಿಗೆ ಪೋಂತೇರು ದೇವರಾಜ ಅರಸನ ಕಾಲೋಡು ದನಿನ ಪನೀತರ ಡೆಕ್ರೆ ತಿಕ್ಕನೇಟಿ ಅನ್ನರ ಮನೆ ಅತ್ತ ಅಂತೆ ಅಂಚನೆ ಮಾತ ಅಪ್ಪೆಮ್ಮೆಲ ನಮಗ ನಮ್ಮ ಹಿರಿಯಾಕಲಿನ ಭೂಮಿ ಹತ್ತಂದು ಕಾಂಗ್ರೆಸ್ ಸರ್ಕಾರಡ್ ಇಂದಿರಾ ಗಾಂಧಿ ಮಲ್ತದ ನಂಗೆ ಕೊರ್ತುನ ಅಂದು ಪಂತುಂಡ ಇಂಥ ಜವನೇರಿಗೆ ಅರ್ಥ ಬಡ್ತಿ ಇನ್ನಿ ಮೂಲ ಪ್ರಾಯದಾಕಲು ಅದು ಉಲ್ಲಂದಮ್ಮ ಏತ್ ಜನ ಬ್ಯಾಂಕ್ ತೂತ ಏತ್ ಜನ ಜವನೇ ರೂಪನಾಗ ಬ್ಯಾಂಕ್ ಹೋದು ಅಕೌಂಟ್ ಮಲ್ತದ ಆಂಡ ಏಪ ಈ ದೇಶಡು ಕಾಂಗ್ರೆಸ್ ಸರ್ಕಾರಡ್ ಜನಾರ್ದನ ಪೂಜಾರ್ಲು ಮಂತ್ರಿಲಾಯರ ಪ್ರತಿ ಊರಿಲ ಬ್ಯಾಂಕ್ ಪೋರೆ ಅವಕಾಶ ಆಂಡ್ ಅಂಚ ಆ ಬ್ಯಾಂಕನ ತೋಜನೆ ಕಾಂಗ್ರೆಸ್ ಅವಳ ಬಿಡಿ ನಮ್ಮ ಐನು ಗ್ಯಾರಂಟಿ ಬಂದಾಗ ಪಂಡೇರತ್ತ ಸಾವಲ ಮೀದೇರು ಲೋಬೇರು ಇಡೀ ಊರೇ ಮುರುಕದು ಪೋಯ ಲೆಕ್ಕ ಬತ್ತೇರಿಯರು ಅಣ್ಣ ಏರು ಬೊಬ್ಬೆ ಬತ್ತೇರ ಇನಿ ಕಾಂಗ್ರೆಸ್ದ ಕೊಡುಗೆನು ಪಡೆವಂದನ ಒಂಜೇ ಒಂಜಿನರ ಮನೆ ಸದ್ಯಡು ಮೂಲ ನಮ್ಮ ಜಿಲ್ಲೆ ಇಚ್ಚೇರು ದಾಯಬಂಡ ಬಂಗಾರಪ್ಪರು ಮುಖ್ಯಮಂತ್ರಿ ಆದ ಪುನಗ ರೈತರಿಗೆ ಫ್ರೀ ಕರೆಂಟ್ ಕೊರಿಯರು ನಮ್ಮ ಇರ್ನೋದು ಲಿಮಿಟೆಡ್ ಕೊಡ್ತಾನೆ ಅತ್ತ ರೈತರಿಗೆ ಫ್ರೀ ಕೊರಿಯರು ಒರಿಯರಿಯಡ 10 ಹಾರ್ಸ್ 20 ಹಾರ್ಸ್ ಪವರ್ 24 ಗಂಟೆಲ ಆಟೋಮೆಟಿಕ್ ಕರೆಂಟ್ ಬಂದಾಗ ನೀರು ರಟ್ಟೆರ ಸುರಾಂಡು ಊರು ಮುರುಕದು ಪೋತುಚಿ ಅಣ್ಣ ಅಕ್ಲಿಗೆ ಕಾಂಗ್ರೆಸ್ ಕೊಡ್ತೀನಿ ಎಂದು ನೆನಪಿಚ್ಚು ದಯಮಣ್ಣ ಮರಪ್ಪನಿ ಬೇಗ ನಂಗೆ ಮರಪ್ಪನಿ ಬಕ್ಕದ ಅಮ್ಮಲ ತಪ್ಪುಂಡು ಕಾಂಗ್ರೆಸ್ ತಕ್ಕಲಿ ಕೊರ್ದು ಬಿಡುಪ್ಪ ಪಣಿಯರ ಪೋಪುಜ ಈ ನಮ್ಮ ಆಲೋಚನೆ ಅಲ್ಪಿ ಒಂಜಿ ಪೆರಡೆ ತೆತ್ತಿದೀಪನೆ ಲೋಡಿ ಇತ್ತನೇ ಆ ಪೆರಡೆ ತೆತ್ತಿದ ಅರ್ಧ ಗಂಟೆ ನಾನು ತೆತ್ತಿದೀತೆ ಅಂದೆ ಅಣ್ಣ ಕಾಂಗ್ರೆಸ್ ತಾಯಿ ಕೆಲಸ ಆವಣ ಕಾದರ್ ನೂಲು ಪೋದು ಕೈಕಾರು ಪತ್ತದು ಪೂರ ಮಲ್ತು ಕೊರ್ಪೇರು ಮನದನಿ ಅಣ್ಣ ಇರಿನ ಕೆಲಸ ಆತನ ತಂದೇನ ಪುದಿಯೋ ನೀನು ಪನ್ಪುಣ ಮಾತ್ರ ನಮಡ ಇಜ್ಜಿ ಅಂಚಾಯ ನೆಟ್ಟು ಆಗ್ಲಿಗಿಲ್ಲ ಆ ಬುದ್ಧಿ ಇಜ್ಜಿ ಮಾತ ಎಂಚಿನ ಬೋರ್ಡು ಅಕ್ರಮ ಸಕ್ರಮ ಕಾಣುತ್ತೇರು ಏರ್ನ ಭೂಮಿ ಸರ್ಕಾರದ ಭೂಮಿ ನಮ್ಮ ಭೂಮಿದ ಒತ್ತಡ ಒಲಾಂಡಲ 4 ದೈದಿ ತೆರಡೈನ ಅಕಲೆ ಮಲ್ತ ನಡೆದು ಬಂಡೇರು ಅದೋತ ಮಧ್ಯಮ ವರ್ಗದ ಪೋಯಿ ಸೂತ್ತುಡಲ್ಲ ಕಂಡನಿನ ಬುಧಾರಡು ಬುಡಿದಿನ ಬುಧಾರಡು ಮಾತರ ಬುಧಾರಡಲ್ಲ 5 ಎಕರೆ 4 ಸೊನ್ಪತ್ತೈನು 4 ಎಕರೆ ಸೊನ್ಪತ್ತೈನು ಸೆನ್ಸ್ ಜಾಗದಲ್ಲ ಕಮಲ್ತೊಂದು 3 ಎಕರೆ ಇತ್ತನೆ 30 ಎಕರೆ ದನಿಕಾಯಿ ಕಾಂಗ್ರೆಸ್ ಗೊತ್ತನೆ ಎಂದು ಏರೆಗಳ ನೆನಪಿಚ್ಚಿ ಇತ್ತ ವಾಪಸ್ ಅರ್ಜಿ ಪಾಡ್ಯರೆ ಏಪ ಬರ್ಪುಣೊಂದು ಕೇನ್ವೇರು ಆ 30 300 ಎಕರೆ ಮಲ್ಪೇರ ತಂದೆ ಭಾಗ್ಯರೆಗೆಲ್ಲ ಕೊಡ್ಪಣಕ್ಲಿ ಇಚ್ಚಿ ಅಕ್ರಮ ಸಕ್ರಮ ಬಿಡಿ ಗುಡ್ಡಡಿ ಇಲ್ಲ ಕಟ್ಟದು ಒಂಜಿ ಲೈಟ್ ಇಜ್ಜಿ ನೀರಿಜ್ಜಿ ಅಂಚಿನ ಸ್ಥಿತಿ ಇಟ್ಟಿತ್ತನ ಹಾಗೆ 94 ಸೀನ್ ಕೊಂತನಿಂದ್ವೇ ಸಿದ್ದರಾಮಯ್ಯರು ಎಷ್ಟೋ ಜನ ಯಾನೇ MLA ಅದು ಪುನಗ 10 ಎಕರೆ ಜಾಗ ಇತ್ತದಲ್ಲ ಗುಡ್ಡೆಡು ಮಲ್ಲ ಬರೀ ಬತ್ತಿತ್ತೇರು ಮಲ್ಲ ಇಲ್ಲಾರನ ಅಣ್ಣ ಇಲ್ಲಿ ಉಪ್ಪನಿ ಸರ್ಕಾರಿ ಜಾಗ ಐನು ಬರೆಯರೆ ನಿಮ್ಮದು ಸರ್ಕಾರಿ ಜಾಗ ನಿಮಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂದ ಈ ಮಲ್ಲಾರು ಬರ್ತದೆ ಮೇಡಮ್ ಎನ್ನ ಹಿರಿಯಾಕಲೆ ಕಾಲದ ಇಲ್ಲಿ ಸರಿ ನಂಕದಾನೆ ಸರ್ಕಾರ ಕೊಡ್ತನು ಇಲ್ಲಿ ಕೊಂಡು ಅವಳು ಹಾಕಲಿಗೆ ಮರಪುಡು ಕೊರ್ಪನೇನು ಪೂರದೆ ತೊನ್ವೇರು ಐದು ಬೊಕ್ಕ ಕಾಂಗ್ರೆಸ್ ಮಲ್ತನಿ ಎಂಚಿನ ಅದಕ್ಕೇನು ಎಂಚೆಂಚಿನ ನಿಕಲು ಮಾರ್ದಾರಣ್ಣ ಪೂರ ಎಂಗಲು ಮಲ್ದನ ನಿಕಲು ಮಾರ್ದನ ಉಂಡತ್ತ ನಮ್ಮ ಜಿಲ್ಲೆಡೆ ಮಾತಾರ ಬಣ್ಣಿಲಕ್ಕ ನಿಕಲು ಮಲ್ತನ ಪನಿಯರ ಒಂಜೇ ಒಂಜಿ ವಸ್ತು ಇಚ್ಚಿ
ಮಾರ್ದನೆ ಎತ್ತಂದು ಬಂಡ ತರೇಡ್ದರೆಕ ಬಂಡೊಂದು ಪೋಪನಾತ್ ನಿಖಲು ಮಲ್ತದಿದ್ದಾರೆ ಅಪಗ ಕಾಂಗ್ರೆಸ್ ಮಲ್ತದಿಂಡು ನಿಖಲು ಮಾರ್ದ್ಯ ಈ 2000 ಇತ್ತು ಮೊದಲೇ ಕಣ್ಣು ಕೋಡೆಯರ ಬಂಡೊಂತೀರಿ ಎಣ್ಪ ಕಂಡಿ ಬಜ್ಜೆ ಅಪ್ಪನಿಗೆ ಇಲ್ಲದ ಪುಣ್ಯಗೆ 2000 ರೂಪಾಯಿ ಬರ್ತಂಗೆ ಒಂದೇ ತಿಂಗಳದ ಬೈಚಿಗೆ ಬರ್ತದ ಅದು ಯಾಕೆ ಬರಲಿಲ್ಲ ಅಂತ ಕೇಳಿರಿಗೆ ಎಡ್ಡೆಂದನಾರು ಆಡದೆ ತೊಂದರೆ ಇರತ್ತ ಸರ್ಕಾರದ ದುಡ್ಡು ಸರಕಾರ ಕೊಡ್ತೀನಿ ನಮ್ಮದೇ ತೊನ್ನಾಕಲು ಬಂದಾಗೆಂಚ ನಿಖಲತ್ತು ಸರ್ಕಾರ ಕೊಡ್ತೀನಿ ಅಂದಪ್ಪ ಕೊಡ್ತೀನಿ ಸರ್ಕಾರನೇ ಆಡ ಕಾಂಗ್ರೆಸ್ ಸರ್ಕಾರ ಕೊಡ್ತೀನಿ ಮುರ್ಕೊಂಡು ಅಂದಾರ ತಂಡ ನಿಖಲಿನ 10 ಜನ 12 ಲಕ್ಷ ಕೋಟಿ ದೇಶಗೂ ಮುರ್ಕಾಯಿರತ್ತ ನಿಖಲಿ ಏರ್ಲ ಮುರ್ಕು ಜನ ಪಾಪದಾಗ 2000 ಕೊರ್ನಾಗ ಮುರ್ಕೊಂಡೊಂದು ಬೊಬ್ಬೆ ಬತ್ತನಾಗಲ್ಲ ಜಮನೇರಿಗೆ ಉದ್ಯೋಗ ಇದ್ದಿಂದ ಬಂಡದು ಒಂಜಿ 3000 ಆಗಿ ಅಪ್ಲಿಕೇಶನ್ ಪಾಡ್ಯಾನಲ್ಲ ಒಪ್ಪಡಂದು ಕೊರ್ನಾಗ ಪೂರ ಮುರ್ಕೊಂಡೊಂದು ಪನ್ಪಡಾಕಲ್ಲ ತೊನ್ನ ಪೂರ ಅದೇ ತೊನೆಯವರು ಅಯ್ಯೋ ಒಂಜಿ ಶಕ್ತಿ ಯೋಜನೆ ಬಸ್ ಬತ್ತನೇ ಎಂಕೆ ತೋಜೊಂತರು ಪುಣ್ಯನ ಹಾಕಲೇನು ತೋಜಾಯಿನ ಸ್ಥಿತಿ ಪುಣ್ಯನ ಹಾಕಲು ಪೆಟ್ಟು ಒಬ್ಬನ ಹಾಕಲಿಲ್ಲ ಕನೇ ಮಲ್ತೇನೆ ನಿಖಲೆ ಗಿಂಚಾರಗನೆ ಮೂಲೋಲು ಒಂಜಿ 2 ಬಸ್ಸು ಬರ್ಪುಂಡು ತೋಜುಂಡು ನಿಖಲೆ ಆಂಡ ಪೇಂಟೆಡ್ ಅಕ್ಲು ಪೆಟ್ಟುಗಿಂದೇ ಪುಟ್ಟನ ಅಕ್ಲೆಲಕ್ಕ ಮಲ್ತಿತ್ತೇರು ಆಂಡ ಇನ್ನು ಯಾನು ಮುರಣಿ ಕ್ಯಾಂಡಿಡೇಟ್ನ ಒಟ್ಟಿಗೆ ಸುಬ್ರಹ್ಮಣ್ಯಾಗ ಹೋತೆ ಅವಳು ಪೊಂಜನಕಲ್ ರಾಶಿ ಬುರ್ದೇರು ಏನು ಮನೆ ಎಲ್ಲಿಂದ ಬಂದಿದ್ದೀರಿ ನಾವು ಹಾವೇರಿಯಿಂದ ಬಂದಿದ್ದೇವೆ ಗದಗದಿಂದ ಬಂದಿದ್ದೇವೆ ಒರ್ತಿ ಪೊಂಜೋ ಬಂಡೇರು ನಾನು 5 ಬಾರಿ ಬಂದಿದ್ದೇನೆ ಏನಾಗ್ಲಿಕ್ಕುಂಟು ಮಕ್ಕಳಿಗೆ ನನ್ನಿಂದೇನು ಆಗುದು ಬೇಡ 2000 ರೂಪಾಯಿ ಸಿಗ್ತದೆ ಬಸ್ಸು ಫ್ರೀ ಇದೆ ಇಲ್ಲಿ ಊಟ ಇದೆ ಬರ್ತೇನೆ ಇಲ್ಲಿ ದೇವರನ್ನೆಲ್ಲ ನೋಡ್ತೇನೆ ಹಾಗೂ ನನಗೆ ಬೇಕಾದ್ದನ್ನು ತಗೊಂಡು ಹೋಗ್ತೇನೆ ಏರು ಕುರುವೆರಣ್ಣ ಮಲ್ಯರು ಮುರ್ಕ ಐನೋ ಮಲ್ಲೆತ್ತಿಗೆ ಈ ಪೊಂಜೆಗೆ 2000 ಕೊಂಡ ಬಂಜಿಸುಗೆ ನಿಖಲಿಗೆ ಬಂಜಿಸು ಏಪ ಬರೋಡು ಆ ಕೊರೋನಾಡು ಒಂಜೊಂಜಿ ಗುಂಡಿಡು 10 ಜನ ಪಾಡ್ದು ಒಂಜೇ ಜೇಸಿ ಬಿಡ ಮಣ್ಣಮ್ಮನ ಪಾಡ್ನಾಗ ನಂಗೆ ಬಂಜಿಸು ಬತ್ತುಜಿ ಏರೋ ನುಪ್ಪಿಜ್ಜಂದನಾಗಿ 2000 ರೂಪಾಯಿ ಕೊಂಡ ಅಪಗ ಬಂಜಿಸು ಬರ್ಪುಂಡು ಏರೋ ನುಪ್ಪಿಜ್ಜಂದನಾಗಿ 5 kg 10 kg ಅರಿಕೊರ್ನಾಗ ನಂಗೆ ಬೇಜಾರಪ್ಪುಂಡು ಅಣ್ಣ ದೆತೊರ್ನಾಗ ಮಾತ್ರ ಸರ್ಕಾರ ಕೊರ್ಪಣಿ ಮನ್ಪರತ್ತ ನಿಖಲೆ ಸರ್ಕಾರ ದಾಯ್ದ ಕೊರ್ನೆ ನಿಖಲೆ ಸರ್ಕಾರ ದಾಯ್ದ ಕೊರ್ನೆ ಈ ದೇಶವರಿಯೋಡು ಒಂದು ಮಾತೆರಡಲ್ಲ ಬನ್ಪುಣಿ ಒಂದು ಜಾತಿ ನೀತಿ ಧರ್ಮದತ್ತ ದೇಶನು ಒರಿಪುನಂಚಿನ ನಮ್ಮ ಮಾತ ಒಂಜಪ್ಪೆಲ್ಲ ಬಾಲೆಲ್ಲ ಲೆಕ್ಕ ಬದುಕೋಡಾಯಿನ ಅಂಚಿನ ಚುನಾವಣೆ ಎಂದು ಅಂಚಿನ ಚುನಾವಣೆ ನಮ್ಮ ಓಟು ಮಲ್ಪನಾಗ ಆಲೋಚನೆ ಮಲ್ಪಡು ನಮ್ಮ ಓಟು ಪಾಡ್ನಾಗ ಒಂದು ಈ ದೇಶನು ಒರಿಪುನಂಚಿನ ನಮ್ಮ ಮಾತ ಪೊರ್ಲುಡು ಅಪ್ಪೆ ಬಾಲೆ ಲೆಕ್ಕ ಬದುಕು ಲೆಕ್ಕ ಶಾಂತಿಡು ಸೌಹಾರ್ದತೆಡು ಉಪ್ಪು ಲೆಕ್ಕ ಅವಕಾಶ ಮಲ್ಪೆರೆಗೆ ಒಂದು ಪಂಪನಂಚಿನ ಭಾವನೆಡು ನಮ್ಮ ಓಟು ಪಾಡಿ ಅಂದಾಂಡ ಅವು ಆ ಭಾರತದ ಸಮರ್ಪಣೆ ಆಪುಂಡು ನಮ್ಮ ದೇಶ ಎಡ್ಡೆ ಆಪುಂಡು 10 ವರ್ಷ ನಮ್ಮ ಮನಮೋಹನ್ ಸಿಂಗ್ ಇತ್ತೇರು ಬಾಯಿ ಮುಚ್ಚಿದಿತ್ತೇರು ಅದು ಪಾತೆರೊಂದೇ ಇಜ್ಜಾಂಡು ಆಂಡ ಅಮೇರಿಕಾ ಹೊರ ತಿರ್ತು ಪೋನಂಗ ಸಾನು 6 ಪೋದು ಆಕ್ಲೆ ಆರ್ಥಿಕ ವ್ಯವಸ್ಥೆಯನ್ನು ಸರಿ ಮಲ್ಪೆರೆ ಪಂಡದು ಕೊರಿಯರೆ ಓಡಿತಂಡು ಅಪಗ ನಂಗೆ ಆತಮಲ್ಲ ಜನ ಅಂದು ತೋಜಿದಿನಿ ಹೆಚ್ಚಿ ಭಾರತ ಅಪಗಲ ವಿಶ್ವ ಖ್ಯಾತಿಡು ಇತ್ತಂಡು ವಿಶ್ವಮಾನವೇರ ಅಪನಂಚನ ವ್ಯಕ್ತಿತ್ವ ಇತ್ತಂಡು ಒಂಜಿ ಮಾತ್ರ ನಮ್ಮ ನೆನೆತೊನಗ ಕಾಂಗ್ರೆಸ್ದ ಇತಿಹಾಸ ತೂಂಡ ನಾಯಕರ್ನಕಲು ಜೀವ ಕೊರಿಯರು ನಾಯಕರ್ನಕಲು ಚಿದ್ರ ಅದು ತೈತು ಹೋಯರು ಅಂಚನೆ
BJP ಕಾರ್ಯಕರ್ತರು ಪೂರ ಸೈಯರೆ ಸುಳ್ಳು ಮಲ್ತೀರಿ ದಯಮಲ್ತದು ಸೈಪುನ ನಂಚಿನ ತೈಪುನ ಉಂತೋಡು ಪೊಣ್ಣು ಜೋಗ್ಲೇನು ಹಿಂಗೆ ತೋಜುನಿ ಬೇಟಿ ಬಚಾವು ಬೇಟಿ ಪಡಾವು ಬೇಟಿ ಬಚಾವು ಅಣ್ಣ ಮಾತ್ರ ತಪಾಡಾವು ಅಣ್ಣ ಇತ್ತೆ ಮಾತ ಬೇಟಿಯಲ್ಲಿ ನೆನ್ನೆ ಕೆರ್ಪಣ ಹಾಕಲು ಬೆತ್ತಲೆ ಮೆರವಣಿಗೆ ಮಲ್ಪಣ ಹಾಕಲು ಇಂದು ಉಂತೋಡು ಅಂಡ ಒಂಜಿ ಸಮರ್ಥ ನಾಯಕತ್ವ ಬೋಡು ಐಕ್ ಅವಕಾಶ ಮಲ್ಪೆರೆ ಮಾತೆಲ್ಲ ಈ ದೇಶನೂ ಒರಿಪೆರೆ ಪೊಣ್ಣುಲೇನ ಗೌರವವನ್ನು ಒರಿಪೆರೆ ನಮ್ಮ ಜೋಕುಲೇನು ಜವನೇರಿಗೆ ಒಂಜಿ ಉದ್ಯೋಗ ತಿಕ್ಕಿಯರೆ ಮಾತೆಡ್ದು ಹೆಚ್ಚಿಗೆ ಭಾರತ ವಿಶ್ವ ಮಾನ್ಯತೆ ಪಡೆಯರೆ ನಮ್ಮ ಭಾರತ ಪೊರ್ಲುಡು ತೆಲಿತದು ಸಂತೋಷಡು ಬದುಕ್ಯಾರೆ ಅವಕಾಶ ಆಪಲೆಕ್ಕ ನಿಕ್ಲೇನ ಅಮೂಲ್ಯವಾಯಿ ನಂಚಿನ ಊಟು ಪದ್ಮರಾಜರಿಗೆ ಕೊರ್ದು ಒಂಜಾಕೆರಿಗೆ ತೋಜುಂಡು ದಾಯ್ದ ಉಂಡ ಸಾಧಾರಣ ಎಂಕ್ ಜನಾರ್ದನ ಪೂಜಾರ್ಲೆಡ್ದು ದುಂಬುದಾಗಲೇ ನಾತು ಗೊತ್ತುಜಿ ಐಡ್ದಿಂಚಿ ಪೂರ ಒರಿ ನಳಿನ್ ಕುಮಾರ್ ಬುಡ್ದು ಬೊಕ ಪೂರ ಗೆಂದದನೇ ವಕೀಲೇರ್ನಕ್ಲಿ ಅಂಚಾಯ್ತು ಈ ಸರ್ತಿ ಬೇರೆ ಪೂಜಾರ್ಲ ವಕೀಲೇರು ಧನಂಜಯ ಕುಮಾರ್ಲ ವಕೀಲೇರು DV ಸದಾನಂದರ್ಲ ವಕೀಲೇರು ಅಂಚಾಯ್ನಿಟ್ಟು ಈ ಸರ್ತಿ ನಮ್ಮ ಪದ್ಮರಾಜರ್ಲ ವಕೀಲೇರು ನಮ್ಮ ಮಾತೆನ್ನಲ ನಾಯಕತ್ವ ಗೆದ್ದೊಂದು ಊರ್ದ ಅಭಿವೃದ್ಧಿ ಜನಕುಲೇನ ಹಿತ ರಕ್ಷಣೆ ಮಲ್ಪನಂಚಿನ ಒಂಜಿ ತಾಕತ್ತಿತ್ತನ ಒಂಜಿ ದೈವ ಬಲ ಇತ್ತನ ದೇವರನ್ನ ಜಾಗೆಡು ಕೆಲಸ ಮಲ್ತ ಅನುಭವ ಇತ್ತನಂಚಿನ ಪದ್ಮರಾಜರ್ನ ಕೈತ ಚಿನ್ನಗೆ ದಿಗಿಲು ಓಟನ್ ಕುರ್ದು ಆರೇನು ಗೆಂದಾದ ಪಕ್ಷನ ದೇಶದ ಅಧಿಕಾರಕ್ಕೆ ಬರ್ತಾರೆ ಅವಕಾಶ ಮಲ್ತು ಕೊರಡೊಂದು ವಿನಂತಿ ಮಲ್ತೊಂದು ಅವಕಾಶಗಾದ ಧನ್ಯವಾದ. ಫಸ್ಟ್ ಫೇಸ್ ಆಫ್ ಇಲೆಕ್ಷನ್ ಎಡ್ ಬೊಕ್ಕ BJP ನರ್ವಸ್ ಆದ ಪೋತುಂಡು 400 ಪಾರ್ ಪೂರ ಮನ್ನದ ಅಡಿಕ್ಕೆ ಪೋತುಂಡು ಇನ್ನಿನಿಕಲ್ ತೂತಾರ ನರೇಂದ್ರ ಮೋದಿ ವಾನ್ ನಮ್ನೆಡು ಪಾತೆರೊಂದುಲ್ಲೇರಂದು ಎಂಚಿನ ಪಂಡೇರ್ ಪಂಡ ರಾಜಸ್ಥಾನಡ್ ನಿಗಲ್ ಕಾಂಗ್ರೆಸ್ ಓಟು ಕೊರೊಡ್ಚಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋಡ್ ಎಂಚಿನ ಉಂಡು ಪಂಡ ನಿಗಲ ಕರಿಯ ಮನಿದ ತಾಲಿನ ಕಿತ್ತದು ಕೊನೋ ಪೇರು ಇಂಚಿನಲ್ಲ ಒಂಜಿ ಸುಳ್ಳು ಆತ ನಾಯಕರೇ ವೇದಿಕೆಡ ಮುಂಭಾಗೊಡಿತ್ತು ನಮ್ಮ ಮಾತ ಕಾಂಗ್ರೆಸ್ ಬಂದುಲೆ ಒಂಜಿ ಪ್ರಶ್ನೆ ಮೋದಿಯರಿಗೆ ಕಾಂಗ್ರೆಸ್ ಕರ್ನಾಟಕ ಬೊರ್ಚಿಂದಾಂಡ ಕರ್ನಾಟಕಗ ಮೋದಿ ದಾಯಿ ಅಂತ ಯಾನ್ ದಾಯಿ ಈ ಪ್ರಶ್ನೆಗೆ ಏನೊಂದುಲ್ಲೆಂದು ಪಂಡ ನಮ್ಮ ಬರ ಈ ಸರ್ತಿ ನಂಗೆ ಬರೆಗಾಲ ಬೈದಂಡು NDRF ಫಂಡ್ ಕೊರೋಡಿತ್ತುಂಡು ಅಂಡ NDRF ಫಂಡ್ ಕೊರ್ತಿಜೇರು ನಮ್ಮ ಒಂಜಿ ಡ್ಯಾಮ್ಗೆ ಅಪ್ಪರ್ ಭದ್ರಾ ಡ್ಯಾಮ್ಗೆ ನಮ್ಮ ಬಜೆಟ್ 5,000 ಕೋಟಿ ಸೆಂಟ್ರಲ್ ಬಜೆಟ್ ದೀತೇರು ಅಂಡ ಇನ್ನಿ ಮುಟ್ಟವು ಕರ್ನಾಟಕಗೆ ಎತ್ತದಿಚ್ಚಿ ನಮ್ಮ GST ಟ್ಯಾಕ್ಸ್ಡ್ ಇನ್ನಿ ಮುಟ್ಟ ನಂಗೆ ಬೋಡಿ ನಂಗೆ ಬರ್ಪು ನಂಚಿನ ಒಂಜಿ ನಂಗೆ ವ್ಯವಸ್ಥೆ ಬೈದಿಜಿ ಅಂಚಾದ ಪುನಗ ಮೋದಿಗೆ ಕರ್ನಾಟಕದ ಮಿತ್ ಕಾಳಜಿ ಇಜ್ಜಿಂಡ ಕರ್ನಾಟಕದ ಕ್ಲೆಗೆ ದಯ ಮೋದಿನ ಮಿತ್ ಕಾಳಜಿಂದ ಮುರಾನಿ ಯಾನ ಒಂಜಿ ಡಿಬೇಟ್ ತಗೊಂಡಿತ್ತೆ ಆ ಡಿಬೇಟ್ TV9 ಬೈದನ ಒಂಜಿ ಡಿಬೇಟ್ ಐಟ್ ಒಂಜಿ ಮೇಯ್ಟ್ ಪದ್ಮರಾಜೇರು ಉಲ್ಲೇರು ಒಂಜಿ ಮೇಯ್ಟ್ ನಮ್ಮ ಚೌಟೇರು ಉಲ್ಲೇರು ಟಿವಿದಾಕಲ್ ಒಂಜಿ ಪ್ರಶ್ನೆ ಕೇಂಡೇರು ನಿಖಲ್ ದಾಯ ಬರೋಡು ಒಂದು ನಿಖಲ್ ಒಂಜಿ ನೀರೇ ಎಂಕಲ್ ದಾಯ ಓಟು ಕೊರೋಡು ಒಂದು ಬ್ರಿಜೇಶ್ ಚೌಟೇರ್ದ ಒಂಜಿ ಪ್ರಶ್ನೆ ಕೇಂಡೇರು ಬ್ರಿಜೇಶ್ ಚೌಟೇರ್ ಪಂಡ ಉತ್ತರ ಎಂಚಿನ ಪಂಡ ಎಂಕಲ್ ಹಿಂದುತ್ವನ ಭದ್ರಮನ್ಪ ಎಂಕಲ್ ದೈವ ದೇವಸ್ಥಾನವನ್ನು ಮಾತ ಎಂಕಲ್ ಕಾಪಾಡುವ ತಾನೇ ದೇವಸ್ಥಾನಗಳು ದುಂಬಿ ಇತ್ತಿಜನ ಅದು ದೈವ ದೇವಸ್ಥಾನಗಳು ಇತ್ತಿಜ ದುಂಬು ಪ್ರತಿ ದೈವ ದೇವಸ್ಥಾನ ಪ್ರತಿ ದೇವಸ್ಥಾನ ದುಂಬುಲ ಇತ್ತಂಡು ನನಲೊಪ್ಪು ನೈಕ್ BJP ದಾಖಲ್ ಬತ್ತದ ಕಾಪಾಡೋದು ದಾಲಾಗತ್ಯ ಹೆಚ್ಚಿ ಅಂಡ ಪದ್ಮರಾಜೇಡ್ರ ಇಂದುವೇ
ಪ್ರಶ್ನೆ ಕೇನ್ನಾಗ ಆರ್ ಪನ್ನ ಪಾತೆರ್ ಎಂಚಿನ ಪಂಡ ಯಾನ್ ಎದೆ ತಟ್ಟದ ಪನ್ಪೆ ಯಾನ್ ಒಂಜಿ ಹಿಂದೂ, ಯಾನ್ ಎದೆ ತಟ್ಟದ ಪನ್ಪೆ ಯಾನ್ ಒಂಜಿ ಹಿಂದೂ, ಯಾನ್ ಒಂಜಿ ಬಾರಿ ಮಲ್ಲ ಕ್ಷೇತ್ರದ ಒಂಜಿ ಟ್ರಸ್ಟಿ ಆದುಳ್ಳ ಆಂಡ ಎಂಕ್ ನಿಖಲ್ ಓಟು ಪಾಡೋಡ್ದ ಪಂಡ ಈ ಒಂಜಿ ಜಿಲ್ಲೆದ ಅಭಿವೃದ್ಧಿಗೆ ಮಾತ್ರ ಎಂಕ್ ಓಟು ಪಾಡ್ಲೆ. ಎಲ್ಲೇ ಒಂಜಿ ನಿಕ್ಲೆಗ್ ಒಂಜಿ ಮೆಡಿಕಲ್ ಕಾಲೇಜ್ ಕನತು ಕೊರ್ಪೆ ಮುಲ್ಪದ ಜೋಕ್ಲೆಗೆ ಎಂಕಲ್ ಕೆಲಸ ದೆಪ್ಪಾದ ಕೊರ್ಪ MRPL ಉಂಡು. MRPL ನಮ್ಮ ಕ್ಷೇತ್ರಡು ಉಂಡು, ನಮ್ಮ ಜಿಲ್ಲೆಡುಂಡು. ಆ MRPL ಪೂರ ಜೋಕುಲು ಪೂರ ಕೆಲಸ ಉಡುಪುನು ಪೂರ ನಾರ್ತ್ ಇಂಡಿಯಾದಕ್ಕಲು ಅಣ್ಣ ನಮ್ಮ ಸಂಸದರು 33 ವರ್ಷದ ಸಂಸದೆ 33 ವರ್ಷ ಇತ್ತಿನ ಸಂಸದರು ಒಂಜಿ ದಿನ ಪೋದು MRPL ಪೋದು ಪ್ರಶ್ನೆ ಮಂತದ ಜೇರ್ದಾಯಿ ಎಂಕಲ್ನ ಸ್ಥಳೀಯ ಜೋಕ್ಲೆಗ್ ನಿಖಲ್ ಕೆಲಸ ಕೊರ್ಪುಜಾರಂದ್ ಅವೇನಿ ಯಾನ್ ಮನ್ಪೆ ಪಂಡೀರ ಇನಿ ಅವು ಬೋಡಿತೀನಿ ನಮ್ಮ ಜೋಕುಲೆಗ್ ನಮ್ಮ ಭವಿಷ್ಯಗೂ ನಮ್ಮ ದೇಶ ಒಂಜಿ ಉನ್ನತ ಮಟ್ಟಗೂ ಒಂಜಿ ವಿಶ್ವಡ್ ಪೋಡಾಂಡ ಕಾಂಗ್ರೆಸ್ ಪಕ್ಷ ಮುಟ್ಟುಪಾಡುಡಾಪುಂಡು ಮಾತೆರ್ಲ ಆಲೋಚನೆ ಮನ್ಪೆ ದಯಪಂಡ ಮಾತೆರ್ಲ ಮಣಿಪುರದ ವಿಷಯ ಪಂಡೀರ್ ನಮ್ಮ ಗೋಲ್ಡ್ ಮೆಡಲ್ ಕನತದ ನಾವು ರೆಸ್ಲೆಸ್ ಉಳ್ಳೆರತೆ ಐಕೆ ತುಳುಟು ದಾದ ಮನ್ಪುನಿಂದ ಕುಸ್ತಿದಾಕಿಲ್ ಆ ಕುಸ್ತಿದ ಪೊಣ್ಣುಲ್ಲ ಮಿತ್ತ ಅತ್ಯಾಚಾರ ಆತುಂಡು ಅತ್ಯಾಚಾರ ಮಂತದ್ಲಿ ಬೇತೆ ಏರ್ಲತ್ ಬ್ರಿಜ್ ಭೂಷಣ್ ಶರ್ಮಾ ಅಂದ್ ಆಯೆ BJPದ ಸಂಸದೆ ಅಂದ ಒಂಜಿ ದಿನ ನಮ್ಮ ಪ್ರಧಾನ ಮಂತ್ರಿಲು ಆಯನ ಲೆತ್ತದ ಪ್ರಶ್ನೆ ಮಂತದೇರ ಇಜ್ಜಿ ಇಂಚಿನ ಇನಿ ಸಮಯದ ಅಭಾವ ಇತ್ತು ನಿರ್ದಾದ್ರೆ ಮಸ್ತ್ ಪಾತೆರ್ರೆ ಪೋಪುಜಿ ಒಂಜಿ ಸರ್ತಿ ಒಂಜಿ ಪಬ್ಲಿಕ್ ಟಿವಿ ದಾಖಲು ಕೃಷ್ಣ ಬೈರೇಗೌಡರ್ದ ಒಂಜಿ ಪ್ರಶ್ನೆ ಕೇಳಿರು ನಿಖಲ್ ಈತ ಎಂಚಿನ ಗ್ಯಾರಂಟಿ ಕೊಡ್ತಾರೆ ಬಸ್ ಫ್ರೀ 2,000 ಪೊಂಜೆಲೆಗ್ 200 ಯೂನಿಟ್ ಕರೆಂಟ್ ಫ್ರೀ ಯುವ ಜೋಕ್ಲೆಗ್ 3,000 ಬೊಕ 1,500 ಇಂದು ಖಜಾನೆಗ್ ಮಲ್ಲ ಧಕ್ಕೆ ಅತ್ತ ಅಂದ್ ಆರ್ ಪಂಡೇರ್ ಬಾರಿ ಪೊರ್ಲುಡು ಪಂಡೇರ್ ಆರ್ 10 ನಿಮಿಷ ಪಾತಿರ್ದೇರಿ ಯಾನ್ ಒಂಜೇ ಸೆಂಟೆನ್ಸ್ ಯಾನ್ ನಿಕ್ಲೆ ಪನ್ಪೆ BJPದ ಪ್ರಧಾನ ಮಂತ್ರಿಲು ಕಾರ್ಪೊರೇಟ್ ಟ್ಯಾಕ್ಸ್ 33% ಹಿಡಿದು 24% ಆನಾಗ ಇಡೀ ದೇಶದ ಪ್ರತಿ ಒಡೆಯನ ನಮ್ಮ ದುಡ್ಡು ನಿಖಲ್ನ ದುಡ್ಡು ನಮ್ಮ ದುಡ್ಡು ಮಾತೇರ್ನಲ್ಲ ದುಡ್ಡು ಅಕ್ಲೆ ಕೊರ್ನಾಗ ಅಪಗದಾಲ ಖಜಾನೆಗೆ ಧಕ್ಕೆ ಬತ್ತಿಜ 14 ಲಕ್ಷ ಕೋಟಿ 14 ಲಕ್ಷ ಕೋಟಿ ಸಾಲ ಮನ್ನಾ ಮಂತದ್ಲಿ ಇಡೀ ದೇಶದ 2% ಜನಕ್ಕಲ್ಲ ನಮ್ಮ ರೈತರನ್ನ ಸಾಲ ಮನ್ನಾ ಮನ್ಪಲೆ ಎಂದು ಪಣ್ಣಾಗ ಆಕೆ ಸಾಲ ಮನ್ನಾ ಮನ್ಪೆರೆ ಪುಪುಜೀರ್ ಅಂಡ ಆ ಮಲ್ಲಾಕ್ಲೇನ 14 ಲಕ್ಷ ಕೋಟಿ ಸಾಲ ಮನ್ನಾ ಮಂತೇರತ ಅಪ್ಪಗ ಈ ಪ್ರಶ್ನೆ ನಿಖಲಿ ಕೇಂದಿಜಾರ BJP ದಾಕಲ್ಡ ಅಂದ್ ಒಂಜಿ ಪ್ರಶ್ನೆ ಪಂಡೀರ್ ಇನಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬತ್ತಂಡ ವಿಭಜನೆ ಮನ್ಪುನ ಬದಲು ಕಾಂಗ್ರೆಸ್ ಸರ್ಕಾರ ಮಾತೆರೆನ್ಲು ಒಟ್ಟುಗೂ ನಮ್ಮಲ್ಲಿ ತೊಂಪೋಪುನ ಒಂಜಿ ಪರಿಸ್ಥಿತಿ ನಮ್ಮ ದುಂಬುಲ ಮಂತದ ನನಲ ಮನ್ಪ ಇನಿ ಕೋಡೆ ರಾಜಸ್ಥಾನದ ಪ್ರಧಾನ ಮಂತ್ರಿ ಒಂಜಿ ಸುಳ್ಳುದ ಮಿತ್ ಸಾವುಲ ಮಿತ್ ಪಂಡೇರ್ ಫಸ್ಟ್ ಫೇಸ್ ಆಫ್ ಇಲೆಕ್ಷನ್ ಎಡ್ ಬೊಕ್ಕ BJP ನರ್ವಸ್ ಆದ ಪೋತುಂಡು 400 ಪಾರ್ ಪೂರ ಮನ್ನದ ಅಡಿಕ್ ಪೋತುಂಡು ಇನ್ನಿ ನಿಖಲ್ ತೂತಾರ ನರೇಂದ್ರ ಮೋದಿ ವಾನ್ ನಮ್ನೆಡ್ ಪಾತೆರೊಂದುಲ್ಲೇರಂದು ಆರ್ ಎಂಚಿನ ಪಂಡೇರ್ ಪಂಡ ರಾಜಸ್ಥಾನಡ್ ನಿಖಲ್ ಕಾಂಗ್ರೆಸ್ ಓಟು ಕೊರೊಡ್ಚಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋಡ್ ಎಂಚಿನ ಉಂಡು ಪಂಡ ನಿಖಲ ಕರಿಯ ಮನಿದ ತಾಲಿನ ಕಿತ್ತದು ಕೊನೋ ಪೇರು ಇಂಚಿನಲ್ಲ ಒಂಜಿ ಸುಳ್ಳು ದಯಪಂಡ ಕಾಂಗ್ರೆಸ್ ಜನಕ್ಕೆಲ್ಲ ಬಡವ್ಗೂ ಅರಿ ಕೊಡ್ತು ನಕಲು ಜೋಕಲ್ನ ವಿದ್ಯೆಗೋಸ್ಕರ ಕ್ಷೀರ ಕೊಡ್ತು ನಕಲು ಪೇರು ಕೊಡ್ತು ನಕಲು ಚಿಕ್ಕಿ ಕೊಡ್ತು ನಕಲು ಅಂಚಿನ ಕಾಂಗ್ರೆಸ್ ಪಕ್ಷ ಏರ್ನಲ್ಲ ಕರಿಯ ಮನಿ ಕಿತ್ತದು ಕೊನೋಪು ನಂಚಿನ ಪಕ್ಷ
ಯೋಚನೆ ಎಲ್ಲ ಮನ್ಪಂದಂಚಿನ ಒಂಜಿ ಪಕ್ಷ ಇತ್ತಿನ ಅವು ಕಾಂಗ್ರೆಸ್ ಪಕ್ಷ ಅಂದಿ ಅನ್ಪಣ್ಯರೆ ಇಚ್ಛಿಸೋದಿಲ್ಲ. ಪಂಡೇರು 1 ಲಕ್ಷ ಪ್ರತಿ ಪುಂಜೆಗೆ ಎಂಕಿಲ್ ಕೊರ್ಪ ನ್ಯಾಯ ಸ್ಕೀಮ್ಡ್ ಎಂಕಿಲ್ನ ರಾಹುಲ್ ಗಾಂಧಿಯರು, ಸೋನಿಯಾ ಗಾಂಧಿಯರು, ಮಲ್ಲಿಕಾರ್ಜುನ ಖರ್ಗೆರು ನಮ್ಮ ಇಡೀ ಪಕ್ಷ ಇಟ್ಟು ನಮ್ಮ ಮಾತೆಲ್ಲ ಸೇರೊಂದು ಬತ್ತ ಇಂಚಿನ ಪಂಡೇರು ಪಂಡ ರೈತರಿಗೆ MSP ಕೊರ್ಪ, ನ್ಯಾಯ ಬೆಲೆ ಕೊರ್ಪ, ಇನ್ನಿ ಮುಟ್ಟ ಎಂಕಲ್ ರೈತರನ್ನ ಇನ್ಕಮ್ ಅನ್ನು ಡಬಲ್ ಮನ್ಪೆ ಪಂತನಕಲ್ ಪಾಪ ಲಕ್ಷಾಂತರ ರೈತರು ಇನ್ನಿಕ್ಕಿಲ್ಲ ಹರಿಯಾಣ ಡೆಲ್ಲಿ ಬಾರ್ಡರ್ ಪ್ರೊಟೆಸ್ಟ್ ಮಂತೊಂದುಲ್ಲೇರು ಇನ್ನಿಕ್ಕಿಲ್ಲ ಎಂಕ್ಲೆ MSP ಕೊರ್ಲೆಂದು ಕೊರಿಯರ ಮೆಕ್ಕಲ್ ತಯಾರಿಜ್ಜೇರು ದಯಪಣ್ಣಕಲ್ ಮಲ್ಲಕ್ಕಲ್ ಹತ್ತು BJP ಸರ್ಕಾರ ಖಾಲಿ ಮಲ್ಲಕ್ಲಿಗೆ ಮಾತ್ರ ಅಂಡ ರಾಹುಲ್ ಗಾಂಧಿ ಎಂಚಿನ ಪಂಡೇರ್ ಪಂಡ ನಿಕ್ಲೆಗ್ ಎಂಕಲ್ ನ್ಯಾಯದ ಬೆಲೆ ಕೊರ್ಪ ಅವು ಎಂಕಲ್ ನಿಕ್ಲೆ ಗ್ಯಾರಂಟಿ ಇಂದು ಎಂಕಲ್ ನ್ಯಾಯ ನಿಕ್ಲೆ ಕೊರ್ಪ ಪಂಡೇರ್ ಏರ್ ಜೋಕ್ಲೆಗ್ ಉದ್ಯೋಗ ಇಜ್ಜ ಅಕ್ಲೆಗ್ ಉದ್ಯೋಗ ಕೊರ್ಪ ಅಂದ ಪಂಡೇರ್ ಉದ್ಯೋಗ ಕೊರ್ಪ 35 ಲಕ್ಷ ಸರ್ಕಾರಿ ಕೆಲಸದ ವೇಕೆನ್ಸಿ ಉಂಡು ಆ ಸರ್ಕಾರಿ ಕೆಲಸದ ವೇಕೆನ್ಸಿನ ಎಂಕಲ್ ಅವೆನ್ ಫುಲ್ ಮನ್ಪಾವ ಅಂದ ರಾಹುಲ್ ಗಾಂಧಿಯರ್ ಪಂಡೇರ್ ನರೇಂದ್ರ ಮೋದಿಯರ್ ದಾದಾ ಪಂಡೇರ್ ಪ್ರತಿ ವರ್ಷ 2 ಕೋಟಿ ಕೆಲಸ ಕೊರ್ಪಂದ ಇರುವ ಕೋಟಿ ಕೆಲಸ ಕೊಡ್ತೋಡು ಇರುವ 10 ವರ್ಷೋಡು ಅಣ್ಣಾಕಲ್ ಇರುವ ಕೋಟಿ ಕೆಲಸದ ಬದಲು ನಿರುದ್ಯೋಗ ಇಡೀ ಒಂಜಿ ನಮ್ಮ ದೇಶದ 45 ವರ್ಷದ ಲೀಸ್ಟ್ ನೀವು ಏತು ಜೋಕಲ್ ಮುರಾನಿ ಒಂಜಿ ರೈಲ್ವೇಸ್ಡ್ ಒಂಜಿ ಅಪ್ಲಿಕೇಶನ್ ಕಾಲ್ ಫಾರ್ಮ್ ಅಂತ ಕರಾವಳಿಯ 2 ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದು ಹೈಕಮಾಂಡ್ಗೆ ಶಕ್ತಿ ತುಂಬ ಕೆಲಸವನ್ನ ಮಾಡೋಣ. ಹಸ್ತದ ಗುರುತಿಗೆ ಮತ ಹಾಕುವ ಮೂಲಕ ಪದ್ಮರಾಜ್ ಅವರನ್ನ MP ಮಾಡುವ ಮೂಲಕ ಹೊಸದೊಂದು ಚರಿತ್ರೆಯನ್ನ ಈ ಒಂದು ನಮ್ಮ ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದಿಂದ ತಾವು ಬರೀತೀರಿ ಅಂತ ಹೇಳಿ ನಿಮ್ಗೆಲ್ಲ ಧನ್ಯವಾದ ಹೇಳಿ ಟಾಟಾ ಮಾಡಿ ಹೋಗೋದು ಅಂತ ಬಂದೆ. ಆದ್ರೆ ನೀವು ಈಗ ರಾತ್ರಿ ಎಲ್ಲ ಯಕ್ಷಗಾನ ಕೇಳಿ ಅಭ್ಯಾಸ ಉಂಟು, ಭೂತಕೋಲ ಕೇಳಿ ಅಭ್ಯಾಸ ಉಂಟು. ನಾವು ರಾತ್ರಿ ಎಲ್ಲ ಕೇಳೋ ಜನ 5 ವರ್ಷಕ್ಕೊಂದೇ ಸಲ ಈ ಜಾತ್ರೆ ಬರೋದು. 5 ವರ್ಷಕ್ಕೊಂದೇ ಸಲ, ಒಂದೇ ದಿನ, ಒಂದೇ ಓಟು. ಆ ಒಂದು ಓಟು ಏನೆಲ್ಲ ಮಾಡುತ್ತೆ? ನಮ್ಮ ಜೀವನದಲ್ಲಿ ಬೆಳಕು ಬೇಕಾ? ನಮ್ಮ ಜೀವನದಲ್ಲಿ ನೆಮ್ಮದಿ ಬೇಕಾ? ನಮ್ಮ ಜೀವನದಲ್ಲಿ ಪ್ರಗತಿ ಬೇಕಾ? ನಮ್ಮ ಮಂಗಳೂರು ಇವತ್ತು ವಿಶ್ವವಿಖ್ಯಾತಿಯಾಗಿ ಎಲ್ಲರಿಗೂ ಒಳ್ಳೆಯ ಜೀವನವನ್ನ ನಾವು ಬದುಕಿ ಇತರರಿಗೂ ಬದುಕುವಂತ ಪ್ರಗತಿಯನ್ನ ಕಾಣಬೇಕಾದ್ರೆ ನೀವು ಒತ್ತುವ ಒಂದು ಸರಿಯಾದ ಗುಂಡಿ, ನೀವು ನಿಮ್ಮ ಸ್ನೇಹಿತರ ಮೂಲಕ ಒತ್ತಿಸುವ ಒಂದು ಸರಿಯಾದ ಗುಂಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನ ಯಾಕೆ ಕೊಡಬೇಕು? ಕಾಂಗ್ರೆಸ್ ಪಕ್ಷ ಇವತ್ತು ಭಾರತದಲ್ಲಿ ಮತ್ತೆ ಅಧಿಕಾರಕ್ಕೆ ಯಾಕೆ ಬರಬೇಕು ಅನ್ನುವಂತ ಒಂದು ವಿಚಾರಧಾರೆಯನ್ನ ಒಂದು 10-15 ನಿಮಿಷ ನಿಮ್ ಜೊತೆ ಹಂಚ್ಕೊಳ್ತೇನೆ. ಈಗಾಗಲೇ ಸಹೋದರ ದಿನೇಶ್ ಜಿ ಅವರು ಹೊರಟಿದ್ದಾರೆ, ಅದೇ ಫ್ಲೈಟ್ಗೆ ನಾನು ಹೋಗ್ಬೇಕು. ಇದು 5ನೇ ಸಭೆ. ನಮಗೆ ನಾವೆಲ್ಲ ವರ್ಕೋಹಾಲಿಕ್ ಜನ, ನಮಗೆ 400 ಬಂದು ಬಿಡುತ್ತೆ ಅಂತೇಳಿ ಜಾದು ಮಾಡೋ ಜನ ಅಲ್ಲ. ನಾವು ಕಷ್ಟಪಟ್ಟು ಓಟ್ ಹಾಕ್ಸ್ಕೋಬೇಕು, ಭಾಷಣ ಮಾಡಿ ಓಟ್ ಹಾಕ್ಸ್ಕೋಬೇಕು. ಜನರಿಗೆ ಯಾಕೆ ಪ್ರತಿಯೊಬ್ಬರು ನಮ್ಮ ಕಾರ್ಯಕರ್ತರು ಮನೆಗೆ ಹೋಗಿ ಓಟನ್ನ ಕೇಳಿ ಅವರು ಓಟ್ ಕೊಟ್ರೆ ನಮಗೆ ರಿಸಲ್ಟ್ ಬರುತ್ತೆ. ನಮ್ಗೆ ಹಂಗೆ 400 ಬರೋದಿಲ್ಲ, 400 ಬಂದ್ರೆ ಚುನಾವಣೆ ಯಾಕೆ ಮಾಡಬೇಕು? ಚುನಾವಣೆ ಮಾಡೋದೇ ಬೇಡ. 400 ಬಂದಾದ್ಮೇಲೆ ನಮಗಿನ್ನೇನು ಕೆಲಸ? ಬೇರೆ ಯಾವ ಪಾರ್ಟಿನೂ ಓಟೇ ಕೇಳಿಸ್ತಿಲ್ಲ. ಮತ್ತೆ ಅಲ್ಲೊಂದು ಡಬ್ಬ ಇಟ್ಟು ಓಟು ಹಾಕ್ಸುವಂತ ಸುಮ್ಮನೆ ವೇಸ್ಟು, ದೇಶಕ್ಕೆ ವೇಸ್ಟು. ಬಂಧುಗಳೇ, ಒಬ್ಬ ಮನುಷ್ಯನಿಗೆ ಓಟ್ ಹಾಕೋ ರೈಟ್ ಬರಬೇಕು ಅಂತ ಹೇಳಿ ನಡೆದಿದ್ದೆ ಫ್ರೀಡಮ್ ಮೂವ್ಮೆಂಟ್. ಬ್ರಿಟಿಷ್ನವರಿದ್ರೆ ನಮಗೆ ಜೀವನ ಒಳ್ಳೇದಾಗೋದಿಲ್ಲ, ನಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಾವು ಇನ್ನೊಬ್ಬರ ಗುಲಾಮಗಿರಿಯಲ್ಲಿ ಇರಬಾರ್ದು ಅಂತ ಹೇಳಿ ಹೋರಾಟ ಮಾಡಿದಾಗ ಸಾಧು ಸಂತರು, ಮುಸಲ್ಮಾನರು, ಇಸಾಯಿಗಳು, ಕ್ರೈಸ್ತರು ಅಂತ ಧರ್ಮ ಜಾತಿ ನೋಡಲಿಲ್ಲ. ನಾನು ಬಿಲ್ಲವ, ನೀನು ಶೆಟ್ರು, ನಾನು ಮೊಗವೀರರು, ನಾನು SC ST ಅನ್ನೋದನ್ನ ನೋಡಿದಿದ್ರೆ ಇವತ್ತು ಈ ಭವ್ಯ ಭಾರತವನ್ನ, ಇಷ್ಟು ಭವ್ಯ ಭಾರತ ಜಗತ್ತಲ್ಲೇನಾದ್ರೂ ಭಾರತಕ್ಕೆ ಇಷ್ಟು ಮನ್ನಣೆ ಸಿಕ್ಕಿದ್ರೆ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಈಗ ಹೇಗೆಂದ್ರೆ
ನೋಡಿರ್ತೀರ, ಮಾವಿನ ಹಣ್ಣಿನ ಮರ ಬರುತ್ತೆ, ಹಣ್ಣು ಬರುವಾಗ ಘಮ ಘಮ ವಾಸನೆ ಬರುತ್ತಾ, ಏನು ಭಾರಿ ವಾಸನೆ ಉಂಟು, ಹೂ ಬಿಡುತ್ತೆ, ಘಮ ಘಮ ವಾಸನೆ. ಹಣ್ಣು ಬಿಟ್ಟದನ್ನ ಅಷ್ಟೇ ನೋಡ್ತಾರೆ, ಹಣ್ಣು ಕಾಣುತ್ತೆ, ಮರ ಕಾಣುತ್ತೆ, ನೆರಳು ಕಾಣುತ್ತೆ, ಅನುಭವಕ್ಕೆ ಬರುತ್ತೆ. ಆದರೆ ಮರವನ್ನ ಒತ್ತುಕೊಂಡಿರ್ತಕ್ಕಂಥ ಬೇರು ಮಳೆ ವರ್ಷಕ್ಕೊಂದೇ ಸಲ ಬಂದರೂ ಕೂಡ ಅದು ಕಷ್ಟಪಟ್ಟು ಭೂಮಿ ತಾಯಿ ಶಕ್ತಿ ಕೊಟ್ಟು ಆ ಮರವನ್ನ ಹಿಡಿದು ನಿಲ್ಲಿಸುತ್ತಲ್ಲ, ಆ ಮರ ಕಾಣೋದಿಲ್ಲ. ಕಾಂಗ್ರೆಸ್ ಪಕ್ಷದ ತ್ಯಾಗ, ಬಲಿದಾನ ಮತ್ತು ಆ ಒಂದು ಏನು ಆ ಕಷ್ಟಪಟ್ಟಿದೆ ಈ ದೇಶವನ್ನ ಬ್ರಿಟಿಷರಿಂದ ಮುಕ್ತಿ ಮಾಡಲಿಕ್ಕಾಗಿ ಲಕ್ಷಾಂತರ ಜನ ತ್ಯಾಗ ಬಲಿದಾನ ಮಾಡಿದ್ರು. ಯಾವತ್ತೂ ಕೂಡ ನಾನು ಅಂತ ಹೇಳ್ಕೊಳ್ಳಿಲ್ಲ, ಎಷ್ಟೋ ಜನರ ಹೆಸರು ಇತಿಹಾಸದಲ್ಲಿ ಬರಲಿಲ್ಲ. ಬಿಜೆಪಿ ಪಾರ್ಟಿಗಿಂತ 95 ವರ್ಷ ದೊಡ್ಡ ಪಾರ್ಟಿ ಕಾಂಗ್ರೆಸ್. ಬಿಜೆಪಿ ಪಾರ್ಟಿಗಿಂತ ಇನ್ನು 5 ವರ್ಷ ಹಾಕಿದ್ರೆ 100 ವರ್ಷ. ನಮ್ಮ ಹಿರಿಯರ 100 ವರ್ಷವನ್ನು ನಾನು 100 ನಿಮಿಷದಲ್ಲಿ ಹೇಳಕ್ಕಾಗಲ್ಲ. ಈ ದೇಶದಲ್ಲಿ CM ಇಬ್ರಾಹಿಂ ಅವ್ರನ್ನ ಮೊನ್ನೆ ಕರ್ಕೊಂಡು ಹೋಗಿ ಅಧ್ಯಕ್ಷರು ಮಾಡಿಕೊಂಡು ರಾಜ್ಯ ಎಲ್ಲ ಸುತ್ತಿದಂತ ಕುಮಾರಣ್ಣ ಇವತ್ತು ಗ್ಯಾರಂಟಿಗಳು ಕೊಟ್ಟಿದ್ರಿಂದ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ನಿಜವಾಗ್ಲೂ ಅವರು ದಾರಿ ತಪ್ಪಿದ ಮಗ. ದಾರಿ ತಪ್ಪಿ ತುಂಬಾ ವರ್ಷ ಆಯಿತು. ದಾರಿ ತಪ್ಪಿ ಮುಖ್ಯಮಂತ್ರಿ ಆಗಿದ್ದಾಗಲೇ ದಾರಿ ತಪ್ಪಿದ್ರು. ಅದಾದ ಮೇಲೆ ಬಿಜೆಪಿ ಜೊತೆ ಹೋಗಿ ದಾರಿ ತಪ್ಪಿದ್ರು. ಅದಾದ ಮೇಲೆ ಸಿದ್ದರಾಮಯ್ಯನವ್ರ ಜೊತೆ DK ಅವ್ರ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿ ನಮ್ಮ ಕಾಂಗ್ರೆಸ್ ಶಾಸಕರಿಗೇನೆ ಅನುದಾನ ಕೊಡದಲೆ ಅವ್ರಿಗೆ ತೊಂದರೆ ಕೊಟ್ಟು 17 ಜನ ಕಣ್ಣಲ್ಲಿ ರಕ್ತ ನೀರು ಹಾಕೊಂಡು ಹೋಗಿ ಅದನ್ನ ಬಿಜೆಪಿಯವರು ಯಡಿಯೂರಪ್ಪನಂತವ್ರು ಬಲೆಗೆ ಹಾಕೊಂಡು ಆಪರೇಷನ್ ಕಮಲ ಮಾಡಿ ಸರ್ಕಾರ ತಗೊಂಬರೋದಕ್ಕೆ ಸಾಧ್ಯ ಆಯಿತು. ಕುಮಾರಸ್ವಾಮಿ ಅವರು ಅವ್ರಿಗೇನಾದ್ರೂ ನ್ಯಾಯ ಕೊಟ್ರ? 2020 ಮ್ಯಾಚ್ ಆಡಿ ಯಡಿಯೂರಪ್ಪನವ್ರಿಗೆ ಮೋಸ. ನಾವೇನಾದ್ರೂ ಪಾಠ ಕಲ್ತ್ವಾ? ಮತ್ತೆ ಹಿರಿಯರು ತೀರ್ಮಾನ ತಗೊಳ್ತಾರೆ, ನಾವು ಅದನ್ನು ಕೇಳಕ್ಕಾಗೋದಿಲ್ಲ. JDS ಏನಾದ್ರೂ ಇವತ್ತು ಮಾಜಿ ಪ್ರಧಾನಿಗಳು ಅಂತ ಹೇಳಿ ದೇವೇಗೌಡಜಿ ಅವರನ್ನ ನಾವು ಗೌರವಿಸಿದ್ರೆ, ಚರಿತ್ರೆನಲ್ಲಿ ಹೋಗಿದ್ರೆ, ಆ ಪ್ರಧಾನಿ ಮಾಡಿದ್ದು ಯಾರು ಬಂಧುಗಳೇ? ಮಾನ್ಯ ದೇವೇಗೌಡರನ್ನ ಪ್ರಧಾನಿ ಮಾಡಿದ್ಯಾರು? ಜೋರಾಗಿ ಹೇಳ್ಬೇಕು. IK ಗುಜರಾಲ್ ಪ್ರಧಾನಿ ಮಾಡಿದ್ಯಾರು? PV ನರಸಿಂಹರಾಯರನ್ನ ಪ್ರಧಾನಿ ಮಾಡಿದ್ಯಾರು? ಚಂದ್ರಶೇಖರ್ ಅವ್ರನ್ನ ಪ್ರಧಾನಿ ಮಾಡಿದ್ಯಾರು? ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರನ್ನ ಪ್ರಧಾನಿ ಮಾಡಿದ್ಯಾರು? ನಮ್ದೆಲ್ಲ ಮಾಡೋದೇ ಆಯಿತು ಬೇರೆಯವ್ರನ್ನ. ಸಂವಿಧಾನ ತೊಂದರೆಯಲ್ಲಿದೆ. ಯಾಕೆ ಅಂತ ಹೇಳಿದ್ರೆ, ಸ್ಮೃತಿ ಇರಾನಿಯವರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ, ಉಮಾ ಭಾರತಿಯವರಿಗೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ತಾಯಿ, 2004ರಲ್ಲಿ ಇಂಡಿಯಾ ಶೈನಿಂಗ್ ಫೀಲ್ ಗುಡ್ ಫ್ಯಾಕ್ಟರ್ ಅಂತೇಳಿ ಅವತ್ತಿನ ಕಾಲಕ್ಕೆ, ಇವತ್ತು ಅಟಲ್ ಬಿಹಾರಿ, ಇವತ್ತಿನ ಬಿಜೆಪಿ ಕಳೆದೋಗಿ ತುಂಬಾ ದಿನ ಆಗಿದೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಬಿಜೆಪಿ ಇಲ್ಲ, ನೇಷನ್ ಫಸ್ಟ್ ಇಲ್ಲ. ಅವರ ಪ್ರಣಾಳಿಕೆನಲ್ಲಿ ಅವರ ಫೋಟೋದಲ್ಲಿ ಇರೋದು ಒಬ್ಬರೇ. ಅದು ನಮಗೆ ಬೇಡ ಬಿಡಿ, ಯಾಕಂದ್ರೆ ನಮಗೇನು ಲೆಕ್ಕಕ್ಕಿಲ್ಲ. ಇವತ್ತು ನಮಗೆ ನಂಬಿಕೆ ಇದೆ, 2004ರಷ್ಟು ಕೆಟ್ಟ ಸಮಯ ಕಾಂಗ್ರೆಸ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಮುಸಲ್ಮಾನರು ಪ್ರೀತಿ ಮಾಡ್ತಾ ಇದ್ದಂತ, ಮತ್ತೆ ಮತ್ತೆ ಕೇಳಿ, ಮುಸಲ್ಮಾನರು ಪ್ರೀತಿ ಮಾಡಿ ಗೌರವಿಸುತ್ತಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ರು. ಶ್ರೀಮತಿ ಸೋನಿಯಾ ಗಾಂಧಿ ಅವರು ತಮ್ಮ ಪತಿಯನ್ನ ಕಳ್ಕೊಂಡಿದ್ರು, ಅತ್ತೆಯನ್ನ ಕಳ್ಕೊಂಡಿದ್ರು. ನಮ್ಮ ಪಕ್ಷದ ಮಹಾನ್ ನಾಯಕರಾಗಿದ್ದಂತ ಮಾಧವರಾವ್ ಸಿಂಧ್ಯಾ ಫ್ಲೈಟ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ರು. ಮತ್ತೊಬ್ಬ ಗಟ್ಟಿ ನಾಯಕರಾದಂತ ರಾಜೇಶ್ ಪೈಲಟ್ ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ರು. ಇದೆಲ್ಲ ಆಕ್ಸಿಡೆಂಟ್ ತೀರ್ಕೊಂಡಿದ್ದ ದೇವರಿಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತು, ನಮಗ್ ಗೊತ್ತಿಲ್ಲ. ಒಂದು ಮನೆಯಲ್ಲಿ ನಾಯಕನನ್ನೇ ತೆಗೆದ್ರೆ ಆ ಮನೆ ಹೇಗ್ ನಡೆಯುತ್ತೆ? ಮರಕ್ಕೆ ಬುಡಕ್ಕೆ ಕೊಡ್ಲಿ ಹಾಕಿದ್ರೆ ಹೇಗ್ ನಡೆಯುತ್ತೆ? ನನಗೆ ಇವಾಗ ಅನ್ನಿಸ್ತಾ ಇರೋದು, ಬಿಜೆಪಿಯವರು ಇತ್ತೀಚೆಗೆ ಅಧಿಕಾರಕ್ಕೆ ಬಂದಾಗ ದೇಶವನ್ನ ಮುನ್ನಡೆಸಕ್ ಬಂತಾರೆ ಅಂತ ನಾವ್ ಅಂದ್ಕೊಂಡ್ರೆ, ಕಾಂಗ್ರೆಸ್ ಮುಕ್ತ ಮಾಡಕ್ ಬಂದಿದ್ದೀವಿ ಅಂತ ಹೇಳಿದ್ರು. ಇವರಿಗಿಂತ 95% ಅಂದ್ರೆ ಮನೆಯಲ್ಲಿ ತಂದೆ ತಾಯಿಗಳನ್ನೇ ತೆಗಿಯೋದು, ಅಣ್ಣ ತಮ್ಮಂದ್ರನ್ನೇ ತೆಗಿಯೋದು, ಅವ್ರು ಇನ್ನೇನು ಉಳಿಸಕ್ ಸಾಧ್ಯ? ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ. ಅದು ಈ ಜನ್ಮದಲ್ಲಿ ಬರ್ದಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಹವಾದಲ್ಲಿರ್ತಕ್ಕಂಥದ್ದಲ್ಲ, ಕಾಂಗ್ರೆಸ್ ಜಮೀನ್ ಮೇಲೆ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಬಡವರ ಹೃದಯದಲ್ಲಿ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಪಾಕಿಸ್ತಾನದ ಜೊತೆ 3 ಸಾರಿ ಯುದ್ಧ ಮಾಡಿ, ಕಾಂಗ್ರೆಸ್ ಪಾಕಿಸ್ತಾನದ ಜೊತೆ ಮಾತಾಡಲಿಲ್ಲ, ಬರೀ ಡೈಲಾಗ್ ಬಿಡಲಿಲ್ಲ, 3 ಸಾರಿ ಯುದ್ಧ ಮಾಡಿ
ಪಾಕಿಸ್ತಾನವನ್ನ ಸೋಲಿಸಿ ಭಾರತವನ್ನ ಸುರಕ್ಷಿತವಾಗಿ ಇಟ್ಟಿರ್ತಕ್ಕಂಥ ಒಂದು ನೆಹರು ನಾಯಕತ್ವದ ಕಾಂಗ್ರೆಸ್ ಪಾರ್ಟಿ. ಜಮ್ಮು ಕಾಶ್ಮೀರದ ಬಗ್ಗೆ ನಾನು PhD, ಅಲ್ಲಿ ಅನೇಕ ಭಯೋತ್ಪಾದಕರನ್ನು ನಾನು ಸಂದರ್ಶನ ಮಾಡಿದ್ದೀನಿ ಬಂಧುಗಳೇ. ಜಮ್ಮು ಕಾಶ್ಮೀರ ಏನಾದ್ರು ಇವತ್ತು ನಮ್ಮ ಜೊತೆ ಉಳಿದಿರ್ಬೇಕಾದ್ರೆ ಅಲ್ಲಿ ಬರೀ ಹಿಂದೂಗಳೇ ಸಾಯ್ಲಿಲ್ಲ, ಎಲ್ಲರೂ ಸತ್ತಿದ್ದಾರೆ, ಸಾಯ್ತಾ ಇದ್ದಾರೆ, ಎಲ್ಲರೂ ಸತ್ತಿದ್ದಾರೆ, ಸಾಯ್ತಾ ಇದ್ದಾರೆ. ಆ ಜಮೀನು ಉಳಿಸ್ಬೇಕಾದ್ರೆ ಪ್ರಾಣ ಬಲಿದಾನ ಮಾಡಿದವರಲ್ಲಿ ಎಲ್ಲರೂ ಇದ್ದಾರೆ, ಸೈನ್ಯದಲ್ಲಿ ಎಲ್ಲರೂ ಇದ್ದಾರೆ, ಜನರು ಎಲ್ಲರೂ ಇದ್ದಾರೆ. ಅಲ್ಲಿ ಬಕರ್ವಾಲಾಗಳು, ಆಮೇಲೆ ಈ ಪರ್ವತ ನಮ್ಮ ಬೆಟ್ಟದ ಮೇಲೆ ಕಾರ್ಗಿಲ್ ಯುದ್ಧ ಆದಾಗ ಅವರೇ ಹೇಳಿದ್ದು, ಕುರಿ ಮೇಯಿಸ್ತಾ ಇದ್ದವರೇ ಹೇಳಿದ್ದು ಬಂದು ಕೂತ್ಬಿಟ್ಟಿದ್ದಾರೆ ಅಂತೇಳಿ. ಅಟಲ್ ಬಿಹಾರಿ ವಾಜಪೇಯಿ ಹೋಗಿ ನವಾಜ್ ಶರೀಫನ್ ತಪ್ಪಿಕೊಂಡ್ರು, ಹಿಂದ್ಗಡೆನೆ ಭಯೋತ್ಪಾದಕರು ಬಂದಲ್ಲಿ ಕೂತಿದ್ರು. ಇತ್ತೀಚೆಗೆ ಕಾರ್ಗಿಲ್ ಯುದ್ಧ, ಆ ಕಾರ್ಗಿಲ್ ಯುದ್ಧ ಗೆಲ್ಲಬೇಕಾದ್ರೆ ಬೋಫೋರ್ಸ್ ಗನ್ನುಗಳೇ, ಯಾವ ಬೋಫೋರ್ಸ್ ಗನ್ನುಗಳನ್ನು ಉಪಯೋಗಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ತರೋದಕ್ಕೆ ಪ್ರಯತ್ನ ಪಟ್ಟರು, ಅಂತ ಒಳ್ಳೆಯ ಬೋಫೋರ್ಸ್ ಗನ್ನಿಂದಾನೇ ಕಾರ್ಗಿಲ್ ಯುದ್ಧವನ್ನು ನಾವು ಗೆದ್ದಿರ್ತಕ್ಕಂಥದ್ದು. ಕಾಂಗ್ರೆಸ್ಗೆ BJPಯಿಂದ ಪಾಠ ಬೇಡ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಒಂದು 3 ಪ್ರಶ್ನೆ ಇದೆ ನನಗೆ. ಯಡಿಯೂರಪ್ಪನವ್ರನ್ನ ಚೀಫ್ ಮಿನಿಸ್ಟರ್ ಯಾಕೆ ತೆಗೆದ್ರಿ ಅಂತ BJP ಅವ್ರು ಹೇಳಲೇಬೇಕು. ಕಾರಣ ನಮ್ಗೆ ಇವತ್ತವರೆಗೂ ಗೊತ್ತಿಲ್ಲ. BJP ಅವ್ರಿಗೂ ಬೇಕಾಗಿದೆ, ನಮಗೂ ಬೇಕಾಗಿದೆ. ಯಡಿಯೂರಪ್ಪನವರನ್ನ ಚೀಫ್ ಮಿನಿಸ್ಟರ್ ಗಿರಿಯಿಂದ ಇಳಿಸೋದಿಕ್ಕೆ ಕಾರಣ ಏನು? ಕಾರಣ ಇವತ್ತವರೆಗೂ ಹೇಳಿಲ್ಲ. ಇರೋ ಕಾರಣ ನಮಗೆ ಹೇಳಕ್ಕಾಗಲ್ಲ. ವಿಜಯೇಂದ್ರ ಅವರು ನಮ್ಮ ಯತೀಂದ್ರ ಅವರ ಮೇಲೆ ಸ್ಪರ್ಧೆ ಮಾಡ್ತೀವಿ ಅಂದ್ರು. ಇಲ್ಲ ಇಲ್ಲ, ವಿಜಯೇಂದ್ರ ಅವ್ರಿಗೆ ಟಿಕೆಟ್ ಕೊಡಲ್ಲ ಅಂದ್ರು. ಅವ್ರ ಪಾರ್ಟಿ ವಿಷಯ. ಆದ್ರೂ ಕೂಡ ಯಾವ ವಿಜಯೇಂದ್ರ ಅವರಿಗೆ ಸಿದ್ದರಾಮಯ್ಯ ಸಾಹೇಬರ ಮಗನ ಮೇಲೆ ಟಿಕೆಟ್ ಕೊಡ್ಲಿಲ್ವೋ ಅಂತ ವಿಜಯೇಂದ್ರ ಅವರನ್ನ ಇವತ್ತು ರಾಜ್ಯಾಧ್ಯಕ್ಷರು ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಆಗೋದಕ್ಕೆ ಯಡಿಯೂರಪ್ಪನವ್ರಿಗೆ ವಯಸ್ಸಾಗೋಗ್ಬಿಟ್ಟಿದೆ. ಇವತ್ತಿನ ತನಕ ದುಡಿಯೋದಕ್ಕೆ ಯಡಿಯೂರಪ್ಪನವ್ರಿಗೆ ವಯಸ್ಸಾಗಿಲ್ಲ. ಅದು ಕರಿಯೋ ಹಸು, ಹಾಲು ಕರಿಯೋ ಹಸು. ಮೋದಿ ಅವ್ರ ಮೇಲೆ ಯಡಿಯೂರಪ್ಪನವ್ರಿಗೆ ಪ್ರೀತಿ ಇದೆ, ಆದ್ರೆ ಮೋದಿ ಅವ್ರಿಗೆ ಯಡಿಯೂರಪ್ಪನವ್ರ ಮೇಲೆ ಪ್ರೀತಿ ಇರಲಿಲ್ಲ ಮುಂದುವರ್ಸೋದಕ್ಕೆ. ಅವರಿಗೆ ಕೆಳಗಿಳಿಸಿದಾಗ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ನಾಯಕರು ಗೌರವದಿಂದ ನಾವು ಅವರ ಬಗ್ಗೆ ಮಾತನಾಡಿದ್ದೀವಿ. ಚುನಾವಣೆ ಬರುತ್ತೆ ಹೋಗುತ್ತೆ. ಯಡಿಯೂರಪ್ಪನವರ ಮಗ ಆಗಿದ್ರಿಂದ, ಒಂದು ದೊಡ್ಡ ಸಮಾಜಕ್ಕೆ ಸೇರಿದ್ರಿಂದ ಅವರಿಂದ ಓಟ್ ಬರುತ್ತೆ ಎನ್ನುವ ಸ್ವಾರ್ಥದಿಂದ ನೀವು ವಿಜಯೇಂದ್ರ ಅವ್ರನ್ನ ಮಾಡಿದ್ದೀರಿ. ಇವತ್ತು ಈಶ್ವರಪ್ಪನವ್ರನ್ನ ಉಚ್ಚಾಟನೆ ಮಾಡಿದಿರಿ. RSS ಈಶ್ವರಪ್ಪನವ್ರು ಬಾಯಿ ಬಿಟ್ರೆ ಬೆಂಕಿನೇ ಉಗುಳ್ತಾರೆ, ಅಷ್ಟೊಂದು ಕಟ್ಟ RSS. ಯಾಕೆ ಈಶ್ವರಪ್ಪನವ್ರಿಗೆ ಟಿಕೆಟ್ ಕೊಡ್ಲಿಲ್ಲ? ನಿಮ್ಮನೆ ವಿಚಾರ. ಆದ್ರೂ ನೀವು ಕಾರಣ ಹೇಳ್ಬಹುದು. ಯಾಕೆ ನಳಿನ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರು ಮಾಡಿದ್ರಿ? ರಾಜ್ಯಾಧ್ಯಕ್ಷರು ಮಾಡಿದಂತ ನಳಿನ್ ಕಟೀಲ್ಗೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅಂತ ಹೇಳಬೇಕು ನೀವು. ಶೋಭಾ ಕರಂದ್ಲಾಜೆ ಮಂತ್ರಿ ಮಾಡಿದಿರಿ. ಈಗ ಅಲ್ಲಿಂದನೇ ಬಂದಿದ್ದೀವಿ. ನಮ್ದು 2 ಕಂಬಳದ ನಮ್ಮ ಹೋರಿಗಳು, ಅಲ್ಲೂ ಚೆನ್ನಾಗಿರೋ ಉಡುಪಿಯಲ್ಲೂ ಒಳ್ಳೆ ಕಂಬಳದ ಹೋರಿನೇ ಬಿಟ್ಟಿದ್ದೀವಿ ಕಂಬಳಕ್ಕೆ. ಇಲ್ಲೂ ಕೂಡ 2 ಅಡ್ವೊಕೇಟ್ಗಳಾಗಿದ್ದಾರೆ, ಜನರಿಗೆ ಸಿಗೋಂಥವರಾಗಿದ್ದಾರೆ. ಇವತ್ತು ಪಾರ್ಲಿಮೆಂಟ್ ನಲ್ಲಿ ಬಂಧುಗಳೇ, ಬಡವರ ಕಣ್ಣೀರನ್ನ ಒರೆಸ್ಲಿಕ್ಕೆ ಬೇಕಾದಂತ ಕಾನೂನು ಮಾಡ್ಲಿಕ್ಕೆ ಬುದ್ಧಿ ಇರೋರು ಪಾರ್ಲಿಮೆಂಟ್ಗೆ ಹೋಗ್ಬೇಕು. ಬಾಯಿ ಚುಪ್ ಅಂತೇಳಿ ಕೂತ್ಕೊಳ್ತಕ್ಕಂಥವ್ರಲ್ಲ, ಮೌನಿ ಬಾಬಾಗಳೆಲ್ಲ ಹೋಗ್ಬೇಕಾಗಿರೋದು. ಮಾತಾಡ್ತಕ್ಕಂಥವ್ರು ಪಾರ್ಲಿಮೆಂಟ್ಗೆ ಹೋಗ್ಬೇಕು. ಪಾರ್ಲಿಮೆಂಟ್ ಇರೋದೇ ಮಾತಾಡೋದಿಕ್ಕೆ. ಪಾರ್ಲಿಮೆಂಟ್ ನಲ್ಲಿ ಕಾನೂನು ಇಲ್ಲ ಅಂತ ಹೇಳಿದ್ರೆ ಇವತ್ತು SC STಗಳಿಗೆ ಯಾವ ರಾಜೀವ್ ಗಾಂಧಿ ಅವರು ಪಂಚಾಯತ್ ರಾಜ್ ಮೀಸಲಾತಿಯ ಮೂಲಕ ಕಟ್ಟ ಕಡೆಯ ಬಡವ ಕೂಡ ಪಂಚಾಯತ್ ಅಧ್ಯಕ್ಷ ಆಗ್ಬೋದು, ZP ಅಧ್ಯಕ್ಷ ಆಗ್ಬೋದು, MLA ಆಗ್ಬೋದು. ನಮ್ಮ UT ಖಾದರ್ ಅವರು, UT ಖಾದರ್ ತಂದೆಯವರು ಫರೀದ್ ಅವರ ಹೆಸರನ್ನ ಉಳಿಸಿದ್ದಾರೆ. ನಮ್ಮ ಇಫ್ತಿಕರ್ ಇರ್ಬೋದು, ಅವರೆಲ್ಲರೂ ಕೂಡ ಜನರ ನಡುವೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡಿ ಪ್ರೀತಿ ವಿಶ್ವಾಸದಿಂದ ಚುನಾವಣೆಗಳು ಗೆದ್ದು ಉಳ್ಳಾಲದಲ್ಲಿ ಇವತ್ತು ಪಾರ್ಟಿ ಅವ್ರಿಗೆ ಆಶೀರ್ವಾದ ಮಾಡಿದ್ರಿಂದ ವಿಧಾನಸಭೆಯ ಸ್ಪೀಕರ್ ಆಗಿ ಆ ಕೆಲಸಕ್ಕೆ, ಆ ಕುರ್ಚಿಗೆ ಒಳ್ಳೆ ಗೌರವ ತರ ನಡ್ಕೋತಾ ಇದಾರೋ ಇಲ್ವೋ? ಕುಮಾರಸ್ವಾಮಿ ಅವ್ರು ಕಲ್ತ್ಕೊಳ್ಬೇಕು, ದಾರಿ ತಪ್ಪದಲ್ಲೇ ಇರೋ ಮಗ ಹೆಂಗಿರ್ಬೇಕು ಅಂದ್ರೆ UT ಖಾದರ್ ಅವ್ರ ತರ ಇರ್ಬೇಕು ಅಂತೇಳಿ ಕುಮಾರಣ್ಣಂಗೆ ಹೇಳ್ಬೇಕಾಗತ್ತೆ. ಅಂಬರೀಷ್ ಅವರ ಚಿತೆ, ಅಂಬರೀಷ್ ಮೃತದೇಹ ಇನ್ನೂ ಅಲ್ಲಿದೆ ಬಂಧುಗಳೇ. ನಿಖಿಲ್ ಅವ್ರನ್ನ ಆಗಲೇ ಟಿಕೆಟ್ಗೆ ಲಾಂಚ್ ಮಾಡ್ತಾ ಇದ್ರು. ನಾನಿದ್ದೆ ಅಲ್ಲಿ, ನನ್ನ ಕ್ಷೇತ್ರ ಅದು. ಕುಮಾರಸ್ವಾಮಿ ಮೇಲೆ ಸೋತಿದ್ದೀನಿ, ದೇವೇಗೌಡರ ಮೇಲೆ ನಮ್ಮ ಜನ ಗೆಲ್ಲಿಸಿದ್ದಾರೆ. ಸೋಲು ಬಡವರ ಮಕ್ಕಳು ನಾವು. ನಮ್ಮಂತವ್ರಿಗೆ ನನ್ನ ಗುರುಗಳು ನನಗೆ ದೇವರ ಸಮಾನ, ನನ್ನ ಗುರುಗಳು ನನಗೆ ತಾಯಿ ಸಮಾನ. ಜನಾರ್ದನ ಪೂಜಾರಿ ಅವರು ನನ್ನಂತ ಒಬ್ಬ ರೈತನ ಮಗಳಿಗೆ B ಫಾರಂ ಕೊಟ್ಟವರು. ನನ್ನಂತ ಅವಳನ್ನ ದೇವೇಗೌಡರ ಎದುರುಗಡೆ ಸ್ಪರ್ಧೆಗೆ ಬಿಟ್ಟದ್ದು DK ಶಿವಕುಮಾರ್, ನಮ್ಮ ಕನಕಪುರದ ಬಂಡೆ, ನಮ್ಮ
ಮನುಷ್ಯರು. ಇವತ್ತು ಬಂಡೆಗೆ ನಾನು ಡಿ ಕೆ ಅವರು ಡಿಚ್ಚಿ ಹೊಡೆದು ಇಲ್ಲ ಅದು ತಲೆ ಒಡೆದೋಗ್ಬೇಕು, ಇಲ್ಲ ನಾವು ಒಡೆದೋಗ್ಬೇಕು. ನಾವು ಮಾತ್ರ ಫೈಟು. ದೇವೇಗೌಡರ ಜೊತೆ ನಾವು ಶಾಮೀಲಾಗಲ್ಲ, JDS ಜೊತೆ ನಾವು ಶಾಮೀಲಾಗಲ್ಲ. ನಮಗೆ ಇನ್ನಷ್ಟಿರ್ಲಿ, ಇದು ಮನೆ ವಿಚಾರ. ಆದ್ರೆ ರಾಜ್ಯಕ್ಕೆ ಬಡವರಿಗೆ ತೊಂದರೆ ಆದ್ರೆ, ರಾಜ್ಯಕ್ಕೆ ತೊಂದರೆ ಆದ್ರೆ, ದೇಶಕ್ಕೆ ತೊಂದರೆ ಆದ್ರೆ ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಅನ್ನ ಗಟ್ಟಿಗೊಳಿಸೋದಕ್ಕೆ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ. ಹೆಣ್ಣು ಮಕ್ಕಳಿಗೆ ಗ್ಯಾರಂಟಿ ಕೊಡಬೇಕಾದ ಸ್ಥಿತಿ ಯಾಕೆ ಬಂತು? ಬಡವರಿಗೆ ಕರೆಂಟ್ ಫ್ರೀ ಕೊಡಬೇಕಾದ ಸ್ಥಿತಿ ಯಾಕೆ ಬಂತು? ಬರ ಬರುತ್ತೆ ನಮ್ಮನ್ನು ಕೇಳಿ ಬರುತ್ತಾ? ಪ್ರವಾಹ ಬರುತ್ತೆ ನಮ್ಮನ್ನು ಕೇಳಿ ಬರುತ್ತಾ? ದೇವರು ಕೊಡೋ ಇದು ನಮ್ಮನ್ನು ಕೇಳಿ ಕೊಡ್ತಾರಾ? 400 ರೂಪಾಯಿ ಗ್ಯಾಸ್ 1200 ರೂಪಾಯಿ ಆದ್ರೆ 4 ಸಲ ಟೀ ಕುಡಿಯೋರು 2 ಸಲ ಬಯ್ಯ ಅದು 3 ತಿಂಗಳು ಬರಬೇಕು, ಇವತ್ತು 1 ತಿಂಗಳು ಬರ್ತಾ ಇದೆ, ಗ್ಯಾಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಜೀವನ ಒಳ್ಳೇದಾಯ್ತಾ ಕೆಟ್ಟದ್ದಾಯ್ತಾ? ಕೆಟ್ಟದ್ದಾಯ್ತಾ ಒಳ್ಳೇದಾಯ್ತಾ? ನಿರ್ಮಲಾ ಸೀತಾರಾಮನ್ ಅವರ ಮನೆ ದುಡ್ಡಲ್ಲ ಸ್ವಾಮಿ. ಈ ದೇಶದ ಬಡವರು, ಕರ್ನಾಟಕ ರಾಜ್ಯದ ಬಡವರು ಒಂದು ಮೆಣಸಿನಕಾಯಿ ಕೊಂಡ್ಕೊಂಡ್ರೆ ಟ್ಯಾಕ್ಸ್ ಕಟ್ತೀವಿ. ಅವ್ರ ಪಾಪ ಅವ್ರು ಏನನ್ಕೊಂಡ್ಬಿಟ್ಟಿದ್ದಾರೆ, ಶ್ರೀಮಂತರು ಮಾತ್ರ ಟ್ಯಾಕ್ಸ್ ಅಂತ. ಒಂದು ಕಾಫಿ ಕುಡಿದ್ರೆ 5 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದೀವಿ, GST. ನಾವೇನು ಬ್ರಿಟನ್ ನಲ್ಲಿ ಇದೀವೋ ಭಾರತದಲ್ಲಿದ್ದೀವೋ? ನಾವು ದೇಶವನ್ನು ಎಷ್ಟು ವರ್ಷ ಆಳಿದೀವಿ? 71,000 ಕೋಟಿ ಸಾಲ ಮನ್ನಾ ಮಾಡಿದ್ರು ಮನಮೋಹನ್ ಸಿಂಗ್ ಅವರು. ಯಾರಿಗೋಸ್ಕರ ಮಾಡಿದ್ರು? ಆಹಾರ ಭದ್ರತೆ ಕಾಯ್ದೆ ತಂದ್ರು ಶ್ರೀಮತಿ ಸೋನಿಯಾ ಗಾಂಧಿ ಅವರು. ಯಾರಿಗೋಸ್ಕರ ತಂದ್ರು? ಅನ್ನರಾಮಯ್ಯ ಅಂತೇಳಿ ಸಿದ್ದರಾಮಯ್ಯನ ಕರೀತಾರೆ, ಬೇರೆಯವ್ರನ್ನ ಕರೆಯಲ್ಲ. ಅನ್ನರಾಮಯ್ಯ ಅಂತೇಳಿ ಸಿದ್ದರಾಮಯ್ಯನವ್ರನ್ನ ಕರೀತಾರೆ, ಬೇರೆಯವ್ರನ್ನ ಕರೆಯೋದಿಲ್ಲ. DK ಅವರ ಕೈಗೆ ಕಾಂಗ್ರೆಸ್ ಪಕ್ಷದ ಚುಕ್ಕಾಣಿಯನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆಜಿ ಅವರ ಕೈಗೆ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಅನ್ನ ಕೊಟ್ಟಿದ್ದಾರೆ. ಭೀಷ್ಮನ ತರ ಮಲ್ಲಿಕಾರ್ಜುನ ಖರ್ಗೆ ಇದ್ದಾರೆ. ನಮ್ಮ ಸಿದ್ದರಾಮಯ್ಯನವರು ಬಡವರ ಸೇವೆಯನ್ನ 15 ಸಾರಿ ಬಡ್ಜೆಟ್ ಅನ್ನ ಮಂಡಿಸಿರ್ತಕ್ಕಂಥ ಅದು ಟಗರು ಬರೀ ಟಗರಲ್ಲ, ಅದು ಜನರ ಹೃದಯದಲ್ಲಿ ಅವರನ್ನು ಸಿದ್ದರಾಮುಲ್ಲಾ ಖಾನ್ ಅಂತ ಕರೆದ್ರು. ಸಿದ್ದರಾಮುಲ್ಲಾ ಖಾನ್ಗಳದು ಇದೇ ದೇಶ. ಅಬ್ದುಲ್ ಗಫಾರ್ ಖಾನ್, ಅಫ್ಘಾನಿಸ್ತಾನದ ಅಬ್ದುಲ್ ಗಫಾರ್ ಖಾನ್ ಅವರಿಂದ ಈ ಹಿಸ್ಟ್ರಿ ಗೊತ್ತಿರ್ತಕ್ಕಂಥವ್ರು. ನೀವು ಅಲ್ಲಂದಿದ್ದಕ್ಕೆ ತಾವು ಇವತ್ತು ಸಿಟಿ ರವಿ ಎಲ್ಲಿದ್ದಾರೆ? ಪಾರ್ಲಿಮೆಂಟ್ಗೆ ಪಾಸ್ ಇಶ್ಯೂ ಮಾಡಿದಂಥವ್ರು ಇನ್ನೊಂದು ಬೆಂಕಿ ಮೈಸೂರಿನಲ್ಲಿ ಎಲ್ಲಿದ್ದಾರೆ? ಅದನ್ನೇ ಬೇರೆಯವರು ಮಾಡಿದ್ರೆ ಆ ಪಾರ್ಲಿಮೆಂಟ್ ತನಿಖೆ ಮಾಡೋವರೆಗೂ ಸಸ್ಪೆಂಡ್ ಮಾಡ್ರಪ್ಪ, ಆಕ್ಷನ್ ತಗೊಳ್ರಿ. ಯಾರೇ ಆದ್ರೂ ಗೊತ್ತಿದ್ದು ಕೊಟ್ಟಿರ್ಲಿ, ಗೊತ್ತಿಲ್ಲದೆ ಕೊಟ್ಟಿರ್ಲಿ. ಹೊಸ ಪಾರ್ಲಿಮೆಂಟ್ ಯಾರು ಒಳಗಡೆ ಸೊಳ್ಳೆ ಕೂಡ ಹೋಗೋದಕ್ಕಾಗಲ್ಲ ಅಂತಿದ್ರು. ಅವನು ಜೇಡರ ಸ್ಪೈಡರ್ ಮ್ಯಾನ್ ತರ. ಬಂಧುಗಳೇ, ಅದು ಪ್ರಾಕ್ಟೀಸ್ ಮಾಡಿದ ದುಮ್ಕಕ್ಕಾಗತ್ತಾ? ಪ್ರೇಕ್ಷಕರ ಗ್ಯಾಲರಿಯಿಂದ ಪಾರ್ಲಿಮೆಂಟ್ ನಡೆಯುವಾಗ ಆ ಸ್ಮೋಕ್ ಬಾಂಬ್ ಏನಾದ್ರೂ ಪಾಯ್ಸನಸ್ ಬಾಂಬ್ ಆಗಿದ್ರೆ 25 ಜನ MP ಡಮಾರ್ ಆಗ್ತಿರ್ಲಿಲ್ವಾ? ಅವತ್ತೇನ್ ಶಿಕ್ಷೆ ಕೊಡ್ತಾ ಇದ್ರಿ? ತಪ್ಪು ಯಾರು ಮಾಡಿದ್ರು ತಪ್ಪು ತಾನೆ. ನನ್ನ ಸಹೋದರಿ ಹೇಳಿದ್ರು, ತಪ್ಪು ಯಾರು ಮಾಡಿದ್ರು ತಪ್ಪು ತಾನೆ. ಪದ್ಮರಾಜ್ ಅಂತ ಅವರು, ಜಯಪ್ರಕಾಶ್ ಹೆಗ್ಡೆ ಅಂತ ಅವರು ಕರಾವಳಿಯಲ್ಲಿ ಬದಲಾವಣೆ ಬೇಕೇ ಬೇಕು. ಇದು ರಾಣಿ ಅಬ್ಬಕ್ಕನ ನಾಡು, ಇಲ್ಲಿ ನ್ಯಾಯ ಧರ್ಮ. ಇದು ಉಡುಪಿ ಶ್ರೀಕೃಷ್ಣನ ನಾಡು. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಧರ್ಮ, ಯಾವುದೇ ಧರ್ಮ ಇರಲಿ, ಅದು ಜನರಿಗೆ ಒಳ್ಳೆಯದನ್ನೇ ಹೇಳ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷ ಬಂದ್ರೆ ಎಲ್ಲರಿಗೂ ನೆಮ್ಮದಿ ಮತ್ತು ಸಂತೋಷದಿಂದ ಬಾಳ್ವೆ ಸಿಕ್ಕಿದೆ. ಪದ್ಮರಾಜ್ ಅವರು ಗೆದ್ರೆ ಡೆಮಾಕ್ರಸಿ ಗೆಲ್ಲುತ್ತೆ. ಪದ್ಮರಾಜ್ ಗೆದ್ರೆ ಬಡವರ ಮನೆಗೆ ಸೇವೆ ಬರುತ್ತೆ. ಪದ್ಮರಾಜ್ ಗೆದ್ರೆ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ದುಡ್ಡನ್ನ ಮೇಜು ಕುಟ್ಟಿ ಮಾತಾಡಿ ಕರ್ನಾಟಕಕ್ಕೆ ತಗೊಂಡ್ಬರ್ಬೇಕಾದ್ರೆ ಪದ್ಮರಾಜ್ ಗೆಲ್ಲಬೇಕು. ಬೇರೆಯವ್ರು ಗೆದ್ರೆ ಏನು ಮಾಡೋಕ್ಕಾಗಲ್ಲ, ಚುಪ್ ಅಷ್ಟೇ. 2 ಪ್ಲಾಸ್ಟರ್ ಆ ಕಡೆ ಈ ಕಡೆ. ಆದ್ರಿಂದ ಇವತ್ತು ಅವ್ರು ಏನು ಬೇಕಾದ್ರೂ ಹೇಳ್ಕೊಂಡೋಗ್ಲಿ, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮನ್ನ ಸಪೋರ್ಟ್ ಮಾಡ್ತಕ್ಕಂಥ ಬಡವರ ಹೃದಯದಲ್ಲಿರ್ತಕ್ಕಂಥ ಪ್ರೀತಿ, ನಮ್ಮ ಮುಸಲ್ಮಾನ ಬಂಧುಗಳನ್ನ ತುಂಬಾ ವರ್ಷಗಳ ಕಾಲ JDSನವರು ಉಪಯೋಗ ಮಾಡಿಕೊಂಡು ಕುಮಾರಸ್ವಾಮಿ ಅವರು ಏನಾದ್ರೂ ಸೆಕ್ಯುಲರಿಸಂ ಬಿಟ್ಟು ಕೋಮುವಾದಿ BJP ಜೊತೆ ಹೋದ್ರೆ ನಾನು ಪ್ರಾಣನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು ದೊಡ್ಡವರು. ಇವತ್ತು ಅವ್ರ ಅಳಿಯನೇ BJP ಕ್ಯಾಂಡಿಡೇಟು. DK ಸುರೇಶ್ ಮೇಲೆ ಮೇಕೆದಾಟು ಬರಬೇಕಾದ್ರೆ DK ಶಿವಕುಮಾರ್ ಅವರ ತಮ್ಮ ಲಕ್ಷ್ಮಣನ್ ಹೋರಾಟ ಮಾಡ್ತಕ್ಕಂಥ, ಪಾರ್ಲಿಮೆಂಟ್ ಅಲ್ಲಿ ಇಡೀ ಕರ್ನಾಟಕದಲ್ಲಿ ಲಾಗ ಹೊಡೆದಾಗ್ಲೂ ಕೂಡ ನಮ್ಮ ಜನ ಗೆಲ್ಲಿಸಿದಂತ ಏಕೈಕ ಸಂಸದ DK ಸುರೇಶ್ ಗೆದ್ರೆ ಮೇಕೆದಾಟು ಬರುತ್ತೆ. ಅಣ್ಣಾಮಲೈ ಬಂದ್ರೆ ಮೇಕೆದಾಟು ಆ ಕಡೆಗೆ ಹೋಗುತ್ತೆ. ಅಣ್ಣಾಮಲೈ ಬಂದ್ರೆ ಮೇಕೆದಾಟು
ನಮಗ್ ಬರುತ್ತಾ? ಆ ಕಡೆಗೆ ಹೋಗುತ್ತೆ. ಮೇಕೆದಾಟು ಯೋಜನೆ ನಮಗ್ ಬರಬೇಕು, ಕುಡಿಯೋ ನೀರು ನಮಗ್ ಸಿಗ್ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಸಂಸದರು ಗೆಲ್ಲಬೇಕು. ಕೊನೆಯದಾಗಿ ಬಂಧುಗಳೇ, ಇವತ್ತು ಎಲ್ಲದಕ್ಕೂ ಬೀಗ ಹಾಕ್ಬಿಟ್ಟಿದ್ದಾರೆ. ಕಾಂಗ್ರೆಸ್ಗೆ 5 ರೂಪಾಯಿ ಕೊಟ್ರೆ ಬೆಳಗ್ಗೆ ಇಡಿ ಹಾಜರ್, ಕಾಂಗ್ರೆಸ್ಗೆ 10 ರೂಪಾಯಿ ಕೊಟ್ರೆ ಬೆಳಗ್ಗೆ CBI ಹಾಜರ್. ಅಲ್ಲೋಗಿ ಬಿಜೆಪಿ ಸರ್ ಕೊಟ್ಟ ತಕ್ಷಣ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತಾರೆ. ಎಲ್ಲ ಸಾಫ್ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಸಫೇದ್ ಆಗ್ಬಿಡ್ತಾರೆ. ಇದೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಆದ್ರಿಂದ ಈ ದೇಶವನ್ನ ಎಲ್ಲರೂ ಕಟ್ಟಿದ್ದೀವಿ. ಈ ದೇಶಕ್ಕಾಗಿ ಬದುಕೋಕ್ಕೂ ಗೊತ್ತು, ಈ ದೇಶಕ್ಕಾಗಿ ಸಾಯೋದಕ್ಕೂ ಗೊತ್ತು. ಜೀನಾ ಯಹ ಮರ್ನಾ ಯಹ, ಇಸ್ಕೆ ಸಿವಾ ಜಾನಾ ಕಹ. ರೋಟಿ ಕಪಡ ಮಕಾನೆ ತಿನ್ನೋದು, ಅವನೇನು ಸ್ವರ್ಗ ಚಿನ್ನ ಎತ್ಕೊಂಡು ಹೋಗೋದಿಲ್ಲ. ಕಷ್ಟಪಟ್ಟು ತಿಂದ್ರೆ ಮೈಗತ್ತತ್ತೆ, ಕಷ್ಟಪಟ್ಟು ದುಡಿದ್ರೆ ಇನ್ನೊಬ್ಬರಿಗೆ ಎಲ್ಲ ಹಬ್ಬ ಹರಿದಿನಗಳಲ್ಲೂ ಕಷ್ಟ, ಇನ್ನೊಬ್ಬರ ಕಷ್ಟಕ್ಕೆ ಆಗ್ಬೇಕು ಅಂತಕ್ಕಂಥವ್ರು. ಹಾಗಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶಕ್ಕಾಗಿ 33 ಬುಲೆಟ್ಗಳನ್ನ ಶರೀರಕ್ಕೆ ತಗೊಂಡ್ರು ಕೂಡ ದೇಶ ಛಿದ್ರ ಆಗೋದಕ್ಕೆ ಬಿಟ್ಟಿಲ್ಲ. ಶ್ರೀಲಂಕಾದಲ್ಲಿ ಶಾಂತಿ ಸ್ಥಾಪನೆ ಆಗ್ಬೇಕು, ಭಾರತ ಚೆನ್ನಾಗಿರ್ಬೇಕು ಅಂತ ಹೇಳಿ ಮಾನವ ಬಾಂಬ್, ಜಗತ್ತಿನ ಮೊಟ್ಟ ಮೊದಲ ಮಾನವ ಬಾಂಬ್ನಿಂದ ಛಿದ್ರಗೊಂಡಂತರ ನಮ್ಮ ರಾಜೀವ್ ಗಾಂಧಿಯವರ ನಗುನ ಕಿತ್ಕೊಳ್ಳಕ್ ಸಾಧ್ಯ ಇಲ್ಲ. ಯಾವ ಧರ್ಮಪತ್ನಿಯಾಗಿ ಬಂದಂತ ಸೋನಿಯಾ ಗಾಂಧಿ 20 ವರ್ಷಗಳ ಕಾಲ ಇಡೀ ಪ್ರಾದೇಶಿಕ ಪಕ್ಷಗಳನ್ನ ಕಟ್ಟಿಕೊಂಡು ಅವರ ವಿಶ್ವಾಸವನ್ನ ಗೆದ್ದು ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸಿ UPA 1, ಅದು ಯಾರು ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಸೋಲಿಸಿ UPA 1, UPA 2, ಬಾಹುಬಲಿ 1, ಬಾಹುಬಲಿ 2 ಮಾಡಿಬಿಟ್ಬಿಟ್ಟಿದ್ದೀವಿ ಸಿನಿಮಾ. ಅದೇನು ನಮಗೂ ಹೊಸ್ತಲ್ಲ. ಆದ್ರಿಂದ ಈ ಚುನಾವಣೆಯಲ್ಲಿ ನಿಮ್ಮ ಪಾಡಿಗೆ ನೀವು, ನಿಮ್ಮ ಕರ್ಮ ನೀವು ಮಾಡಿ, ದೇವ್ರ ಫಲವನ್ನ ಕೊಡ್ತಾನೆ. ಒಳಗಡೆ ಅಂಡರ್ ಕರೆಂಟ್ ಏನಿದೆ ಅಂತ ನಮಗ್ ಗೊತ್ತಿದೆ. ನಮ್ಮನ್ನ ದ್ವೇಷ ಮಾಡೋರನ್ನ ಪ್ರೀತಿನೇ ಮಾಡೋಣ. ಮಹಾಬತ್ಗೆ ಶಕ್ತಿ ಜಾಸ್ತಿ, ದರ್ದ್ ಎಲ್ಲರಿಗೂ ಒಂದೇ ಆಗತ್ತೆ ಅಂತಕ್ಕಂಥದನ್ನ ಹೇಳೋಣ ಅನ್ನೋ ಮಾತನ್ನ ಹೇಳಿ ಈ ಚುನಾವಣೆಯಲ್ಲಿ ಯಾಮರಿಬಾರ್ದು. 10 ಗಂಟೆ ಒಳಗಡೆ ಕಾಂಗ್ರೆಸ್ಗೆ ಬೀಳ್ತಕ್ಕಂಥ ಓಟು ಬಿದ್ದುಬಿಡ್ಬೇಕು. ನಮ್ಗೆ ಇರ್ತಕ್ಕಂಥ 10 ಗಂಟೆ 8ರಿಂದ 10 ಗಂಟೆ ಒಳಗಡೆ ಫಸ್ಟ್ ವೋಟಿಂಗ್ ನಮ್ಮ ಓಟು ಹಾಕ್ಸ್ಬಿಡ್ಬೇಕು. 10 ಗಂಟೆ ಮೇಲೆ ಬೇರೆಯವರಿಂದ ಓಟನ್ನ ಹಾಕಿಸ್ಬೇಕು. ಇವೆಲ್ಲ ಟ್ರೇಡ್ ಸೀಕ್ರೆಟ್ಸ್. ಫಸ್ಟ್ ನಮಗ್ ಬರೋ ಓಟು ಡಮ ಡಮ ಇರೋ ದುಡ್ಡೆಲ್ಲ ತಗೊಂಡ್ಬಿಡ್ಬೇಕು ನಾವು, ಆಮೇಲೆ ಬೇರೆ ದುಡ್ಡನ್ನ ಹಿಡ್ಕೊಂಡು ಹೋಗ್ಬೇಕು. ಆದ ಕಾರಣ ಪದ್ಮರಾಜ್ ಅವರಿಗೆ ಟಿಕೆಟ್ ಕೊಟ್ಟದ್ದಕ್ಕಾಗಿ ಹೈಕಮಾಂಡ್ಗೆ ಮತ್ತು ಪಕ್ಷದ ನಾಯಕತ್ವಕ್ಕೆ ಧನ್ಯವಾದ ಹೇಳೋಣ. ಒಬ್ಬ ಯಂಗ್ ಎನರ್ಜೆಟಿಕ್ ಯಂಗ್ಸ್ಟರ್, ಒಬ್ಬ ಅಡ್ವೊಕೇಟ್, ಒಳ್ಳೆಯ ವಾಗ್ಮಿ ಇದ್ದಾರೆ, ಜನಾರ್ದನ ಪೂಜಾರಿ ಅಂತಹ ಒಬ್ಬ ತಪಸ್ವಿ ಅವರು. ಎಷ್ಟೊಂದು ಜನ, ಯುಟಿ ಖಾದರ್ ಇರ್ಬೋದು, ನಾನಿರ್ಬೋದು, ಕೃಪಾ ಇರ್ಬೋದು, ತುಂಬಾ ಜನ ಇಲ್ಲಿರ್ತಕ್ಕಂಥ ಅನೇಕರನ್ನ ಬೆಳೆಸಿದಂತ ಅವರು ಹಿರಿಯರಿದ್ದಾರೆ. ಆದ ಕಾರಣ ಕಾಂಗ್ರೆಸ್ ಪಕ್ಷ ಗರ್ಕೆ ಹುಲ್ಲಿದ್ದಂಗೆ ಯಾವತ್ತು ಯಾರು ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ತನಕ ಸೂರ್ಯ ಚಂದ್ರ ಇರುತ್ತೋ ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿರುತ್ತೆ. ಕಾಂಗ್ರೆಸ್ ಮುಕ್ತ ಮಾಡಕ್ಕಾಗಲ್ಲ. ಬಿಜೆಪಿ ಮುಕ್ತ ಆಗೋಗಿದೆ. ಇವತ್ತು ಕಮಲ ಪಾರ್ಟಿ, ಭಾಜಪಾ ಇಲ್ಲ, ಭಾರತ ಇಲ್ಲ, ಇರೋದು ಒಬ್ಬರೇ ಏನು ನಮಗೇನು ಸವಾಲಲ್ಲ, ಜನ ನೋಡ್ಕೊಳ್ತಾರೆ ಅಂತೇಳಿ ಈ ಕ್ಷೇತ್ರದಲ್ಲಿ ಅವ್ರಿಗೆ ಆಶೀರ್ವಾದ ಮಾಡಿ ಒಳ್ಳೆಯ ರೀತಿಯಲ್ಲಿ ಚುನಾವಣೆಯನ್ನ ಮಾಡಿ ನಂಬಿಕೆ ಇಟ್ಟು ನಾನು ಗೆದ್ದಿದ್ದೇ ಸಾಕ್ಷಿ. ಯಾರಿಗೂ ನಂಬಿಕೆ ಇರಲಿಲ್ಲ. ನನ್ನ ಗುರುಗಳಾದಂಥ ನಮ್ಮ ಜನಾರ್ದನ್ ಪೂಜಾರಿ ಅವ್ರಿಗೂ ಕೂಡ 28ರಲ್ಲಿ 27 ಗೆಲ್ತೇವೆ ಅಂತ ಹೇಳೋರು. ಒಂದು ನಂದು ಬಂದಾಗ ಅದು ದೇವೇಗೌಡರ ವಿರುದ್ಧ ಅಲ್ವಾ, ಅವರು ಅದು ಮಗು ಅಲ್ವಾ ಅಂತ ಹೇಳ್ತಿದ್ರು ಮೀಡಿಯಾದ ಎದುರುಗಡೆ. ನಾನು ಬೆಳಗ್ಗೆ ನಾನು ಚುನಾವಣೆಗೆ ಹೋಗೋದಿಲ್ಲ ಅಂತ ಹೇಳೋದು. ಫೋನ್ ಮಾಡಿದ್ರೆ ಹೇಗಪ್ಪ ಇದೆಯಾ ಅಂದ್ರೆ ಅದು. ಮತ್ತೆ ನೀವು 27 ಗೊತ್ತಿಲ್ಲ, ನಮ್ಮ ಮಗು ಗೆಲ್ಲುತ್ತೆ ಅಂತ ತಾನೇ ಹೇಳ್ಬೇಕು ನೀವು. ನಾನು ಹೇಗೆ ಚುನಾವಣೆ ಮಾಡೋದು ಅಂತ ಕೇಳ್ತಿದ್ದೆ. ಪದ್ಮರಾಜ್ ಅವ್ರಿಗೆ ಯಾಕೆ ಹೇಳ್ತೀನಿ ಅಂದ್ರೆ, ಜನ ನಾವು ಕೇಳಿದ್ರೆ ಒಂದೇ ಕೇಳ್ಬೋದು, ದೇವ್ರ ಹತ್ರ ಆಶೀರ್ವಾದ. ದೇವ್ರಿಗೆ ಏನೋ ಕೊಡ್ಬೇಕು ಅಂತಿರುತ್ತೆ, ಅದನ್ನೇ ದೇವರು, ಅದನ್ನೇ ಧರ್ಮ, ಅದನ್ನೇ ನ್ಯಾಯ ಅಂತ ಹೇಳ್ತಕ್ಕಂಥದ್ದು. ಆದ್ರಿಂದ ನಾವು ಕಷ್ಟಪಟ್ಟು ಕೆಲಸ ಮಾಡೋಣ. ನಮ್ಮ ಉದ್ದೇಶ ಒಳ್ಳೆದಿದೆ. ಭಾರತವನ್ನ ಬಚಾವ್ ಮಾಡಬೇಕು, ಬಡವರನ್ನ ಬಚಾವ್ ಮಾಡಬೇಕು. ಗ್ಯಾರಂಟಿಗಳ ಮೂಲಕ ಒಂದ್ ಸ್ವಲ್ಪ ಉಸಿರಾಡಕ್ ಬಿಟ್ಟಿದ್ದೀವಿ. ಕರ್ನಾಟಕದ ಮಾಡೆಲ್, ಗುಜರಾತ್ ಮಾಡೆಲ್ ಅನ್ನ ಅಳಿಸಾಕ್ಬೇಕು. ಕರ್ನಾಟಕದ ಮಾಡೆಲ್ ಅನ್ನ ಭಾರತದಾದ್ಯಂತ ನಾವು ಜಾರಿ ಮಾಡಬೇಕಾದ್ರೆ ಕರಾವಳಿಯ 2 ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದು ಹೈಕಮಾಂಡ್ಗೆ ಶಕ್ತಿ ತುಂಬ ಕೆಲಸವನ್ನ ಮಾಡೋಣ. ಹಸ್ತದ ಗುರುತಿಗೆ ಮತ ಹಾಕುವ ಮೂಲಕ ಪದ್ಮರಾಜ್ ಅವರನ್ನ MP ಮಾಡುವ ಮೂಲಕ ಹೊಸದೊಂದು ಚರಿತ್ರೆಯನ್ನ ಈ ಒಂದು ನಮ್ಮ ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದಿಂದ ತಾವು ಬರೀತೀರಿ ಅಂತ ಹೇಳಿ ಆಶೀರ್ವಾದ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್. ಎಲ್ಲ ನಿಗುಲು ನನ್ನ ರಡ್ಡು ದಿನ 4 ಗಂಟೆ ನಿದ್ರೆ ನಿಗುಲು ನಾಂಡ ಖಂಡಿತವಾದ್ಲ ಪದ್ಮರಾಜೆ ದುಂಬುದ 5 ವರ್ಷ ಮೂಲು MP ಆದಿತ್ತದು ನಿಕ್ಲೇನೆ ಆಜೆಡ್ದು 2 ಗಂಟೆ ಮುಟ್ಟ ಪೊರ್ಲುಡು ಜಪ್ಪು ಲೆಕ್ಕ ಮಲ್ತದೆ. ನಿಖಲ್ನ ಒಂಜಿ ಧ್ವನಿ ಆದ, ನಿಖಲ್ನ ಕಾವಲುಗಾರನಾದ ಸಂಸತ್ನ ಧ್ವನಿ ದೆಪ್ಪು ಏನು ಪನ್ಪುನ ಪಾತ್ರನು ಪಣಂದು
ಈ ಒಂಜಿ ಕಾಂಗ್ರೆಸ್ ಪಕ್ಷದ ಮುಡಿಪು ಬ್ಲಾಕ್ದ ಒಂಜಿ ಪ್ರಚಾರ ಸಭೆ ಉಪ್ಪುನಂಚಿನ ವೇದಿಕೆ ಉಪ್ಪುನಂಚಿನ ನಮ್ಮ ಗೇರು ನಿಗಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಯಿನಂಚಿನ ಮಮತಾ ಗಟ್ಟಿಯರೇ ಅಂಚನೆ ಎನ್ನ ಆತ್ಮೀಯರೇ ಹಿರಿಯ ವಕೀಲರಾಯಿನಂಚಿನ ನಮ್ಮ ವಾರ್ನದ ಮುಖ್ಯಸ್ಥರಾದ ಇನಿ ಬೇಲೆಮಲ್ತಂದ ಪುರಂಚಿನ ಶ್ರೀಯುತ ಅಶ್ವಿನ್ ಕುಮಾರ್ ರೈಕುಲೆ ಅಂಚನೆ ಎನ್ನ ಆತ್ಮೀಯರಾಯಿನಂಚಿನ ಸಾಹುಲ್ ಅಮಿದ್ರೆ ಎನ್ನ ಆತ್ಮೀಯರೇ ಮಾರ್ಗದರ್ಶಕರಾಯಿನಂಚಿನ ಚಂದ್ರಾಸ್ ಕರ್ಕೆರ್ರೆ ಭರತ್ ರಾಜ್ ಶೆಟ್ರೆ ಅಂಚನೆ ಪ್ರತಿಭಾ ಕುಳಾಯ್ರೆ ಅಂಚನೆ ನಮ್ಮ KPCC ಪ್ರಧಾನ ಕಾರ್ಯದರ್ಶಿ ಆಯಿನಂಚಿನ ಕೃಪಾ ಅಮರಾಳ್ವೆರೆ ನಾಸಿರ್ ನಡುಪದವು ಅಂಚನೆ ಜಲೀಲ್ ಮಂಟಗುಳಿ ದಿನೇಶ್ ಮುಳೂರ್ರೆ ಯೂಸಫ್ ಖಾನಲ್ರೆ ಹನೀಫ್ ಶೈಲ್ರೆ ಉಮ್ಮರ್ ಫಾರೂಕ್ ರೇ ಅಬು ಬುಕರ್ ಸಜಿಪರೆ ಸಮೀರ್ ಫಜೀರ್ರೆ ರಫೀಕ್ ಫಜೀರ್ರೆ ಐದರ್ ಕಾರಂಗಳರೆ ರಜಾಕ್ ಕುಕ್ಕಾಜರೆ ಅಶ್ರಫ್ ಸಂಪಲರೆ ಮುರಳೀಧರ್ ಶೆಟ್ರೆ ಅಂಚನೆ ನಮ್ಮ ಪಕ್ಷದ ಹಿರಿಯ ನಾಯಕರು ಈ ಒಂಜಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾಯಿನಂಚಿನ ಎಡ್ಡೆ ವಾಗ್ಮಿ ಅದು ಎನ್ನ ಮಾರ್ಗದರ್ಶಕರಾದ ಪುನಃ ಕೋಡಿಜಾಲ್ ಇಬ್ರಾಹಿಮರೇ ಅಂಚನೆ ಪಕ್ಷದ ಹಿರಿಯ ನಾಯಕರೇ ಮುಳು ಸೇರ್ದಿನಂಚಿನ ಪಕ್ಷದ ಮಹತ್ವ ಕಾರ್ಯಕರ್ತರೇ ಅಂಚನೆ ಮತದಾರ ಬಂಧುಲೆ ಚುನಾವಣೆ ನನ್ನ 2 ದಿನೊಟ್ಟು 23 ತಾರೀಕು ಮುಗಿಂಡು 24-25 2 ದಿನ ಬಿಡ್ದು 3ನೇ ದಿನೊಟ್ಟು ಚುನಾವಣೆ ನಡಪರೆ ಉಂಡು ಈ ಒಂಜಿ ಚುನಾವಣೆನೇ ಇನಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ದುಂಬು ಒಂಜಿ ಕರೆ ಕೊಡ್ತಿತ್ತ ಕಾಂಗ್ರೆಸ್ ಪಕ್ಷ ಈ ಚುನಾವಣೆನೇ ಕಾಂಗ್ರೆಸ್ ಪಕ್ಷದ ಸಾಧನೆದಾದ ಉಂಡು ಕಾಂಗ್ರೆಸ್ ಪಕ್ಷ ಈ ದುಂಬುದಾದ ಮಲ್ತಂಡು ನನ್ನ ದುಂಬುದಾದಕ ಮಲ್ಪರೆ ಉಂಡು ಪನಂದು ಈ ಪ್ರಜಾಪ್ರಭುತ್ವದ ಪರ್ವ ಚುನಾವಣೆ ಉನೇನೆ ಪ್ರೀತಿನ ಹಂಚಿನ ಮೂಲಕ ನಮ್ಮ ಉನೇನೆ ಈ ಚುನಾವಣೆನೇ ಎದುರಿಸೋನ ಪನ್ಪುನ ವಿಚಾರನ ಪಂಡಿತ್ತ ಇನಿ ಪಕ್ಷದ ಒಂಜಿ ಕಾರ್ಯಕರ್ತರು ನಿಗುಲು ನೆಕ್ ಹೋಗೊಟ್ಟುದು ಇನಿ ನಿಗುಲು ಕಾಂಗ್ರೆಸ್ ಪಕ್ಷದ ಸಾಧನೆ ದಾದ ಉಂಡು ಕಾಂಗ್ರೆಸ್ ಪಕ್ಷ ದುಮ್ಮುಗು ದಾದ ಮಲ್ಪರೆ ಉಂಡು ಒಂದು ಪನಂದು ಪ್ರೀತಿಡೆ ಇಲ್ಲಿಲ್ಲಡೆ ಪೋದು ಜನಕ್ಲೆಗ್ ಆಗಲ ಮನ ಮುಟ್ಟು ಲೆಕ್ಕ ವಿಚಾರಣೆ ತೆರಿಪದರೆ ನೆತ್ತ ಫಲದಾದ ಅಂದು ಕೇಂಡ ಖಂಡಿತವಾದ್ಲ ಈ ಸರ್ತಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷ ವಿಜಯ ಪತಾಕೆ ಹಾರಿಸವನೆಟ್ಟು ಒವೇ ಸಂಶಯ ಇಜ್ಜಿಂದ ಪಂಪೆ ಬಂದಿಲ್ಲ ಐಕೆ ಶುರುಕಾದೆ ಕಾಂಗ್ರೆಸ್ ಪಕ್ಷದ ಮಾತ ನಾಯಕರನಗಳಿಗೆ ಕಾರ್ಯಕರ್ತರನಗಳಿಗೆ ಯಾನೆಯನ್ನ ಹೃದಯಪೂರ್ವಕ ಅಭಿನಂದನೆಲ್ಲ ಪಡಂದಿಲ್ಲ ಐತೆ ಒಟ್ಟು ಒಂಜಿ ಕಿವಿ ಮಾತುಲ ಉಂಡು ಇನಿ ನಮಗೆಂದುನ ಖಂಡಿತ ಅಂಚ ಪಂಡಿದೆ ನನ್ನ 2 ದಿನ ಒಂತೆ ನಿದ್ರೆ ಕಡಿಮೆ ಮಲ್ಪನ ಅಗತ್ಯ ಉಂಡು ದಯಕ ಪಂಡ ನಮ್ಮ ಹಿಸ್ಟ್ರಿನ ತುಯ್ಯಂದಾಂಡ BJP ಪಕ್ಷ ಮೂಲ ಏಪಲ ವಾ ಚುನಾವಣೆಲ್ಲ ಮೊಗಲು ನ್ಯಾಯಯುತವಾದ ಅಥವಾ ಅಪಪ್ರಚಾರ ಇಜ್ಜಂದೆ ಮೊಗಲು ಚುನಾವಣೆನ ಗೆಂದ ದಿನ ಹಿಸ್ಟ್ರಿ ಇಜ್ಜಿ ಈ ಸರ್ತಿಲ ಮೊಗಲಿಗೆ ಏಪ ಸೋಪುನ ಒಂಜಿ ರುಚಿ ಒಂಜಿ ಸೂಚನೆ ತಿಕ್ಕದಂಡೆ ಆ ನಿಡಿದ ಬಕ್ಕ ಮೊಗಲ ಅಪಪ್ರಚಾರ ವಾ ಮಟ್ಟಿಗೆ ಬತ್ತದ ನಂದನಿಗಳು ತೂವೊಂದುಲ್ಲಾರೆ ನನ್ನ 2 ದಿನೊಟ್ಟು ನನಾತ್ ವೇಗ ಪನ್ಪುಂಡು ಬರ್ಪುಂಡು ಒಂದು ಪನ್ಪುಣಂಚಿನ ಸೂಚನೆ ಎಲ್ಲ ನಂಗೆ ತಿಕ್ಕದಂಡೆ ಅಂಚಾದೆ ನಿಗುಲು ನನ್ನ 2 ದಿನೊಟ್ಟು ಭಾರಿ ಜಾಗೃತೆಡೆ ಇತ್ತೆ ಎಂಚ ನಿಗುಲು ಬೇಲೆ ಮಲ್ದರ ಅವೇ ಕಮಿಟ್ಮೆಂಟ್ ಎಲ್ಲ ಈ ಚುನಾವಣೆ ಮುಗ್ಗಿನ ದಿನ ಮುಟ್ಟ ಪಂಡ ಏಪ್ರಿಲ್ 26ನೇ ತಾರೀಕು ಬಯ್ಯ 7ನೇ ತಾರೀಕು ಮುಟ್ಟ ಉಪ್ಪುನ ಅಗತ್ಯ ಉಂಡು ಒಂದು ನಿಗುಲು ಪಂಡ್ರೆ ಬಯಸುವ ಬಂದುಲೆ ಇನಿ ನಮ್ಮ ಪಕ್ಷದ ಕಾರ್ಯಕರ್ತರ ನಗಲೆಗ್ ಬೂತ್ ಏಜೆಂಟ್ ನಗಲೆಗ್ ಈ ಚುನಾವಣೆ ನಮ್ಮ ಎಂಚ ಚುನಾವಣೆ ದಿನ ನಮ್ಮ ಎಂಚೋ ಉಪ್ಪೊಡುವಂತ ಬಗ್ಗೆ ಟ್ರೈನಿಂಗ್ ಕೊಡ್ತೇವೆ ಎಲ್ಲ ಈ ಚುನಾವಣೆದ ದಿನ ಈ ಬೂತುಡು ನಮ್ಮ ಆಜಿ ಗಂಟೆಗೆ ಸರಿಯಾದ ಪೋದಲ್ಪ ಉಪ್ಪೊಡು ಏರು ಜವಾಬ್ದಾರಿ ಇತ್ತಿನಗಲು ಅಂಚನೆ ನಮ್ಮ ಮಾತೆಲ್ಲ ನಮ್ಮ 1 ಗಂಟೆದ ಉಲೈ ನಮ್ಮ ಮತದಾನದ ಹಕ್ಕನ್ನು ಚಲಾವಣೆ ಮಲ್ಪೊಡು ದಯಕ ಪಂಡ ನಮ್ಮ ಇನ್ನು ದೊಂಬುಂಡು ಅಥವಾ ಬೇತ ಕಡೆಗೆ ಪೋರಂಡು ಎಂಕುಲು ಬಯ್ಯಡು ಪಾಡುವ ಅಂದ ಪಂಡ ಅವು ನಂಗೆ ಬಕ್ಕೋಗು ಬಂಗಾಪನಂಚಿನ ಸಂದರ್ಭ ಒಪ್ಪುಂಡು ಅಂಚಾದೆ ಈಗಲು ಪೂರ 1 ಗಂಟೆದೊಳಗೆ ಮತದಾನ ಮಲ್ತದೆ ಬೇತೆ ಏರೆ ನಮ್ಮ ಮಗಳು ಬರ್ಪನಗ್ಲೇನು ಉಳ್ಳೇರೆ ಅಗ್ಲೇನೆ ಲೆಫ್ಟ್ ಅದೇ ಅಗಲ್ನೆಲ್ಲ ಹಕ್ಕು ಚಲಾವಣೆ ಮಲ್ಪಲೆಕ್ಕ ನಿಗಲ ಕಮಿಟ್ಮೆಂಟ್ ದೀದು ಪೊಡು ಪಕ್ಷಗೂ ಒಂದು ಪಂಡೊಂದು ನಿಗಳ ಏನು ವಿನಂತಿ ಮಲ್ತೊಂದುಲ್ಲೆ ಇನಿ ನೆಟ ಸೇರ್ತಿನ ಮತದಾರ ಬಾಂಧವರಿಗೆ ಏನು ಪನ್ಪೆ ಕಾಂಗ್ರೆಸ್ ಪಕ್ಷ ಈ ದೇಶನ ಕಟ್ಟಂಡೆ ಈ ದೇಶದ ಸ್ವಾತಂತ್ರ್ಯಗೂ ಬೋಡಾದ ಸರ್ವೆಲ್ಲ ತ್ಯಾಗ ಮಲ್ತಂಡೆ ಇನಿ ಪಕ್ಷ ಈ ಒಂಜಿ ಬಡವೆರ್ನ ಪರವಾದ ವಾಂಡಲ ಒಂಜಿ ಇತ್ತಿನ ಪಕ್ಷ ಇತ್ತಂಡ ಅವು ಕಾಂಗ್ರೆಸ್ ಪಕ್ಷ
ಇನಿ ಕಾಂಗ್ರೆಸ್ ಪಕ್ಷ ಬೇತೆ ಬೇತೆ ಸಾಧನೆ ನಮ್ಮ ನಾಯಕರ ಮೂಲ ಪಾತಿರಿ ಕಡೆ ನಾವೇನು ರಿಪೀಟ್ ಮಲ್ಪರೆ ಪೊಪ್ಪುಜಿ ಅಂಡ ಕರಿನ ವಿಧಾನಸಭಾ ಚುನಾವಣಾ ಪೂರ್ವಡು ಕಾಂಗ್ರೆಸ್ ಪಕ್ಷ ಈ ನಮ್ಮ ಇತ್ಯದ ಒಂಜಿ ಇಲ್ಲು ನಿಭಾಯಿಸವರ ಏತ್ ಬಂಗೊಂಡು ಒಂದು ಪನ್ಪುನ ವಿಚಾರವನ್ನು ತೆರೆದು ಇನಿ 10 ವರ್ಷದ ಆತಿನ ಬೆಲೆ ಏರಿಕೆ ಉದೇನು ಗಮನಿಸದು ಒಂಜಿ ಇಲ್ಲಡೆ ನೆಮ್ಮದಿ ಇಜ್ಜಿ ಇಲ್ಲನ ನಿಭಾಯಿಸವರ ಬಂಗಾಪುಂಡು ಪನ್ಪುನ ವಿಚಾರ ತೆರೆದು ಐನ ಗ್ಯಾರಂಟಿನ ಜನಕಲ್ಲ ದುಂಬುದೇಂಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬತ್ತಂಡ ಆ ಐನು ಗ್ಯಾರಂಟಿನ ಅನುಷ್ಠಾನ ಮಲ್ಪನ ಪಾತೆರ ಪಂಡೇರೆ ವಿರೋಧ ಪಕ್ಷದಗಳು ಅವೇನೆ ಒಂದು ಪುರ ಬೋಗಸ್ ಒಂದು ಮಲ್ತಿನ ಸರ್ಕಾರ ದಿವಾಳಿ ಹಾಪುಂಡು ಆ ಗ್ಯಾರಂಟಿ ಕಾರ್ಡ್ ಪರ್ತದ ದಕ್ಕಲೆ ಎಂದು ಪಂಡೇರೆ ಒಂದು ಎಂಚಿನೆಕ್ಕೆ ಪಂಡೇರೆ ಬಂಡ ಬಿಜೆಪಿ ಪಕ್ಷದಗಳ ಮನಸ್ಥಿತಿಯೇ ಆತೆ ದಾಯಕ್ ಪಂಡ ಆಗಲು ಅಧಿಕಾರಕ್ಕೆ ಬಂದಂಚಿನ ಕೊರ್ದಂಚಿನ ಓವು ಮ್ಯಾನಿಫೆಸ್ಟೋ ಕೊರ್ತಿನಂಚಿನ ಆಶ್ವಾಸನೆ ಇನಿ ಮುಟ ಏತೇನು ಈಡೇರಿಸದರಿಂದ ನಿಗ್ಲೆ ಗೊತ್ತುಂಡು ಅಗಲು ಮಲ್ತಿಜ್ಜಿರ ಅಂಚೆ ಕಾಂಗ್ರೆಸ್ ತಗೊಳ್ಳ ಮಲ್ಪುಜೇರಿ ಪನ್ಪುನ ವಿಚಾರ ನಾವು ಪಂಡೇರೆ ಅಂಡ ಇನಿ ಕಾಂಗ್ರೆಸ್ ಪಕ್ಷ ಅವು ನುಡಿದಂತೆ ನಡೆಯುವ ಪಕ್ಷ ಇತ್ತಿನ ಕಾಂಗ್ರೆಸ್ ಪಕ್ಷ ಇನಿ ಕರ್ನಾಟಕದ ಅಧಿಕಾರಕ್ಕೆ ಬರ್ತದೆ ಅಧಿಕಾರಕ್ಕೆ ಬತ್ತಿನ ಕೆಲವೇ ತಿಂಗಳು ಈ ಐನು ಗ್ಯಾರಂಟಿಲ್ಲ ಅನುಷ್ಠಾನ ಮಲ್ತದೆ ಅವು ನುಡಿದಂತೆ ನಡೆದ ಸರ್ಕಾರ ಪಂಡ ಅವು ಕಾಂಗ್ರೆಸ್ ಪಕ್ಷ ಬಂದು ತೋಚ್ಪತ್ ಕೊಡ್ತುಂಡು ಇನಿ ನಮ್ಮ ತುಪ್ಪ ಒಂಜಿ ಇಲ್ಲನ ನಿಭಾಯಿಸವರೇ ವಾ ರೀತಿದ ಬಂಗ ಇತ್ತನಂದು ಕಂಡನೆ ಬುಡಿದಿ ರಡ್ಡು ಜೋಕುಲಿಜಿನ ಎರಡ ರಡ್ಡು ಹಿರಿಯರ್ನಗಳು ಇಲ್ಲಡ ಇತ್ತನಂದಾಂಡ ಆ ಇಲ್ಲಡ ಒಂಜಿ ರಡ್ಡು ಜನ ಬೆಂದಿದ್ದು ಉಪ್ಪೇರೆ ಇಲ್ಲಡಗಳು ಬೆಂದಿದ್ದು ಬನ್ನಗ ಇಲ್ಲಡ ಜೋಕ್ಲೆಗೆ ದಾದಾಂಡ್ಲ ಪುಸ್ತಕ ಪೆನ್ ಪೆನ್ಸಿಲ್ ಬೋರ್ಡ್ ಹಾಕೊಂಡು ಅಥವಾ ಏರೆಗಾಂಡ್ಲ ಹುಷಾರಿಜ್ಜಿ ರಡ್ಡು ಮರ್ತು ಕಂಡ್ರೆ ದುಡ್ಡು ಬೋರ್ಡ್ ಹಾಕೊಂಡು ಆ ಇಲ್ಲದ ಗೃಹಿಣಿ ಕಂಡನಡ ಕೇನುವೇರೆ ಎಂಕ್ಲೆಗೆ ಒಂಜಿ 200 ರೂಪಾಯಿ 300 ರೂಪಾಯಿ ಕೊರ್ಲೆ ಪನ್ನಾಗ ಕಂಡನ ಕೊರ್ಪುನ ಕಂಡನ ಕರ್ತವ್ಯ ಅಂಡಲ ಕಂಡನಡ ಕೊರ್ರೆ ದುಡ್ಡು ಆಪುಜಿ ಅಪ್ಪಗೆ ಎಂಜಾಪುಂಡ ಇಲ್ಲಡೆ ಒಂಜಿ ತರ ಅಸಮಾಧಾನದ ವಾತಾವರಣ ಒಪ್ಪುಂಡು ಉದೇನು ಮನಗಂಡಿನಂಚಿನ ಸದಾ ಬಡವರ ಬಗ್ಗೆ ಚಿಂತನೆ ಒಪ್ಪುನ ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿನ ಕೊಂಡು ಇನಿ ಪ್ರತಿ ಒಂಜಿ ಆರ್ಥಿಕವಾದ ಹಿಂದುಳಿದ ವರ್ಗಕ್ಕೂ ಸೇರಿನ ಒಂಜಿ ಗೃಹಿಣಿಗೆ ಪ್ರತಿ ಇಲ್ಲದ ಗೃಹಿಣಿಗೆ ಇನಿ 5,000 ಮುಟ್ಟ ಈ ಒಂಜಿ ಯೋಜನೆದ ಫಲಾನುಭವಿ ತಿಕ್ಕೊಂದುಂಡು ನೆಟ್ಟಾತ್ರ ಆ ಗೃಹಿಣಿನ ಮೋನಡಿ ನೀ ಒಂಜಿ ತೆಲಿಕೆನ ಮತ್ತು ಒಂದಿಲ್ಲ ಆ ಇಲ್ಲನ ಒಂಜಿ ನಿಭಾಯಿಸೋನಂಚಿನ ಶಕ್ತಿ ಕಾಂಗ್ರೆಸ್ ಪಕ್ಷ ಕೊಡ್ತುಂಡು ಇನಿ ಆ ಬಾಲೆಗೆ ಒಂಜಿ ಪುಸ್ತಕ ಬೋರ್ಡು ಒಂಜಿ ಪೆನ್ಸಿಲ್ ಬೋರ್ಡು ಅಥವಾ ಎರಗಳ ಮರ್ದದೆತ್ತ ನೋಡೊಂದು ಬಂಡ ಅವೇನೆ ಪೋದು ಕಣಪುನಂಚಿನ ಶಕ್ತಿ ಕಾಂಗ್ರೆಸ್ ಪಕ್ಷ ಕೊಡ್ತುಂಡು ಐತ ಒಟ್ಟುಗೂ ಕಂಡನೆ ಬಂಗೋಡು ಬರ್ತದೆ ಇಲ್ಲಡೆ ಬನ್ನಗ ಕಂಡನಗ್ಲ ದಾಲ ಸಾಯ ಬೋಡುಂದಾಂಡ ಒಂಜಿ 500 ರೂಪಾಯಿದ ಕೊರ್ಪುನಂಚಿನ ಶಕ್ತಿ ಗೃಹಿಣಿಗೆ ಕೊರ್ದು ಇನಿ ಆತ ಕುಟುಂಬದಲ್ಲಿ ಒಂಜಿ ಅನ್ಯೋನ್ಯವಾದ ಬಾಳ್ಲೆಕ್ಕ ಮಲ್ತಿನ ಪಕ್ಷ ಇತ್ತಂಡ ಅವು ಕಾಂಗ್ರೆಸ್ ಪಕ್ಷ ಅಂದ ನಮ್ಮ ಇನಿ ಪನ್ನೋಡು ಬಂದುಲ್ಲ ಇನಿ ಬಿಜೆಪಿ ದಗಲು ನಮ್ಮ ತುಯ್ಯ ಈ ಮೂಲ ನಂಕ ನಮ್ಮ ಜಿಲ್ಲೆಡೆ ದಾದ ಮಲ್ತೇರೆ ಪನ್ಪುರಂಚಿನ ವಿಚಾರ ಕರಿನ 34 ವರ್ಷದಿಂಚಿ ಮೂಲ ಸಂಸದರಾದ ನಮ್ಮನ್ನು ಪಾರ್ಲಿಮೆಂಟ್ ಪ್ರತಿನಿಧಿಸುವುದಿಲ್ಲೇರು ಐತ ದುಮ್ಮು 41 ವರ್ಷ ಕಾಂಗ್ರೆಸ್ ಪಕ್ಷದ ನಮ್ಮ ಸಂಸತ್ ಸದಸ್ಯರನಗಳು ನಮ್ಮನೆ ಪಾರ್ಲಿಮೆಂಟ್ ಪ್ರತಿನಿಧಿಸ್ತಾರೆ ಅಪ್ಪಗಾಗಲು ಕೊರ್ನೆ ಕೊಡುಗೆ ದಾದ ಅಂದ ಕೇಂಡ ಇಡಗ ನಂಗೆ ಏರ್ಪೋರ್ಟ್ ಕೊರಿಯರೆ ರೈಲ್ವೇಸ್ ಕೊರಿಯರೆ ಪೋರ್ಟ್ ಕೊರಿಯರೆ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕೊರಿಯರೆ KREC ಕೊರಿಯರೆ KUSCL ಕೊರಿಯರೆ ಅಂಚನೆ MCF ಕೊರಿಯರೆ MRPL ಕೊರಿಯರೆ ಅವು ಏತೋ ಸೇತುವೆ ಲಾಂಡೆ ಏತೋ ಇನ್ಸ್ಟಿಟ್ಯೂಟ್ಸ್ ಆಂಡೆ ಒಂದು ಪೂರ ಕಾಂಗ್ರೆಸ್ ಪಕ್ಷದ ಸಾಧನೆ ಉದೇನು ಏನು ತೆರಿನ ಬಿಜೆಪಿ ಪಕ್ಷ ಅಭಿವೃದ್ಧಿದ ವಿಚಾರಣ ಪಾತ್ರನ ಮೂಲ ನಂಕ ರಾಜಕೀಯ ನಮ್ಮ ಸಾಧ್ಯನೇ ಇಜ್ಜಿ ನಮ್ಮ ಗೆಂದರೆ ಮೂಲ ಸಾಧ್ಯನೇ ಇಜ್ಜಿ ಪನ್ಪುನ ಒಂಜಿ ವಿಚಾರ ತೆರಿದೆ ಮಗುಲು ಮಲ್ತಿನ ಒಂಜಿ ಮಲ್ಲ ಬೇಲೆದಾದ ಪಂಡ ಈ ನಮ್ಮ ತುಳುನಾಡದ ಜಿಲ್ಲೆಲುಲ್ಲ ನಮ್ಮ ತುಳುನಾಡದ ವೈಶಿಷ್ಟ್ಯವೈನಂಚಿನ ಸಂಸ್ಕೃತಿ ಉಲ್ಲ ಬೇತೆ ಬೇತೆ ಜಾತಿ ಧರ್ಮದಗಳು ಪರಸ್ಪರ ಗೌರವ ಕೊರದು ಬಾಳಂತಿನ ಒಂಜಿ ಸಾಮರಸ್ಯದ ಗತವೈಭವದಾದ ಇತ್ತಿನ ತುಲೆ ನೆಕ್ ಕೊಡಲಿ ಏಟು ಕೊರಪುನಂಚಿನ ಬೇಲೆನು ಮಲ್ತದೆ ಅಪಪ್ರಚಾರ ಮಲ್ತದೆ ಚುನಾವಣೆಯನ್ನು ಗೆಂದಿದ್ದು ಬರ್ತದೆ ಇನಿ 33 ವರ್ಷ ಬೇತೆ ಬೇತೆ ಸಂಸದರನಗಳನ್ನು ಕುರಿಯರಗಳು ಆಂಡ ಆಗಲ ಸಾಧನೆ ದಾದ ನಿಗಳು ಏತ ಯೋಜನೆ ನೀಡಕಂತಾರೆ ಏತ ಉದ್ಯೋಗನ ಮೂಲ ಸೃಷ್ಟಿ ಮಲ್ತಾರಂದು ಕೇಂಡ ಅಗಲಡ ಉತ್ತರ ಇಜ್ಜಿ ಅಗಲು ಮಲ್ತಿನಿ ಬೇಲೆದಾದ ಪಂಡ ಮಹತ್ ಸಾಧನೆ ದಾದ ಅಂದು ಪಂಡ ಇನಿ ಜಾತಿ ಧರ್ಮದ ವಿಚಾರಡು ವಿಷ ಬೀಜ ಬಿತ್ತಿದೆ ಇನಿ ಜಾತಿ ಧರ್ಮದ ನಡುಟು ಕಂದಕನು ಏರ್ಪಡಿಸದೆ
ಪ್ರಚೋದನಕಾರಿ ಭಾಷಣ ಮಲ್ತದೆ ಆರ್ಥಿಕವಾದ ಹಿಂದುಳಿದ ವರ್ಗಕ್ಕೂ ಸೇರಿ ನಂಚಿನ ಜೋಕ್ಲೇನ್ ಕಾನೂನು ಬಾಹಿರ ಕೆಲಸ ಅಥವಾ ಸಂವಿಧಾನ ವಿರೋಧ ಬೇಲೆ ಮಲ್ಪರ ಆಗ್ಲಿಕ್ಕೆ ಪ್ರಚೋದನೆ ಕೊರ್ದು ಒಂದು ಜಾತಿ ಜೋಕುಲು ಇನಿ ಜೈಲು ಸೇರುನು ಇಜಿನ ಕೋರ್ಟ್ಗೆ ಪರದಾಡ್ಲೆಕ್ಕ ಮಲ್ತೀನಿ ಇಜಿನ ಪೆಟ್ಟು ತಿಂದಿದ್ದ ಆಸ್ಪತ್ರೆ ಜೆಪ್ಲೆಕ್ಕ ಮಲ್ತೀನಿ ಇಜಿನ ಆಗಲು ಕೊಲೆಗೆ ಇಡಾದೆ ಇನಿ ಆಗಲ್ಲ ಒಂದು ಜಾತಿ ಇಲ್ಲ ಅನಾಥ ಮಲ್ತಿನಲೇ ಬಿಜೆಪಿ ಪಕ್ಷದ ಸಾಧನೆ ಎಂದು ನಂಗೆ ಗೊತ್ತು ಪೋಡು ಬಂದುಲೆ ಇನಿ ಯಾನು ರಾಜಕೀಯ ಭಾಷಣ ಮಲ್ತೊಂದು ಇಜ್ಜು ಮೂಲು ವಿಚಾರಣೆಗಳು ತೆರೆಯೋನ್ಲೆ ಈ ಜಿಲ್ಲೆಡೆ ದಾದ ಆಂಡು ಈ ಕೋಮು ಸಾಮರಸ್ಯದಕ್ಕೆ ಏಪ ಪೆಟ್ಟು ಕೊರಿಯರ ನಂಗೆ ಮೂಲೊಂಜಿ ಬ್ಯಾಡ್ಜ್ ಬೂರುಂಡು ಕೋಮು ಸೂಕ್ಷ್ಮ ಪ್ರದೇಶ ಅಂದೆ ಮುರಿಡೆಗ ಒವ್ವೇ ಇನ್ವೆಸ್ಟ್ಮೆಂಟ್ ಬರ್ರೆ ಇಜ್ಜಿ ಒವ್ವೇ ಇಂಡಸ್ಟ್ರೀಸ್ ಬತ್ತಿಜಿ ಇನಿ ಅಪ್ಪಮ್ಮನಗಳು ಅಗ್ಲೆಗೆ ವಿದ್ಯಾಭ್ಯಾಸ ಇಜ್ಜಿಡ್ಲ ತನ್ನ ಜೋಕ್ಲೆಗೆ ಎಡ್ಡೆ ವಿದ್ಯಾಭ್ಯಾಸ ಕೊರ್ಪೇರೆ ವಿದ್ಯಾಭ್ಯಾಸ ಕೊರ್ದು ಆ ಜೋಕುಲು ಒಂದು ಎಡ್ಡೆನ ಉದ್ಯೋಗನ ಆರಿಸದೆ ಅಗಲು ಅಗಲ್ನ ವಯೋವೃದ್ಧ ಟೈಮ್ಡು ಅಗಲ್ನ ಒಟ್ಟಿಗೆ ಇತ್ತದು ಪೊರ್ಲುದು ಸಾಂಕ್ವೇರು ಪನ್ಪುನಂಚಿನ ಉದ್ದೇಶಡು ಇನಿ ಆ ಜೋಕುಲು ಓದುದು ಅಗ್ಲೆಗೆ ಉದ್ಯೋಗ ಬೋರ್ಡು ಪಂಡ ಮೂಲು ಉದ್ಯೋಗ ಇಜ್ಜಿ ಅಗಲು ಅನಿವಾರ್ಯ ಕಾರಣ ಉದ್ಯೋಗನ ಆರಿಸಂದು ಪರ ರಾಜ್ಯಕ್ಕೆ ಇಜಿನ ಪರದೇಶಕ್ಕೂ ಪೋಪೇರೆ ಆ ಏರು ಆಗ್ಲೇನ ಬಂಗೋಡು ವಿದ್ಯಾಭ್ಯಾಸ ಕೊರ್ಪೈನ ವಯೋವೃದ್ಧ ಅಪ್ಪಮ್ಮನ ಅಗಲುಲ್ಲೇರೆ ಅಗಲು ಇನಿ ಒಂಜಿ ರೀತಿಡೆ ಅನಾಥರ ಲೆಕ್ಕ ಬದುಕುನ ಅಂಚಿನ ವಿಚಾರಲ್ಲ ನಮ್ಮ ತೆರಿಯನೋಡು ಬಂದುಲೆ ಆಗ್ಲೆಗೆ ಒಂಜಿ ಅನಾರೋಗ್ಯಗೂ ತುತ್ತಾನಗ ಆಗ್ಲೆಗೆ ಡಾಕ್ಟರ್ನಗಳು ತಿಕ್ಕುವೇರೆ ಮೆಡಿಸಿನ್ ತಿಕ್ಕು ಅಂಡ್ ಐದು ಮುಖ್ಯವಾದ ಆಗ್ಲೆಗೆ ಅಗತ್ಯವಾದ ಬೋಡಾಪುನ ಇಂಚಿನ ಬಂಡ ಅಕಲು ಸಾಕು ಸಲೈನ ಆ ಜೋಕುಲ್ನ ಪ್ರೀತಿ ಅವು ತಿಕ್ಕೊಂದಿಜ್ಜಿ ಜೋಕುಲು ಏಪ ಬರ್ಪೇರಿ ಬಂಡ ಅಗಲು ಆಸ್ಪತ್ರೆಗೆ ಅಡ್ಮಿಟ್ ಆನಾಗ ಇಜಿನ ಅಗಲು ದೈವದೀನ ಅನ್ನಗ ಇನಿ ಜೋಕುಲು ಬರ್ಪುನ ಪರಿಸ್ಥಿತಿ ಉನ್ನೇನ್ ನಮ್ಮ ಆಲೋಚನೆ ಮಲ್ಪೋಡು ಅಂಚಾದೆ ಇನಿ ಏನು ಪನಂದುಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಏಪಲ ಜಾತಿ ಧರ್ಮನ ಪತಂದು ರಾಜಕೀಯ ಮಲ್ತಜ್ಜಿ ಸಂವಿಧಾನದ ಅನುಗುಣವಾದ ಒವ್ವೇ ಕ್ಷೇತ್ರ ಅವಡೆ ನಮ್ಮ ಅಭಿವೃದ್ಧಿದ ವಿಚಾರನ ಪತಂದು ನಮ್ಮ ಪಾತ್ರ ನಂಚಿನ ದಕ್ಷಿಣ ಕನ್ನಡ ಜಿಲ್ಲೆಡೆ ನಂಗೆ ಅಭಿವೃದ್ಧಿ ಮಲ್ಪುಂಡ ಅವು ಏತೋ ನಂಗೆ ಅಪಾರ್ಚುನಿಟೀಸ್ ಉಂಡು ಇನಿ ಪೋರ್ಟ್ ರೈಲ್ವೇಸ್ ಏರ್ಪೋರ್ಟ್ ವಚ್ಚಿನ ಭೂಸಾರಿಗೆ ಒಂದು ನಾಲ್ನ ಇನ್ಫ್ರಾಸ್ಟ್ರಕ್ಚರ್ಸ್ ಒಂಜೇ ಕೊಟ್ಟು ಉಂಡು ಒಂದು ಪನ್ನಂಡ ಖಂಡಿತವಾದ್ಲ ಸ್ವಲ್ಪ ಅಭಿವೃದ್ಧಿ ಮಲ್ಪರ ನಂಗೆ ಬೋಡ್ತಿನಾತ್ ನಂಗೆ ಅವಕಾಶలుండు ಒಂದು ಅಂಡ ಇನಿ ಐಕ ಅನುಗುಣವಾದ ಈ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆತನ ಕೇಂದ್ರ ಇಜ್ಜಿ ಅಂಚಾದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ಪುಂಡು ಬತ್ತಿ ಬೆಟ್ಟಿಗೆ ನಮ್ಮ ಶುರುತ ಬೇಲೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಓಲು ಕೋಮು ಸೂಕ್ಷ್ಮ ಪ್ರದೇಶ ಉಂಡ ಅವೇನು ದೇತದೆ ಒಂಜಿ ಕೋಮು ಸಾಮರಸ್ಯದ ಗತವೈಭವವನ್ನು ಮರುಸ್ಥಾಪನೆ ಮಲ್ತಿಲೆಕ್ಕ ಮಲ್ತದೆ ಈ ಜಿಲ್ಲೆಗೆ ನಮ್ಮ ಇನಿ ಮೆಡಿಕಲ್ ಅಪ್ಪನ್ಪ ಮೆಡಿಕಲ್ ಟೂರಿಸಂ ಮಲ್ಪದೆ ಎಜುಕೇಶನ್ ಟೂರಿಸಂ ಮಲ್ಪದೆ ಅಂಚನೆ ನಮ್ಮ ತುಳುನಾಡದ ಸಂಸ್ಕೃತಿಗೆ ದೇಶ ವಿದೇಶದ್ದು ಪ್ರವಾಸಿಗರಿನ ಆಕರ್ಷಣೆ ಮಲ್ಪಂಚಿನ ಶಕ್ತಿ ಉಂಡು ಅವೆತ್ತು ಟೂರಿಸಂ ಮಲ್ತದೆ ನಮ್ಮ ಪರಿಸರದಲ್ಲಿ ದಾದ ಉಂಡ ನಮ್ಮ ಪ್ರಕೃತಿದ ಸೌಂದರ್ಯನ ಉಪಯೋಗಿಸೋದು ಟೂರಿಸಂನ ಅಭಿವೃದ್ಧಿ ಮಲ್ತದೆ ಮೂಲು ಅವೇತೋ ಉದ್ಯೋಗನ ಸೃಷ್ಟಿ ಮಲ್ತದೆ ಇನಿ ಏರು ಅಪ್ಪಮ್ಮನಗಳು ಒಂಜಿ ಅನಾಥ ರೀತಿ ಬದುಕೊಂದುಲ್ಲೇರ ಅಗಲ್ನ ಜೋಕ್ಲೆಗೆ ಮೂಲೆ ಉದ್ಯೋಗ ಕೊರ್ತು ಆ ಅಪ್ಪಮ್ಮನ ಒಟ್ಟಿಗೂ ಅನ್ಯೋನ್ಯಡು ಬಾಳ್ಲೆಕ್ಕ ಮಲ್ಪನಂಚಿನ ಕನಸು ನಮ್ಮ ಕಾಂಗ್ರೆಸ್ ಪಕ್ಷದ ಬಂದುಲೆ ಈ ಬೇಲೆನೆ ನಮ್ಮ ಮಾತೆಲ್ಲ ಸೇರಿದ ತುಂಬದ ದಿನಟ್ಟು ಮಲ್ತೊಂದುಲ್ಲ ಇನಿ ಬಿಜೆಪಿ ಪಕ್ಷದ ಗುಲ್ಲಾತೆ ಇನಿಕ್ ಕೂಡಲ ಓಟು ಕೆನ್ನಗ ಮಗಳ ಅಭಿವೃದ್ಧಿದ ವಿಚಾರ ಇಜ್ಜಿ ಮಗಳು ಪನ್ಪುನು ಹಿಂದುತ್ವಲ ಮೋದಿಜಿಲ ಹಿಂದುತ್ವ ಪದ್ಮರಾಜ್ಲ ಒರಿ ಹಿಂದೂ ಪದ್ಮರಾಜಲ್ಲಿ ಬಾರಿ ಹೆಮ್ಮೆಡು ಪನ್ಪೆ ಪದ್ಮರಾಜ ಒರಿ ಹಿಂದೂ ಪದ್ಮರಾಜೆ ಒಂದು ಪವಿತ್ರವಾದ ಹಿಂದೂ ದೇವಸ್ಥಾನಡು 27 ವರ್ಷದಿಂಚಿ ಟ್ರಸ್ಟಿಯಾದ ಕೋಶಾಧಿಕಾರಿಯಾದ ಬೇಲೆ ಮಲ್ತೊಂದುಲ್ಲೆ ಪದ್ಮರಾಜೆ ನ ಪಂತಿನ ಪದ್ಮರಾಜ ಗೊತ್ತುಪ್ಪುನ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮ ದಾದ ಪನ್ಪುಂಡು ಬಂಡ ಆ ಸನಾತನದ ಹಿಂದೂ ಧರ್ಮ ಜ್ಞಾನದ ಸಂಕೇತ ಆ ಜವು ದಾದ ಜ್ಞಾನ ಕೊಡ್ತನು ಬಂಡ ಯಾನು ಎನ್ನ ಧರ್ಮನು ಗೌರವಿಸುನ ತಂದೆ ಕುಡಂಜಿ ಧರ್ಮಲ್ಲಾತೇ ಗೌರವಡು ತೂಪುನಂಚಿನ ಬಂದು ಕೊಡ್ತೀನಿ ಹಿಂದೂ ಧರ್ಮ ಅಂಚನೆ ಈ ಸಮಾಜಡುಪ್ಪುನ ಅಶಕ್ತರನ್ನ ಕಣ್ಣೊರೆಸರೆ ಬಂದು ಕೊಡ್ತೀನಿ ಅಂಚಿನ ಹಿಂದೂ ಧರ್ಮ ಓವು ಧರ್ಮಲಾತೆ ಕುಡಂಜಿ ಧರ್ಮನು ದೋಷಿಸೋರೆ ಪನ್ಪುಜಿ ಉನ್ನೇನು ನಮ್ಮ ನೆನಪಿದಿ ಓಡು ಓವು ಧರ್ಮ ಅಂಡಲ ಕುಡಂಜಿ ಧರ್ಮನು ದೋಷಿಸರೆ ಪಂಡ ಅವು ಧರ್ಮನೇ ಅತ್ತು ಅಂಚಾತೆ ಇನಿ ನಿಗುಲು ಮಲ್ತಂದುಪ್ಪುನ ಈ ಒಂದು ರಾಜಕೀಯಗೂ ಓಡು ಮಲ್ಪುನ ಈ ಧರ್ಮದ ವಿಚಾರನು ಬಿಡ್ಲೆ ನಮ್ಮ ಮಾತೆರ್ಲ ಇನಿ ಹೂವಣ್ಣ ಜಾತಿ ಧರ್ಮೋಡು ಪುಟ್ಟೋಡಂದ ನಮ್ಮ ಏರ್ಲ ಅರ್ಜಿ ಪಾಡ್ದು ನಮ್ಮ ಪುಟ್ಟುನತ್ತೆ ಮುಂದೊಂಜಿ ಸಂಪ್ರದಾಯ ನಮ್ಮ ಬತ್ತದಂದ್ರೆ ನಮ್ಮ ಮಾತೆರ್ಲ ದೇವೇರ್ನ ಜೋಕುಲು ನಮ್ಮ ಮಾತೆರ್ಲ ನೆತ್ತೆರ್ದ ಬಣ್ಣ ಕೆಂಪೆ ಕಣ್ಣೀರ್ದ ಬಣ್ಣಲ ಒಂಜೆ
ಅಂಚಾತೆ ನಮ್ಮ ಉಲೈ ದ್ವೇಷನು ಸಾಧಿಸ ಒಂದು ಪೋದು ನಮ್ಮ ಈ ಮುಂದೆಟ್ಟು ದಾಲ ಸಾಧಿಸವರ ಸಾಧ್ಯ ಇಜ್ಜಿ ನಮ್ಮ ಎಂಚಿನೆಲ್ಲ ಸಾಧಿಸೋಡಿತ್ತಿನ ಪ್ರೀತಿ ಹಂಚೋಡು ಪ್ರೀತಿದ ಮುಖಾಂತರ ನಂಗೆ ಪೂರೆಲ್ಲ ಸಾಧಿಸೋರೆ ನಂಗೆ ಅವಕಾಶಗಳು ಉಂಡು ಬಂದುಲ್ಲೆ ಇನಿ ಏರ್ಲಾವಡೆ ಒವ್ವೇ ಜಾತಿದಾಯ ಅವಡೆ ಒವ್ವೇ ಧರ್ಮದಾಯ ಅವಡೆ ಕಾನೂನು ಬಾಹಿರ ಕೆಲಸ ಸಂವಿಧಾನ ಬಾಹಿರ ಕೆಲಸ ಮಲ್ತಂಡ ఆయన ಕಾನೂನು ನಡಿಟ್ಟು ಶಿಕ್ಷೆಗೆ ಒಳಪಡಿಸುವಂಚಿನ ಬೇಲೆ ನಮ್ಮ ಮಲ್ಪೋಡು ಆ ಧರ್ಮದಾಯ ಮಲ್ತೆ మేము ಈ ಧರ್ಮದಾಯ ಎಂದು ಪಣಂದು ನಮ್ಮ ದೂಷಿಸವನತ್ತೆ ಸಮಾಜಘಾತುಕ ಕೆಲಸಗಳು ಮಾಡ್ತಂಡ ಅವು ಏರಂಡಲ ಅಂದೆ ಅಗಲು ಭಯೋತ್ಪಾದಕ ನಗಲು ಉನೇನ್ ನಮ್ಮ ಎನ್ನೋಡು ಜಾತಿ ಧರ್ಮದ ನೆಟ್ಟು ನಮ್ಮ ಭಯೋತ್ಪಾದಕ ಗುರುಸವನತ್ತೆ ಈ ಬೇಲೆ ನಮ್ಮ ಮಲ್ಪೋಡು ಇನಿ ಕಾಂಗ್ರೆಸ್ ಪಕ್ಷ ಖಂಡಿತವಾದ್ಲ ಅಧಿಕಾರಕ್ಕೆ ಬರ್ಪುಂಡು ನಿಗಲೇ ಇನಿ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರಡು ಎಲ್ಲಂಜಿ ಅಧಿಕಾರಕ್ಕೆ ಬತ್ತಂಡ ನಮ್ಮ ಕುಡಂಜಿ ಆತ ಗ್ಯಾರಂಟಿಲೇನ ನಿಗಲ ದುಂಬುದಿತ್ತಂಡು ಇನಿ ಈ ಪ್ರತಿ ಒಂಜಿ ಇಲ್ಲಡುಪ್ಪುನ ಆರ್ಥಿಕವಾದ ಹಿಂದುಳಿದ ಮಹಿಳೆಗೆ ವರ್ಷಗೂ 1 ಲಕ್ಷ ರೂಪಾಯಿ ಕೊರ್ಪುನಂಚಿನ ಗ್ಯಾರಂಟಿನ ಕಾಂಗ್ರೆಸ್ ಪಕ್ಷ ಕೊರ್ತುಂಡು ಐತ ಒಟ್ಟುಗೂ ಕನಿಷ್ಠ ವೇತನ ಒಂಜಿ ಫಿಕ್ಸ್ ಮಲ್ಪುನಂಚಿನ ರೈತರಿಗೆ ಬೆಂಬಲ ಬೆಲೆ ಕೊರ್ಪುನಂಚಿನ ಅಂಚನೆ ಎಜುಕೇಶನ್ ಇಂಪಾರ್ಟೆನ್ಸ್ ಕೊರ್ಪುನ ಏಪೈತಲ್ಲ ಕಾಂಗ್ರೆಸ್ ಪಕ್ಷ ಈ ಎಜುಕೇಶನ್ ಲೋನ್ ದೆತ್ತುದಿನಗಳಿಗೆ ಬಂಗೈತಿನಗಳಿಗೆ ಅವನು ಮನ್ನ ಮಲ್ಪುನ ಇನಿ ಕೃಷಿಕರಿಗೆ ಕೊಡ್ತಿನ ಲೋನುಡು ಬೇತೆ ಬೇತೆ ಕಾಯಿಲೆ ಬರ್ತದೆ ಬಂಗೋಡುಪುನ ಕೃಷಿಕರ್ನಗಲ್ಲ ಲೋನ್ ಮನ್ನ ಮಲ್ಪುನಂಚಿನ ಗ್ಯಾರಂಟಿನೇ ಕಾಂಗ್ರೆಸ್ ಪಕ್ಷ ಕೊಡ್ತುಂಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬತ್ತಂಡೆ ಈ ನನ ಏರ್ಲ ಆ ಗ್ಯಾರಂಟಿನಿ ಕಾರ್ಡನ್ನು ಪೋದು ನಿಗಲು ಪರ್ತದೆ ದಕ್ಕಲೆಯನ್ನು ಪನ್ಪುಜೇರೆ ಇದು ಪೋಯಿ ಸರ್ತಿ ದಕ್ಕದಿನಗಲು ಪೂರ ಪೇಜಿದ ಬರ್ತದೆ ಆಯ್ತಾ ಇನಿ ಸಾವನೇನು ಫಲವೊಂದಿಲ್ಲೇರೆ ಅಂಚೆ ಈ ಸರ್ತಿಲ್ಲ ಕಾಂಗ್ರೆಸ್ ಪಕ್ಷ ಇಂಚಿನ ಗ್ಯಾರಂಟಿ ಕೊಡ್ತುಂಡು ಆ ಪಂತಿನ ಗ್ಯಾರಂಟಿನ ದುಮ್ಮದ ದಿನೊಟ್ಟು ನಿಗಲಿಗೆ ತಿಕ್ಕೊಂಡು ಅಂಚಾದೆ ನಮ್ಮ ಮಾತೆಲ್ಲ ಒಟ್ಟಾದೆ ನಿಗಲು ಕಾಂಗ್ರೆಸ್ ಪಕ್ಷನು ಗೆದ್ದವರ ಪಣ ತೊಟ್ಟಿದ್ದಾರೆ ನನ್ನ ಒರಿದಿ ನಿಮ್ಮ ರಡ್ಡು ದಿನ ಮೂಜಿ ದಿನ ನಿಗಲ ನಿದ್ದೆ ರಡ್ಡು ದಿನ ಅಂತ ಪನ್ಪೆ ನನ್ನ ಇನಿ ಸೇರ್ದೆ ಎಲ್ಲೆಲ್ಲ ನೀ ಮೂಜಿ ದಿನ ನಿಗಲು 24 ಗಂಟೆಡೆ ಇರುವ ಗಂಟೆ ಜೆತ್ತದು ಇರುವ ಗಂಟೆ ಎಚ್ಚರಿಕೆ ಹಿಡಿತದೆ 4 ಗಂಟೆ ಜೆತ್ತಂಡೆ ಅವನಿಗೆ ಕೊಂಚ 2 ಗಂಟೆದ ನಿದ್ರೆ ನಿಗಲು ತ್ಯಾಗ ಮಲ್ಪುಂಡು ತ್ಯಾಗ ಪಂಡ ನಿಗಲು ಈತ ನೆಟ್ಟ ಬೆಗರ್ ಸೀಟದ ಮಲ್ತಿನ ಬೇಲೆ ತಗ ಫಲ ತಿಕ್ಕೊಡು ಅಂಡ ನಿಗಲು ಭಾರಿ ಎಚ್ಚರಿಕೆ ಉಪ್ಪುಡು ಬಿಜೆಪಿ ಪಕ್ಷದಗಳು ರಡ್ಡು ಮೂಜಿ ದಿನಟ್ಟು ಅಗಲು ವಾ ರೀತಿದ ಎಂಚಿನ ಬೇಲೆಲ್ಲ ಅಗಲು ಮಲ್ಪರೆ ತಯಾರುಪ್ಪೇರೆ ನಿಗಲು ಸಹನ ತಾಳ್ಮೆಡಿತ್ತದೆ ಒವ್ವೇ ಒಂಜಿ ರೀತಿದ ಅಗಲು ಕಾನೂನು ಬಾಹಿರ ಕೆಲಸ ಮಲ್ಪರೆ ಬಂದಾಗ ಅವನ ಸಂಬಂಧಪಟ್ಟಿನ ಅಧಿಕಾರಿನಗಳಿಗೆ ನಮ್ಮ ನಾಯಕರಿಗೆ ತಿರುಪವನ ಬೇಲೆ ಮಲ್ತದೆ ಈ ಚುನಾವಣೆ ನ್ಯಾಯಯುತ ಆಪು ಲೆಕ್ಕ ನಮ್ಮ ತೂಡಾಯಿನ ನಮ್ಮ ಮಾತಿರ್ನಲ್ಲ ಕರ್ತವ್ಯ ನಿಗಲು ಉದೇನು ಪೂರ ಮಲ್ಪರು ಪನ್ಪುನಂಚಿನ ಒಂಜಿ ಭರವಸೆ ಎಂಕೊಂಡು ಎಲ್ಲ ನಿಗಲು ನನ್ನ ರಡ್ಡು ದಿನ ಒಂಜಿ 2 ಗಂಟೆ ನಿದ್ರೆ ನಿಗಲು ನಾಂಡ ಖಂಡಿತವಾದ್ಲ ಪದ್ಮರಾಜ ದುಂಬುದ 5 ವರ್ಷ ಮೂಲು MP ಆದಿತ್ತದೆ ನಿಕ್ಲೇನೆ ಆಜೆಡ್ದು 2 ಗಂಟೆ ಮುಟ್ಟ ಪೊರ್ಲುಡು ಜೆಪ್ಪು ಲೆಕ್ಕ ಮಲ್ತದೆ ನಿಗಲ್ನ ಒಂಜಿ ಧ್ವನಿ ಆದೆ ನಿಗಲ್ನ ಕಾವಲುಗಾರನಾದೆ ಸಂಸತ್ನ ಧ್ವನಿ ದೆಪ್ಪು ಏನು ಪನ್ಪುನ ಪಾತ್ರನು ಪಣಂದು ಪೊರ್ತು ಮಸ್ತ್ ಅಂಡೆ ನಿಗಲು ಮಸ್ತ್ ಪೊರ್ತು ದಿಂಚಿ ಮೂಲು ಕಾತೊಂದುಲ್ಲಾರೆ ಖಂಡಿತವಾದ್ಲ ನಿಗಲು ನನ್ನ ಟೈಮ್ ದೇತನಜಿ ಅಂಚನೆ ಇನ್ನು ಈ ಕ್ಷೇತ್ರದ ಶಾಸಕರಾಯನ ನಮ್ಮ UT ಖಾದರ್ ನಿಗಲೇ ಗೊತ್ತುಂಡು UT ಖಾದರ್ಲ ಎಲ್ಲ ಒಟ್ಟೊಟ್ಟಿಗೂ ಒಂದೇ ಬೆಂಚಿನ ಕುಲೊಂದು ಓದೊಂದು ಬೈದಿನಗುಲು ಇನ್ನು UT ಖಾದರ್ ಮಂತ್ರಿ ಆದ ಸ್ಪೀಕರ್ ಆದ ನಂಗೆ ಮಾತೆಲ್ಲ ಹೆಮ್ಮೆ ಪಡುವನಂಚಿನ ಒಂಜಿ ಬೇಲೆಯನ್ನು ಮಲ್ತದೇರು ಈ ಕ್ಷೇತ್ರದ ಆರು ಮಲ್ತಿನ ಅಭಿವೃದ್ಧಿ ಕೆಲಸಲು ಅಥವಾ ಇನ್ನು ಒಂಜಿ ರಾಜ್ಯದ ಸ್ಪೀಕರ್ ಆದ ಇನ್ನು ಈ ತುಳುನಾಡದ ದಾದಾ ಒಂಜಿ ಆ ತುಳು ಭಾಷೆಗೆ ಬೋಡಾದ ತುಳುನಾಡದ ದೈವ ದೇವರನ್ನ ಬೋಡಾದ ಅಥವಾ ವಾ ವಿಚಾರ ಬತ್ತಲ್ಲ ಇದು ವಿಧಾನಸಭೆದ ಇಟ್ಟು ಧ್ವನಿ ದೆತ್ತದ ಪಾತ್ರ ದಿನ ಒಂಜಿ ಶಾಸಕ ಬಣ್ಣ ನಮ್ಮ ಹೆಮ್ಮೆದ UT ಖಾದರ್ ಉಳ್ಳೇರೆ ಆರು ಮಲ್ತಿದಿನಂಚಿನ ಬೇಲೆನೆ ನಮ್ಮ ಮುಂದುವರಿಸುನಂಚಿನ ಬೇಲೆ ನನಾತ್ ನಮ್ಮ ಶಕ್ತಿ ಕೊಡ್ತು ನಮ್ಮ ಮಲ್ಪುಗ ಪಣಂದು ವೇದಿಕೆ ಮಲ್ಲ ನಾಯಕರನಗಲು ಪಾತ್ರ ಉಳ್ಳೇರೆ ಅಶ್ವಿನ್ ಕುಮಾರ್ ರೈಕುಲು ಉಳ್ಳೇರೆ ಹಿರಿಯ ವಕೀಲರು ಎಡ್ಡೆ ವಾಗ್ಮಿ ಆರ್ಲ ಪಾತ್ರ ಉಳ್ಳೇರೆ ನಿಗಲು ಮಾತೆರೆಗಳ ಒಂದಿಸ ಒಂದು ಎನ್ನ ರಡ್ಡು ಪಾತ್ರ ಅಂತ ಒಂದುಲ್ಲ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಕಾಂಗ್ರೆಸ್ ಪಕ್ಷ ಕಿ ಕಾಂಗ್ರೆಸ್ ಪಕ್ಷ ಕಿ ಅರ್ನ ಪಾಸಿಟಿವಿಟಿ ಈ ಸಲ ನಮಕ್ ಮಾತ ಬರ್ತದೆ ಖಂಡಿತವಾದ ನಮ್ಮ ಮಾತೆಲ್ಲ ಮಸ್ತ್ ಶ್ರಮ ವಹಿಸೊಂದ ಮಸ್ತ್ ಶ್ರಮ ಪಡೆದ ಈ ಸಲ ಖಂಡಿತವಾದ ವಿನ್ನಾಪೇರು ಪನ್ಪುನ ಆಶೆ ಮಾತೆರೆಗ್ಲು ಉಂಟು. ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರು ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ನೆಚ್ಚಿನ ಅಭ್ಯರ್ಥಿ ಸನ್ಮಾನ್ಯ ಪದ್ಮರಾಜ ಪೂಜಾರಿ ಅವರು ಬರ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಸನ್ಮಾನ್ಯ ಪದ್ಮರಾಜ ಪೂಜಾರಿ ಅವರಿಗೆ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಪಕ್ಷಕ್ಕೆ
ಪಕ್ಷಕ್ಕೆ, ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಪದ್ಮರಾಜರ್ ಪೂಜಾರಿ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಕಿ, ಕಾಂಗ್ರೆಸ್ ಪಾರ್ಟಿ ಕಿ. ವೇದಿಕೆಗೆ ತಮ್ಮ ಪ್ರಚಾರ ಸಭೆಯನ್ನು ಮಾತಾಡಬೇಕು ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಓಕೆ. ಆತ್ಮೀಯರೇ, ಮುಡಿಪು ಬ್ಲಾಕ್ ಕಾಂಗ್ರೆಸ್ ಹಮ್ಮಿಕೊಂಡಂತಹ ಈ ಒಂದು ಬಹಿರಂಗ ಸಭೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮೆಲ್ಲರ ನಾಯಕರು ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿದ್ದಾರೆ. ಅವರನ್ನ ಮುಡಿಪು ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದೆ. ಅದೇ ರೀತಿ ನಮ್ಮೊಂದಿಗೆ ನಮ್ಮೆಲ್ಲರ ಕಣ್ಮಣಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ರೂವಾರಿ, ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಪದ್ಮರಾಜರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಆಗಿರುವಂತಹ ಹರೀಶ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತು ತೆರೆಮರೆಯಲ್ಲಿ ನಮ್ಗೆಲ್ಲರಿಗೆ ಎಲ್ಲ ರೀತಿಯ ಸಹಕಾರವನ್ನ ನೀಡಿ ನಮ್ಮೊಂದಿಗೆ ಸದಾ ಸಹಕರಿಸ್ತಾ ಇರತಕ್ಕಂತಹ ಡಾಕ್ಟರ್ ಇಫ್ತಿಕಾರ್ ಅಲಿ ಅವರು ಬಂದಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಈ ಒಂದು ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ ಸಚಿವರು ಮಾತಾಡಬೇಕು ಅಂತೇಳಿ ವಿನಮ್ರಪೂರ್ವಕ ವಿನಂತಿಸಿಕೊಳ್ತಾ ಇದ್ದಾರೆ. ಮುಡಿಪು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಚುನಾವಣಾ ಪ್ರಚಾರದ ಸಭೆಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಹರೀಶ್ ಕುಮಾರ್ ಅವರೇ, ಮಾಜಿ ಶಾಸಕರುಗಳಾದಂಥ ಶಕುಂತಲಾ ಶೆಟ್ಟಿ ಅವರೇ, JR ಲೋಬೋ ಅವರೇ, ಹಾಗೂ ನಮ್ಮ ಅಶ್ವಿನಿ ಕುಮಾರ್ ರೈ ಅವರೇ, ಕೃಪಾ ಆಳ್ವ ಅವರೇ, ನಮ್ಮ ಗೇರು ನಿಗಮದ ಅಧ್ಯಕ್ಷರಾದಂಥ ಮಮತಾ ಗಟ್ಟಿ ಅವರೇ, ಶಾಹುಲ್ ಹಮೀದ್ ಅವರೇ, ಹಾಗೂ ಅಮರ್ನಾಥ್ ಭರದ್ವಾಜ್ ಶೆಟ್ಟಿ ಅವರೇ, ಬ್ಲಾಕ್ ಅಧ್ಯಕ್ಷರು ಅಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲ ಬ್ಲಾಕ್ ಅಧ್ಯಕ್ಷರು, ಹಾಗೂ ಎಲ್ಲ ಪಂಚಾಯತಿ ಸದಸ್ಯರುಗಳೇ, ಬಂದಿರತಕ್ಕಂಥ ಎಲ್ಲ ಪಕ್ಷದ ಹಿರಿಯರೇ, ಎಲ್ಲ ಕಾರ್ಯಕರ್ತರೇ, ಮುಖಂಡರುಗಳೇ, ಹಾಗೂ ಎಲ್ಲ ಆತ್ಮೀಯ ಸ್ನೇಹಿತರೆ, ನಾವೆಲ್ಲ ಬಂದಿರತಕ್ಕಂಥದ್ದು ನಮ್ಮ ಅಭ್ಯರ್ಥಿಯ ಪರವಾಗಿ, ಪದ್ಮರಾಜ್ ಪೂಜಾರಿ ಅವರ ಪರವಾಗಿ ಈ ಚುನಾವಣೆ ಪ್ರಚಾರ ಕಾರ್ಯಕ್ರಮ ನಡೀತಾ ಇದೆ. ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ನಾಳೆ ಪ್ರಚಾರಕ್ಕೆ ಕೊನೆಯ ದಿನ. ಅದರ ನಂತರ 2 ದಿವಸದಲ್ಲಿ 26ನೇ ತಾರೀಕು ಮತದಾನ. ಬಹುಶಃ ಈ ಚುನಾವಣೆಯ ನಾವು ಏನು ಲೆಕ್ಕಾಚಾರ ಮಾಡಿದಾಗ ಇದುವರೆಗೂ ನಮ್ಮ ಕಾಂಗ್ರೆಸ್ ಮುಖಂಡರುಗಳು, ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರುಗಳು ಎಲ್ಲರೂ ಬಹಳ ಒಗ್ಗಟ್ಟಿನಿಂದ ನಮ್ಮ ಮಂಗಳೂರು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಯಾವ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಬಹಳಷ್ಟು ಜನ ಮಾತನಾಡ್ತಾ ಇದ್ರು, ಇವತ್ತಿನ ವಾತಾವರಣವನ್ನು ನೋಡಿ ಕಾಂಗ್ರೆಸ್ಸು ಗೆಲ್ಲುವಂಥ ಸ್ಥಿತಿಗೆ ಬಂದಿದೆ ಅಂತ ಮಾತಾಡ್ತಕ್ಕಂಥದ್ದು ಪ್ರಾರಂಭ ಆಗಿದೆ. ಯಾಕೆಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ವಾತಾವರಣ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಕಳೆದ 10 ವರ್ಷದಿಂದ ಮೋದಿಯವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನ. ಈ 10 ವರ್ಷದಲ್ಲಿ ಅವರು ಏನು ಸಾಧನೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ, ಈ 10 ವರ್ಷದಲ್ಲಿ ಕರ್ನಾಟಕಕ್ಕೆ ಮೋದಿ ಸರ್ಕಾರದಿಂದ ಏನು ಅನುಕೂಲ ಆಗಿದೆ, ನಮ್ಮ ಜನರ ಬದುಕಿನಲ್ಲಿ ಏನು ಬದಲಾವಣೆ ಆಗಿದೆ, ಯಾವ ವ್ಯತ್ಯಾಸವನ್ನು ಅವರು ತಗೊಂಡು ಬಂದಿದ್ದಾರೆ. ಅಚ್ಚೇ ದಿನ ಬಗ್ಗೆ 10 ವರ್ಷದಿಂದ ಮಾತನಾಡಿದ್ರು, ಇವತ್ತೇನಾದರೂ ಅಚ್ಚೇ ದಿನ ಬಗ್ಗೆ ಮಾತನಾಡ್ತಾ ಇದ್ದಾರಾ? ಅಚ್ಚೇ ದಿನ ಪದವನ್ನೇ ಮರೆತುಬಿಟ್ಟಿದ್ದಾರೆ. ಈಗ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಹೇಳಿದ್ರು, ನನಗೆ 10 ವರ್ಷ ಕೊಡಿ, ನಾನು ಅಚ್ಚೇ ದಿನ ತಗೊಂಡ್ಬರ್ತೀನಿ ಅಂತ. ಮೊನ್ನೆ ಮೋದಿಯವರು ಕರ್ನಾಟಕಕ್ಕೆ ಬಂದಿದ್ರು, ಮಂಡ್ಯಕ್ಕೆ ಬಂದಿದ್ರು,
ಮೈಸೂರಿಗೆ ಬಂದಿದ್ರು, ಮಂಗಳೂರು ರೋಡ್ ಶೋ ಮಾಡಿದ್ರು. ಅವ್ರಿಗೇನು ಹೇಳಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ 10 ವರ್ಷ ಅಧಿಕಾರದ ಬಗ್ಗೆ ಮಾತಾಡ್ತಾ ಇಲ್ಲ, ಅವರೀಗ ಮುಂದೆ 2047ನೇ ಇಸ್ವಿ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. 2047ನೇ ಇಸ್ವಿವರೆಗೂ ನನಗೆ ಅವಕಾಶ ಕೊಡಿ ಅಂದರೆ ಅದು ಅರ್ಥ ಏನಂತ ಹೇಳಿದ್ರೆ ಈ 10 ವರ್ಷದಲ್ಲಿ ಏನೂ ಆಗಿಲ್ಲ, ನೀವು ಸುಮ್ಮನೆ ಇರಿ, ಇನ್ನೂ 23 ವರ್ಷ ನೀವು ಸುಮ್ಮನೆ ಇರಿ, ಆ 2047ಕ್ಕೆ ನಿಮಗೆ ಈ ಭಾರತ ದೇಶವನ್ನು ಇಡೀ ವಿಶ್ವದಲ್ಲೇ ಅತಿ ಒಂದು ಶಕ್ತಿಶಾಲಿ ರಾಷ್ಟ್ರ ಮಾಡ್ತೀನಿ 2047ನೇ ಇಸ್ವಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಜನ ಇವ್ರು ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇವ್ರು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಕೂತ್ಕೊಂಡಿರ್ತಾರೆ ಅಂತ. ಇವತ್ತು ಮೊದಲನೇ ಹಂತದ ಚುನಾವಣೆ ಆಗಿದೆ. 102 ಕ್ಷೇತ್ರದಲ್ಲಿ ಹೆಚ್ಚು ಕಮ್ಮಿ 102 ಮೊದಲನೇ ಹಂತದ ಚುನಾವಣೆ ಆಗಿದೆ. ಆ ಚುನಾವಣೆಯ ಒಂದು ಆಂತರಿಕ ಸರ್ವೆಗಳೆಲ್ಲ ಕಡೆ ಎಲ್ರಿಗೂ ಕೂಡ ಗೊತ್ತಾಗಿದೆ. ಆ ಸರ್ವೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಈ 102 ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಏನೀಗ ಮೊದಲನೇ ಹಂತ ಚುನಾವಣೆ ಆಗಿದೆ, ನಮ್ಮ ಇಂಡಿಯಾ ಒಕ್ಕೂಟ NDA ಒಕ್ಕೂಟಕ್ಕಿಂತ ಮುಂದೆ ಹೋಗಿದೆ, ನಮ್ಗೆ ಇನ್ನೂ ಹೆಚ್ಚಿನ ಸೀಟನ್ನು ನಾವು ಗೆಲ್ತಾ ಇದ್ದೀವಿ ಅಂತ ಇವತ್ತಿನ ದಿವಸ ಆ ಸರ್ವೆ ಹೇಳ್ತಾ ಇದೆ. ಎಲ್ಲಿ ಉತ್ತರ ಪ್ರದೇಶ, ರಾಜಸ್ಥಾನ್, ಮಧ್ಯಪ್ರದೇಶದಲ್ಲೂ ಕೂಡ ಚುನಾವಣೆಗಳಾಗಿದೆ, ಅಲ್ಲೂ ಕೂಡ BJPಗೆ ಇವತ್ತು ಸೀಟ್ ಕಮ್ಮಿ ಆಗ್ತಾ ಇದೆ. ಏನು ಹೋದ ಚುನಾವಣೆಯಲ್ಲಿ ಎಲ್ಲ ಗೆದ್ದಿದ್ರು ಅವರು, ಅಲ್ಲೆಲ್ಲ ಕಮ್ಮಿ ಆಗ್ತಾ ಉಂಟು. ಕರ್ನಾಟಕದಲ್ಲಿ ಇವತ್ತಿನ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ ನಾನು ಮೊದಲು ಲೆಕ್ಕಾಚಾರ 10-12 ಗೆಲ್ಬೋದು ಅಂತ ಇತ್ತು, ಆಮೇಲೆ 14-15 ಗೆಲ್ಬೋದು ಅಂತ ಇತ್ತು. ಅದು ಇವತ್ತಿನ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ ನಾವು 20ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಕರ್ನಾಟಕದಲ್ಲಿ ಗೆಲ್ಲುವಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ಈ ಇಡೀ 28 ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯವ್ರು ನಿಖರವಾಗಿ ಹೇಳಕ್ಕಾಗ್ತಾ ಇಲ್ಲ ಈ ಸೀಟ್ ಗೆದ್ದೇ ಗೆಲ್ತೀವಿ ಅಂತ. ಯಾವ ಸೀಟು ಹೇಳಕ್ಕಾಗ್ತಾ ಇಲ್ಲ ಅವರು. ದಕ್ಷಿಣ ನಮ್ಮ ಮಂಗಳೂರು ಅಸೆಂಬ್ಲಿ ಪಾರ್ಲಿಮೆಂಟ್ ಬಗ್ಗೆ ಹೇಳಕ್ಕಾಗ್ತಾ ಇಲ್ಲ, ಉಡುಪಿ ಚಿಕ್ಕಮಗಳೂರು ಬಗ್ಗೆ ಹೇಳಕ್ಕಾಗ್ತಾ ಇಲ್ಲ, ಶಿವಮೊಗ್ಗ ಬಗ್ಗೆ ಹೇಳಕ್ಕಾಗ್ತಾ ಇಲ್ಲ, ಬೆಂಗಳೂರು ಸೌತು, ಕೇಂದ್ರ, ನಾರ್ತ್ ಅಲ್ಲಿ ಹೇಳಕ್ಕಾಗ್ತಾ ಇಲ್ಲ. ಎಲ್ಲೂ ಕೂಡ ಈ ಒಂದು ಮೊದಲನೇ ಹಂತ 26ನೇ ತಾರೀಕು ಬರುವಂಥ ಚುನಾವಣೆಗೆ ಎಲ್ಲೂ ಕೂಡ BJP ನಾವು ಗೆದ್ದೇ ಗೆಲ್ತೀವಿ, ಇದು ಡಿಕ್ಲೇರ್ಡ್ ಸೀಟ್ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ ಈಗ. ಇದಕ್ಕೆ ಹಲವಾರು ಕಾರಣಗಳಿದೆ. ರಾಷ್ಟ್ರ ಮಟ್ಟದ ಒಂದು ರಾಜಕಾರಣದ ಬಗ್ಗೆನೂ ಕೂಡ ಒಂದು ಕಾರಣ ಇದೆ. ಯಾವ ರೀತಿಯಾಗಿ ಮೋದಿಯವರ ಆಡಳಿತ ಇವತ್ತು ನಿರುದ್ಯೋಗ ಸಮಸ್ಯೆ, ಸಾಮಾನ್ಯ ಜನರ ಬದುಕಿನಲ್ಲಿ ಏನು ಬದಲಾವಣೆ ಇಲ್ಲ, ಬರೀ ಕೇವಲ ಈ ದೇಶದ ಆಸ್ತಿಯನ್ನ, ದೇಶದ ಸಂಪತ್ತನ್ನು ಇವತ್ತು ಕೆಲವು ವ್ಯಕ್ತಿಗಳ ಕೈಯಲ್ಲಿ ದೊಡ್ಡ ದೊಡ್ಡ ಅಗ್ರ ಕೋಟಿ ಲಕ್ಷ ಕೋಟಿ ಶ್ರೀಮಂತರ ಕೈಗೆ ಹೊರಟೋಗಿರ್ತಕ್ಕಂಥದ್ದು. ಅದು ಒಂದು ಕಡೆ ಇದೆ. ಇನ್ನೊಂದೇನಾಗಿದೆ, ಕರ್ನಾಟಕದಲ್ಲಿ ಕಳೆದ ಚುನಾವಣೆಯಲ್ಲಿ 25 ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ BJP ಗೆದ್ದಿತ್ತು. 25 + 1 26 ಮಂಡ್ಯನೂ ಕೂಡ ಯಾರು ಇಂಡಿಪೆಂಡೆಂಟ್ ಗೆದ್ದು ಅವರು ಕೂಡ BJP ಜೊತೆ ಹೋಗ್ಬಿಟ್ಟಿದ್ರು. 26 ಜನ ಇದ್ರು. ಅವ್ರದೇ ರಾಜ್ಯದಲ್ಲಿ ಸರ್ಕಾರ ಇತ್ತು, ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇತ್ತು. ಆದರೆ ಈ 25 ಜನ MP ಗಳು ಗೆದ್ದೋಗಿದ್ರು. BJPಗೆ ಎಷ್ಟೊಂದು ಶಕ್ತಿಯನ್ನು ಕೊಟ್ಟಿದ್ರು. ರಾಜ್ಯದಲ್ಲಿ ಸರ್ಕಾರ ಬೇರೆ ಇತ್ತು, ಅದು ಕೂಡ ಮೋಸದಿಂದ ಬಂದಿರತಕ್ಕಂಥ ಸರ್ಕಾರ. ಆದರೂ ಕೂಡ ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಮಾಡ್ಕೊಂಡು ಬಂದರು ಕೇಂದ್ರ ಸರ್ಕಾರ. ಅದಕ್ಕೇನೆ ಇವತ್ತು ಮೋದಿ ಅವರು ಬಂದರೆ ಕರ್ನಾಟಕಕ್ಕೆ ಏನು ಮಾಡಿದ್ದೀನಿ ಅಂತ ಅವ್ರ ಕೈಲಿ ಹೇಳೋದಕ್ಕೆ ಏನೂ ಇಲ್ಲ. ಅದು ಮಾಡೋದು ಬಿಟ್ಬಿಡಿ, ನಮ್ಗೆ ಬರೀ ಅನ್ಯಾಯನೇ ಮಾಡಿದ್ರು. ಇದೆಲ್ಲ ನಿಮಗೆ ಗೊತ್ತಾಗಿದೆ. ತೆರಿಗೆ ಪಾಲಿನಲ್ಲಿ ಅನ್ಯಾಯ, ಬಜೆಟ್ ಘೋಷಣೆ ಕಾರ್ಯಕ್ರಮ ಅನುಷ್ಠಾನ ಆಗದೇ ಇರತಕ್ಕಂಥದ್ದು, ಭದ್ರಾ ಮೇಲ್ದಂಡೆ ಯೋಜನೆ, ಬೆಂಗಳೂರು ನಗರಕ್ಕೆ ಏನು ಪೆರಿಫೆರಲ್ ರಿಂಗ್ ರೋಡ್ ಕೊಡಬೇಕಾಗಿರೋ ಅನುದಾನ, ಅಲ್ಲಿಯ ಕೆರೆಗಳಿಗೆ 3,000 ಕೋಟಿ ರೂಪಾಯಿ ಕೊಡಬೇಕಾಗಿರೋ ಅನುದಾನ, ಫೈನಾನ್ಸ್ ಕಮಿಷನಿಂದ ಸ್ಪೆಷಲ್ ಗ್ರಾಂಟ್ ಕೊಡಬೇಕು ಅಂತ ಆ ರೆಕಮೆಂಡೇಶನ್ ಅದು ಕೂಡ ಕೊಡಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಬರಗಾಲದಲ್ಲಿ ನಮಗೆ ಆಗಿರುವಂಥ ತೊಂದರೆ ಬಗ್ಗೆ ನಾವು ಅವ್ರು ಕೇಳಿದಾಗ ಅದನ್ನು ಕೂಡ ಕೊಡಲಿಲ್ಲ. ಇವತ್ತು BJPಯವರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೊಂಡಿದ್ದಾರೆ, ಮೋದಿಯವರ ಫೋಟೋ ಹಾಕ್ಬಿಟ್ಟು ನೋಡಿ ಮೋದಿಯವರು ಕೇಂದ್ರ ಸರ್ಕಾರ ಬರ ಪರಿಹಾರ ಕೊಡೋದಕ್ಕೆ ಎಲೆಕ್ಷನ್ ಕಮಿಷನ್ ಪರ್ಮಿಷನ್ ತಗೊಂಡು ಕೊಡ್ತಾ ಇದ್ದಾರೆ, ದೊಡ್ಡ ಕೊಡುಗೆ ಕೊಡ್ತಾ ಇದ್ದಾರೆ ಕರ್ನಾಟಕ ಅಂತ ನಾಚಿಕೆ ಬಿಟ್ಟು ಇವತ್ತಿನ ದಿವಸ ಎಲ್ಲ ಬಿಟ್ಟು ಆ ಪೋಸ್ಟ್ ಹಾಕಿದ್ದಾರೆ BJPಯವರು.
6 ತಿಂಗಳಿಂದ ನಾವು ಕೇಳ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ವಾದ ಮಂಡಿಸಿ ಇವತ್ತು ಕೇಂದ್ರ ಸರ್ಕಾರವನ್ನ ಕೋರ್ಟ್ ಮುಖಾಂತರ ನಮ್ಮ ಮಾತನ್ನ ಕೇಳುವಂತ ಒಂದು ಪ್ರದರ್ಶನ ನಮ್ಮ ರಾಜ್ಯ ಸರ್ಕಾರ ಮಾಡಿದಲ್ಲ, ಇದು ನಿಜವಾದಂತ ಒಂದು ರಾಜ್ಯದ ಜನರ ಪರವಾಗಿ ಮಾಡುವಂತ ತೀರ್ಮಾನ. ಅನಿವಾರ್ಯವಾಗಿ ನಾವು ಕೋರ್ಟ್ಗೆ ಹೋಗ್ಬೇಕಾಯ್ತು, ಡಿಸೆಂಬರ್ ಕೊಡಬೇಕಾಗಿತ್ತು. ಕಾನೂನು ಪ್ರಕಾರ ರಿಪೋರ್ಟ್ ಹೋಗಿ 1 ತಿಂಗಳ ಒಳಗಡೆ ಕೇಂದ್ರ ಸರ್ಕಾರ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ಇರುವಂತ ಕಾನೂನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನಲ್ಲಿ. ಆಯ್ತು, 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, ಕೊಡಲೇ ಇಲ್ಲ. ಇವತ್ತು ಕೋರ್ಟ್ ಮುಂದೆ ಚೀಮಾರಿ ಹಾಕ್ಸ್ಕೊಂಡು ಅಲ್ಲಿ ಇವತ್ತು ನಾವು ಸೋಮವಾರದೊಳಗಡೆ ಕೊಡ್ತೀವಿ ಅಂತ ಮೊನ್ನೆ ಹೇಳಿದ್ದಾರೆ. ಇನ್ನೂ ಎಷ್ಟು ಕೊಡ್ತಾರೆ ಗೊತ್ತಿಲ್ಲ. ಆದರೆ ಚುನಾವಣೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆದರೂ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರು ಮಾಡಿದ ತಪ್ಪು ಕೆಲಸಕ್ಕೆ ಪ್ರಾಯಶ್ಚಿತ ಪಡ್ತಕ್ಕಂಥ ಆದರೂ ಒಳ್ಳೆಯ ಒಂದು ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕು, ನಮ್ಮ ರಾಜ್ಯದ ಜನತೆ ಪರವಾಗಿ ಮಾಡಬೇಕು. ಕೇಂದ್ರ ನಮಗೆ ಮಲ್ತಾಯಿ ಧೋರಣೆ. ಆದರೆ ನಾನು ಕೇಳುವಂಥದ್ದು, ಇದು ರಾಜ್ಯ ಜನರ ಸಮಸ್ಯೆ ಇದ್ದಾಗ ಇಲ್ಲಿಯ ನಮ್ಮ ಬಿಜೆಪಿಯ ರಾಜ್ಯ ಮುಖಂಡರುಗಳು ಏನು ಮಾಡ್ತಾ ಇದ್ರು, ಯಡಿಯೂರಪ್ಪನವ್ರು ಏನು ಮಾಡ್ತಾ ಇದ್ರು, ಬೊಮ್ಮಾಯಿ ಏನು ಮಾಡ್ತಾ ಇದ್ರು, ನಮ್ಮ 25 ಜನ MP ಏನು ಮಾಡ್ತಾ ಇದ್ರು? ಯಾಕೆ ಅವರು ಕೇಂದ್ರಕ್ಕೆ ಹೋಗಿ ಒತ್ತಡ ತರಲಿಲ್ಲ? ನೀವು ಬಿಡುಗಡೆ ಮಾಡ್ರಿ, ಇದು ನಾವು ನಿಮ್ಗೆ ಇಷ್ಟೊಂದು ಶಕ್ತಿ ಕೊಟ್ಟಿದ್ದೀವಿ, ಬಿಜೆಪಿಗೆ 20 ಸೀಟ್ ಗೆಲ್ಸಿದ್ದೀವಿ, ನಾವು ಜನರಿಗೆ ಏನು ಉತ್ತರ ಕೊಡಬೇಕು ಅಂತ ಹೇಳಿದಕ್ಕೂ ಕೂಡ ತಾಕತ್ತಿಲ್ಲದೆ ಇರ್ತಕ್ಕಂಥ ಬಿಜೆಪಿ MP ನಾವು ಏನಂತ ಕರಿಬೇಕು? ಏನು ಪ್ರಯೋಜನ ಅವರು ನಮಗೆ? MP ಇರುವಂಥದ್ದು ನಮ್ಮ ಜನರ ಹಿತಾಸಕ್ತಿಯನ್ನ ಕೇಂದ್ರದಲ್ಲಿ ಕಾಪಾಡೋದಕ್ಕೆ. ಯಾವುದೇ ಪಕ್ಷ ಆಗಿರಲಿ, ಅವರಲ್ಲಿ ಹೋಗಿ ವಕಾಲತ್ತು ವಹಿಸಬೇಕು, ನಮ್ಮ ಪರವಾಗಿ ಮಾತನಾಡಬೇಕು, ಪಾರ್ಲಿಮೆಂಟಲ್ಲಿ ಮಾತಾಡಬೇಕು. ಅವ್ರದ್ದೇ ಸರ್ಕಾರ ಇದ್ದಾಗ ಇನ್ನೂ ಚೆನ್ನಾಗಿ ಸುಲಭವಾಗಿ ಮಾತಾಡಬೇಕು. ಯಾವುದೂ ಮಾಡಲಿಲ್ಲ ಅವರು. ಕಳೆದ 5 ವರ್ಷದಲ್ಲಿ ಏನು ಕೂಡ ಮಾಡಲಿಲ್ಲ. ಕೇವಲ ಅಲ್ಲಿ, ಯಾಕಂದ್ರೆ ಪಾಪ ಅವ್ರು ಮಾಡೋಕ್ಕೂ ಆಗಲ್ಲ, ಯಾಕಂದ್ರೆ ಮೋದಿ ಮುಂದೆ ಅವ್ರು ಮಾತಾಡೋಕ್ಕೂ ಕೂಡ ಧೈರ್ಯ ಇಲ್ಲ. ಎಲ್ಲಾದ್ರೂ ಏನಾದ್ರು ಹೆಚ್ಚು ಕಡಿಮೆ ಮಾತಾಡ್ಬಿಟ್ರೆ ನಾಳೆ ನಮ್ಮನ್ನೇ ಕಟ್ ಮಾಡಿಬಿಡ್ತಾರೆ ಅಂತ ಈಗ ಆಗಿದೆಲ್ಲ. ಇಲ್ಲಲ್ಲ, ಈಗ ಮಂಗಳೂರಲ್ಲಿ ಕಟ್ ಮಾಡಿದ್ರು, ಶಿವಮೊಗ್ಗ ಕಟ್ ಮಾಡಿದ್ರು, ಶಿವಮೊಗ್ಗ ಅಲ್ಲ, ಮೈಸೂರು ಕಟ್ ಮಾಡಿದ್ರು, ಶೋಭಾನ ಉಡುಪಿಯಿಂದ ಬೆಂಗಳೂರಿಗೆ ಕಳಿಸಿದ್ರು, ಬೆಳಗಾಂ ಕಟ್ ಮಾಡಿದ್ರು. ಯಾಕಂದ್ರೆ ಬಿಜೆಪಿಯಲ್ಲಿ ಇವತ್ತು ಡಿಕ್ಟೇಟರ್ಶಿಪ್ ಆಗೋಗಿದೆ. ಇವತ್ತು ದೇಶದಲ್ಲಿ ಡಿಕ್ಟೇಟರ್ಶಿಪ್ ಬಂದ್ಬಿಟ್ಟಿದೆ. ಎಲ್ಲ ಕಡೆ ಇವತ್ತು ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಆದ್ದರಿಂದ ರಾಜ್ಯದ ಪರವಾಗಿ ಇವತ್ತು ಏನು ಮಾಡಿದ್ದಾರೆ, ಏನು ಕೊಡುಗೆ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ನ್ಯಾಯ ಕೊಡಿಸಿದ್ದಾರೆ ನಮಗೆ? ಮಾಡಿಲ್ಲ. ನಮ್ಮ ಜನರಿಗೆ ಗೊತ್ತಾಗಿದೆ. ಯಾಕೆಂದ್ರೆ ನಾವು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ನಾವು ಹೇಳ್ಕೊಂಡ್ಬಂದು, ವಿರೋಧ ಪಕ್ಷದಲ್ಲಿದ್ದಾಗ ನಾವು ಹೋರಾಟ ಮಾಡೋದು, ಅಧಿಕಾರಕ್ಕೆ ನಾವು ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ ಸರ್ಕಾರಕ್ಕೆ ಬಂದ ಮೇಲೆ ನಾವು ಹೋರಾಟ ಮಾಡೋದು. ಎಲ್ಲಿವರೆಗಂತೇಳಿ ಎಲ್ಲ ಇರ್ತಕ್ಕಂಥ ಎಲ್ಲ ಮಂತ್ರಿಗಳು, ಶಾಸಕರು ದೆಹಲಿಗೆ ಹೋಗಿ ಕೂತು ನಾವು ಅಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಬಹುಶಃ ಇತಿಹಾಸದಲ್ಲಿ ಯಾವ ಸರ್ಕಾರ ಈ ರೀತಿಯಾಗಿ ಹೋಗಿ ದೆಹಲಿಯಲ್ಲಿ ಕೂತ್ಕೊಂಡು ಹೋರಾಟ ಮಾಡಿರಲಿಲ್ಲ. ಅದು ನಾವು ಮಾಡೋದು. ಯಾಕೆಂದ್ರೆ ನಮಗೆ ನಮ್ಮ ಜನರಿಗೆ ನ್ಯಾಯ ಸಿಗಬೇಕು, ಅದು ನಮ್ಮ ಒಂದು ಕಳಕಳಿ ಕಾಳಜಿ. ಆದ್ರಿಂದ ಇವತ್ತು ಜನ ಇದರೆಲ್ಲ ನೋಡಿದ್ದಾರೆ, ಇವರ ಮೋಸವನ್ನ ನೋಡಿದ್ದಾರೆ, ಇವರ ಸುಳ್ಳನ್ನು ನೋಡಿದ್ದಾರೆ. ಇವತ್ತು ಈ ಪ್ರಥಮ ಹಂತದ ಚುನಾವಣೆ ಆಗಿ ರಿಸಲ್ಟ್ ಏನು, ಒಂದು ಸರ್ವೆ ರಿಪೋರ್ಟ್ ಏನು ಬಂದಿದೆ, ಅದರಲ್ಲಿ ಬಿಜೆಪಿ ಹಿನ್ನಡೆ ಆಗ್ತದೆ ಗೊತ್ತಾಗಿದ ತಕ್ಷಣ ಈಗ ಇನ್ನೂ ಬಿಜೆಪಿಯವರು ಕೊನೆಯ ಅಸ್ತ್ರ, ಅದು ಹಳೆಯ ಅಸ್ತ್ರ ಮತ್ತೆ ಉಪಯೋಗ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ ಈ ಕೋಮುವಾದ, ವೈಷಮ್ಯ, ದ್ವೇಷ, ಅದು ಮತ್ತೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಮೋದಿಯವರ ಭಾಷಣ ಮೊನ್ನೆ ಕೇಳಿರ್ತಕ್ಕಂಥದ್ದು ನನ್ನ ಪ್ರಕಾರ ದೇಶದ ಸ್ವತಂತ್ರ ಬಂದ ಮೇಲೆ ದೇಶದ ಯಾವುದೇ ಪ್ರಧಾನಿ ಈ ರೀತಿಯಾದಂಥ ಕೀಳಮಟ್ಟದ ಭಾಷೆಯನ್ನು ಉಪಯೋಗಿಸಿ ಪ್ರಚೋದನಕಾರಿ ಮಾತನಾಡಿರ್ತಕ್ಕಂಥ ಯಾವ ಪ್ರಧಾನಿ ಕೂಡ ಆ ಥರ ಮಾತಾಡಿಲ್ಲ. ಆ ರೀತಿಯಾಗಿ ಮೋದಿಯವರು ಮಾತನಾಡಿದ್ದಾರೆ. ನಮಗೆ ನೋವಾಗ್ತದೆ. ಒಬ್ಬ ಪ್ರಧಾನಿ ಇಡೀ ದೇಶವನ್ನು ಪ್ರತಿನಿಧಿಸ್ತಾರೆ, ಅವ್ರು ಏನಾದರೂ ಮಾತಾಡಿದ್ರೆ ಅದರ ಪರಿಣಾಮ ಏನು, ಯಾವ ರೀತಿಯಾಗಿ ಅವ್ರು ಮಾತನಾಡಿದ್ರು ಏನು ಅಲ್ವ? ಈ ದೇಶದ ಆಸ್ತಿ ಎಲ್ಲ ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇದೀವಂತೆ, ಮುಸಲ್ಮಾನರಿಗೆ ಕೊಡ್ತಾ ಇದೀವಿ ಅಂತ ಮಾತನಾಡ್ತಾರಲ್ಲ ಪ್ರೈಮ್ ಮಿನಿಸ್ಟರ್. ಅವರ ಮಂಗಳ ಸೂತ್ರಗಳನ್ನು ಕಿತ್ಕೊಂಡ್ಬಿಡ್ತಾ ಇದ್ದಾರೆ ಅಂತ ಭಯ ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿಯವರು. ಮೋದಿಯವರೇ, ನಮ್ಮ ರಾಜ್ಯದಲ್ಲಿ ಇವತ್ತು 55,000 ಕೋಟಿ ರೂಪಾಯಿ ಗ್ಯಾರಂಟಿ ಸ್ಕೀಮನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಯಾರಿಗೋಗ್ತಾ ಇದೆ 55,000 ಗ್ಯಾರಂಟಿ?
ಎಲ್ಲ ಜಾತಿ, ಭಾಷೆ, ಧರ್ಮ, ಎಲ್ಲ ವರ್ಗದ ಜನರಿಗೆ ಯಾವುದೇ ಭೇದ ಭಾವ ಇಲ್ಲದೆ ಎಲ್ರಿಗೂ ಹೋಗ್ತಾ ಇರ್ತಕ್ಕಂಥ ಯೋಜನೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆ. ಏನ್ರಿ ನೀವು ಬಂದು ಸುಳ್ಳು ಹೇಳ್ತೀರಾ? ಹೆಂಗ್ರಿ ಈ ಥರ ನಿಮ್ಮ ಬಾಯಲ್ಲಿ ಈ ಥರ ಮಾತುಗಳು ಎಲ್ಲಿಂದ ಬರ್ತದೆ? ಇವತ್ತು ಕೂಡ ಅದೇ ಥರ ಭಾಷಣ, ಇವತ್ತು ಕೂಡ ಒಂದು ಹೊಸ ಸುಳ್ಳು ಹೇಳಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲೊಂದು ಕಡೆ ಭಾಷಣ ಮಾಡ್ತಾ ಸುಳ್ಳು ಹೇಳಿದ್ದಾರೆ. ಏನು ಮುಸಲ್ಮಾನರಿನ ರಿಸರ್ವೇಷನ್ ಅನ್ನ ಕೊಡೋದಕ್ಕೋಸ್ಕರ ST ರಿಸರ್ವೇಷನ್ ಅನ್ನ ಕಾಂಗ್ರೆಸ್ ಅವರು ಕಿತ್ತಾಕ್ಬಿಟ್ರು ಅಂತ ಶುದ್ಧ ಸುಳ್ಳು. ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಏನ್ ತೋರಿಸುತ್ತಿದ್ದು? ಯಾಕೆ ಅವರು ಅಚ್ಚೇತನ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಅವರು ಈ ದೇಶದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇಲ್ಲ? ಅವ್ರು ಬಂದ್ಮೇಲೆ ಏನ್ ಮಾಡಿದ್ರೆ ಅದನ್ನ ಯಾಕೆ ಮಾತಾಡ್ತಾ ಇಲ್ಲ? ಯಾಕಂತ ಹೇಳಿದ್ರೆ ಅವ್ರು ಇವತ್ತು ವಿಚಲಿತರಾಗಿದ್ದಾರೆ. ಅವ್ರು ತಿಳ್ಕೊಂಡಿದ್ರು ನಾವು ಮತ್ತೆ ಗೆದ್ದು ಬಿಡ್ತೀನಿ, ಎಲ್ಲ ಮೀಡಿಯಾ ನನ್ನ ಜೊತೆಲಿದೆ, ನಾನು ಎಲ್ರೂ ಕೂಡ ಮುಗಿಸ್ಬಿಡ್ತಾ ಇದ್ದೀನಿ, ಎಲ್ರಿಗೂ ಜೈಲ್ಗೆ ಹಾಕ್ತಾ ಇದ್ದೀನಿ, ದುಡ್ಡನ್ನು ಸೀಸ್ ಮಾಡಿಬಿಟ್ಟಿದ್ದೀನಿ, ದುಡ್ಡಿಲ್ಲ ಯಾರ ಹತ್ರ, ನನ್ನನ್ನು ಹಿಡಿಯೋಕ್ಕೆ ಯಾರಾಗಲ್ಲ ಅಂತ ತಿಳ್ಕೊಂಡು 400 ಸೀಟ್ ಅಂತ ಮಾತಾಡ್ತಾ ಇದ್ರು. ಇವತ್ತು ನಾನು ಹೇಳ್ತೀನಿ 200 ಸೀಟು ಕೂಡ ಬರದೇ ಇರತಕ್ಕಂಥ ಪರಿಸ್ಥಿತಿ BJP ಮುಡ್ತಾ ಇದೆ. ಅದು ನಿಜಾಂಶ. ಈಗ ಆ ಭಯದಲ್ಲಿ ಇವತ್ತು ಏನೇನೋ ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ BJP ಅವರು. ಕರ್ನಾಟಕದಲ್ಲೂ ಕೂಡ ಏನೇನೋ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆ ಹುಬ್ಬಳ್ಳಿಲಾದಂಥ ಘಟನೆಯನ್ನು ಇಟ್ಕೊಂಡು ಇವತ್ತಿನ ದಿವಸ ಓಟ್ಗೋಸ್ಕರ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಇದಕ್ಕಿಂತ ಒಂದು ಕೆಳಮಟ್ಟದ ಒಂದು ರಾಜಕೀಯ ಪಕ್ಷ ಮಾಡುವಂಥದ್ದು ಅದು. ಒಬ್ಬ ಯಾರೋ ವಿಕೃತ ಹುಚ್ಚನ ಮಗ ಯಾರೋ ಹೋಗ್ಬಿಟ್ಟು ಒಂದು ಕೆಟ್ಟ ಒಂದು ಘಟನೆ ನಡೆದಿದೆ ಹುಬ್ಬಳ್ಳಿಯಲ್ಲಿ. ಅದನ್ನ ಇವತ್ತು ಚುನಾವಣೆಗೋಸ್ಕರ ಉಪಯೋಗಿಸ್ತೀರಾ BJP ಅವರು? ಇದಕ್ಕಿಂತ ಕೀಳಮಟ್ಟದ ಹೇಸಿಗೆ ತರುವಂಥ ರಾಜಕಾರಣ ಇನ್ಯಾವುದಿದೆ ಹೇಳಿ? ಇದೇನಾ ನೀವು ರಾಜಕಾರಣ? ದೇಶವನ್ನು ಒಡಿಬೇಕು, ದ್ವೇಷವನ್ನು ಹೆಚ್ಚಿಸಬೇಕು, ವೈಷಮ್ಯ ಹೆಚ್ಚಾಗಬೇಕು, ಜನರು ಒಬ್ಬರ ಮೇಲೆ ಪರಸ್ಪರ ಅಪನಂಬಿಕೆಯಿಂದ ಇರಬೇಕು. ಇದು ಇದು ಎಲ್ಲಿಗೆ ತಗೊಂಡು ಹೋಗ್ತೀರಾ ನಮ್ಮ ದೇಶನ್ನ? ನಮ್ಮ ನಾಯಕರು ನಮ್ಗೆ ಹೆಮ್ಮೆ ಆಗುತ್ತೆ. ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದ್ರು. ದೇಶ ಒಂದಾಗಿರಲಿ, ಭಾರತ್ ಜೋಡೋ ಅಂತ ಹೇಳಿ ಆ ಸಂದೇಶ ತಗೊಂಡವ್ರು ನಡೆದ್ರು. ಅದು ನಿಜವಾದಂಥ ಒಂದು ಕಳಕಳಿ ಆಸಕ್ತಿ. ಮೊದಲು ನಾವೆಲ್ಲ ಒಂದಾಗಿರ್ಬೇಕು. ಬೇರೆ ವ್ಯತ್ಯಾಸಗಳಿರಲಿ, ರಾಜಕೀಯ ವ್ಯತ್ಯಾಸಗಳಿರಲಿ. ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಗೆದ್ದು ಬರಲಿ, ಯಾರು ತಪ್ಪು ಕೆಲಸ ಮಾಡ್ತಾರೋ ಅವ್ರು ಸೋಲ್ಲಿ, ಅದು ಬೇರೆ ಪ್ರಶ್ನೆ. ಆದರೆ ನೀವು ನಮ್ಮ ಸಮಾಜವನ್ನೇ ಒಡೆದುಬಿಟ್ಟು ಇದ್ರ ಮೇಲೇ ನೀವು ನಿಮ್ಮ ಒಂದು ಪಕ್ಷವನ್ನು ಕಟ್ತೀರಾ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗುತ್ತೆ ಇದು? ಅಂತಿಮವಾಗಿ ಈ ದೇಶದ ನಾಶದ ಅಂಚಿಗೆ ಹೋಗ್ತಕ್ಕಂಥ ಸನ್ನಿವೇಶ ಉದ್ಭವ ಆಗ್ತದೆ. ಇವತ್ತು ರಾಹುಲ್ ಗಾಂಧಿ ಅವರು ಇಡೀ ದೇಶಾದ್ಯಂತ ನಡೆದ್ರು. ಒಂದು ಪಕ್ಷಕ್ಕೋಸ್ಕರ ನಡೀಲಿಲ್ಲ ಅವರು. ದೇಶ ಒಂದಾಗಿರಬೇಕು, ಸಮಾಜಗಳು ಮಧ್ಯೆ ಎಲ್ಲರ ಮಧ್ಯೆ ಪ್ರೀತಿ ವಿಶ್ವಾಸ ಇರಬೇಕು, ಪ್ರೀತಿಸ್ಬೇಕು ನಾವು. ಅದನ್ನ ಅವರ ಸಂದೇಶ. ಅಧಿಕಾರಕ್ಕೆ ರಾಹುಲ್ ಗಾಂಧಿ ಅಧಿಕಾರಕ್ಕೆ ಆಸೆ ಇದ್ದಿದ್ರೆ ಅವ್ರು ಯಾವಾಗಲೂ ಪ್ರಧಾನಮಂತ್ರಿ ಆಗ್ಬೋದಾಗಿತ್ತು, ಯಾವಾಗಲೂ ಮಂತ್ರಿ ಆಗ್ಬೋದಾಗಿತ್ತು. ಅವರು ಅಂಥ ಕುಟುಂಬದಿಂದ ಬಂದಿಲ್ಲ. ನೀವು ಅವ್ರಿಗೆ ಹೋಲಿಕೆನೆ ಮಾಡೋಕ್ಕಾಗಲ್ಲ. ಮೋದಿ ಅವ್ರಿಗೂ ರಾಹುಲ್ ಗಾಂಧಿಗೂ ಹೋಲಿಕೆನೆ ಮಾಡೋಕ್ಕಾಗಲ್ಲ. ಮೋದಿ ಅವರಿಗೆ ಅಧಿಕಾರ ಕಳ್ಕೊಂಡ್ಬಿಟ್ರೆ ಅವರು ಏನಾಗ್ಬಿಡ್ತಾರೋ ಗೊತ್ತಿಲ್ಲ. ಈಗ ಅಷ್ಟು ಅವರಿಗೆ ಇವತ್ತು ಅಧಿಕಾರದ ದಾಹ ಇದೆ. ಹೇಗಾದ್ರೂ ಮಾಡಿ ನಾನು ಉಳ್ಕೊಳ್ಳೇಬೇಕು ಅಂತ, ನಮ್ಮ ವಿರೋಧಿಗಳನ್ನೆಲ್ಲ ಮುಗಿಸ್ಬೇಕು ಅಂತ. ರಾಹುಲ್ ಗಾಂಧಿಯ ಪ್ರಾಮಾಣಿಕತೆ, ಸರಳತೆ, ದೇಶದ ಬಗ್ಗೆ ಇರುವಂಥ ಒಂದು ದೇಶದ ಜನರ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ ಇರುವಂಥ ಕಳಕಳಿ. ಯಾವತ್ತಾದ್ರೂ ಮೋದಿಯವರು ಒಬ್ಬ ಸಾಮಾನ್ಯ ವ್ಯಕ್ತಿ ಜೊತೆ ಹೋಗಿ ಮಾತನಾಡಿದ್ದಾರ, ಪ್ರೀತಿ ಮಾಡಿದ್ದಾರ? ಒಂದು ರೈತನ ಹತ್ರ ಅದು ಮಾಡಿದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ಎಲ್ಲ ಡ್ರಾಮಾ. ಒಂದು ಕ್ಯಾಮ್ರಾ ಇರಬೇಕು, ಇವ್ರು ನಡ್ಕೊಂಡ್ಬರ್ಬೇಕು, ಅದೇನೋ ಹೋಗಿ ಮಾಡಬೇಕು, ಅದನ್ನು ಪೋಸ್ ಮಾಡಬೇಕು, ತೋರಿಸ್ಬೇಕು, ಸೋಷಿಯಲ್ ಮೀಡಿಯಾ, ಅಷ್ಟಕ್ಕೆ ಮಾತ್ರ ಮೋದಿ ಮಾಡಿದ್ದಾರೆ ಹೊರತು ನಿಜವಾಗ್ಲೂ ಯಾರ ಒಂದು ಕಣ್ಣೀರನ್ನ ಅವರು ಒರೆಸಿಲ್ಲ ಇದುವರೆಗೂ. ಮೋದಿಯವರು ಒಬ್ಬರ ಕಣ್ಣೀರನ್ನು ಒರೆಸಿಲ್ಲ. ರೈತರು ಪಂಜಾಬಿಂದ ಹತ್ತಾರು ಸಾವಿರ ಜನ ಪ್ರತಿಭಟನೆ, 8 ತಿಂಗಳು ಪ್ರತಿಭಟನೆ ಮಾಡಿದ್ರು. ಏನಾದರೂ ಮಾಡಿದ್ರೆ ಮೋದಿಯವರು? ಮಣಿಪುರಲ್ಲಿ ಸುಟ್ಟು ಉರಿತಾ ಇತ್ತು, ಮಹಿಳೆಯರಿಗೆ ಅತ್ಯಾಚಾರ ಆಗ್ತಾ ಇತ್ತು, ಕೊಂದಾಗ್ತಾ ಇದ್ರು. ಏನಾದರೂ ಅದ್ರ ಬಗ್ಗೆ ಒಂದು ಮಾತಾಡಲಿಲ್ಲ. ಅಲ್ಲಿ ಹೋಗೋದು ಬಿಟ್ಬಿಡಿ. ಎಂಥ ಪ್ರಧಾನಿ ರೀ ಇದು? ಅದು ಇವತ್ತು ದೇಶದಲ್ಲಿ ಗೊತ್ತಾಗ್ತಾ ಇದೆ. ಅದಕ್ಕೆ ಬದಲಾವಣೆ
ಈ ಚುನಾವಣೆಯಲ್ಲಿ ಆಗೇ ಆಗುತ್ತೆ. ಆ ಬದಲಾವಣೆ ಮಂಗಳೂರಿನಲ್ಲೂ ಆಗೇ ಆಗುತ್ತೆ. ಆ ಬದಲಾವಣೆಯ ಮುಖಾಂತರ ನಮ್ಮ ಪದ್ಮರಾಜ್ ಪೂಜಾರಿ ಅವರು MP ಆಗಿ ಈ ಸಲ ಗೆದ್ದು ಬರ್ತಾರೆ. ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ ಅಂತ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಯಾಕಂದ್ರೆ ಇದೆಲ್ಲ ನಮಗೆ ಪ್ಲಸ್ ಪಾಯಿಂಟ್ ಏನಿದೆ, ನಮ್ಮ ಸರ್ಕಾರದ ಆಡಳಿತ, ಕೇಂದ್ರ ಸರ್ಕಾರದ ವೈಫಲ್ಯ, ಇದೆಲ್ಲ ಜೊತೆಯಲ್ಲಿ ಪದ್ಮರಾಜ್ ಪೂಜಾರಿರವರ ಒಂದು ವೈಯಕ್ತಿಕ ವರ್ಚಸ್ಸು ಕೂಡ ಇದೆ. ಯಾರೋ ನಮ್ಮ ನಾಯಕ ತೇಜಸ್ವಿನಿ ಗೌಡರವರಿಗೆ, ಪಕ್ಷದ ನಾಯಕ ತೇಜಸ್ವಿನಿ ಗೌಡರವರಿಗೆ, ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿ ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದಿದ್ದಾರೆ ತೇಜಸ್ವಿನಿ ಗೌಡರು. ಅವರಿಗೆ ಸ್ವಾಗತ. ಇವತ್ತು ಒಳ್ಳೆಯ ನಿರ್ಣಯ ಮಾಡಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಕಡೆ ಬಂದಿದ್ದಾರೆ. ಅವ್ರ ಮಾತುಗಳನ್ನು ನಾವೆಲ್ಲ ಕೇಳೋಣ. ಈಗ ಪದ್ಮರಾಜ್ ಪೂಜಾರಿ ಒಬ್ಬ ಒಳ್ಳೆಯ ವ್ಯಕ್ತಿ ಇರುವಂಥ, ಹಿನ್ನೆಲೆ ಇರುವಂಥ, ಹೆಸರು ಮಾಡಿರ್ತಕ್ಕಂಥ, ಇವತ್ತು ಇಡೀ ಕ್ಷೇತ್ರದಲ್ಲಿ ಬಹುಶಃ ನಾನು ಬೆಂಗಳೂರಿನಲ್ಲಿ ಮೊನ್ನೆ ನನಗೆ ಅನೇಕ ಪತ್ರಕರ್ತರು ಸಿಕ್ಕಿದ್ರು ಮತ್ತು ಅನೇಕ ಜನ ಬೇರೆ ಜನ ಸಿಗ್ತಾ ಇರ್ತಾರೆ. ಎಲ್ಲರೂ ಬಾಯಲ್ಲಿ ಒಂದು ಮಾತಂತೂ ಇದ್ದೇ ಇದೆ, ಏನು ಸರ್ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದಾರಲ್ಲ ನೀವು ಮಂಗಳೂರಲ್ಲಿ, ಇದಕ್ಕಿಂತ ಒಳ್ಳೆ ಕ್ಯಾಂಡಿಡೇಟ್ ಸಿಗ್ತಾ ಇರಲಿಲ್ಲ, ಅತ್ಯಂತ ಒಳ್ಳೆಯ ಸೆಲೆಕ್ಷನ್ ಮಾಡಿದ್ದೀರಿ ಅಂತ ಪ್ರತಿಯೊಬ್ಬರು ಕೂಡ ನನಗೆ ಪದ್ಮರಾಜ್ ಪೂಜಾರಿ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಬಾಯಿ ಮಾತು ಇವತ್ತು ಎಲ್ಲ ಕಡೆ ಇದೆ. ಅವ್ರನ್ನ BJPಯಲ್ಲಿ ಇರೋರು ಕೂಡ ನಿಮ್ಮ ಕ್ಯಾಂಡಿಡೇಟ್ ಒಳ್ಳೆಯವ್ರು ಬಿಡ್ರಿ, ಅವ್ರ ಕ್ಯಾಂಡಿಡೇಟ್ ಬಗ್ಗೆ ಅವ್ರಿಗೆ ಅಸಮಾಧಾನ ಇದೆ. ನಮ್ಮ ಕಾಂಗ್ರೆಸ್ ಅಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ನಮ್ಮ ಕ್ಯಾಂಡಿಡೇಟ್ ಬಗ್ಗೆ ಯಾವ ಭಿನ್ನಾಭಿಪ್ರಾಯ ಇಲ್ಲ, ನಾವೆಲ್ಲ ಒಂದಾಗಿದ್ದೀವಿ. ಲೀಡರ್ಸು, ಮುಖಂಡರು, ಕಾರ್ಯಕರ್ತರು, ನಾವೆಲ್ಲ ಉತ್ಸಾಹದಿಂದ ನಾವು ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆಯಿಂದ ನಾನು ಈ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಸುತ್ತಾಡಿದ್ದೀನಿ. ಸುಬ್ರಹ್ಮಣ್ಯದಿಂದ ಹಿಡಿದು ಸುಳ್ಯ, ಪುತ್ತೂರು, ಹಾಗೆ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಎಲ್ಲ ಕಡೆ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ, ವಿಶ್ವಾಸ ಇದೆ. ಸರ್ ಈ ಸಲ ನಾವು ಗೆದ್ದು ಬರ್ತೀವಿ, ಒಂದು ಬದಲಾವಣೆ ಇದೆ, ಜನ ನಮ್ಮ ಬಗ್ಗೆ ಪ್ರೀತಿ ತೋರಿಸ್ತಾ ಇದ್ದಾರೆ, ನಾವೆಲ್ಲ ಈ ಸಲ ನಮ್ಮ ಕ್ಯಾಂಡಿಡೇಟ್ನ ಗೆಲ್ಸೋಣ ಅಂತ ಒಂದು ಆ ಉತ್ಸಾಹ ಇವತ್ತು ಕಾಣ್ತಾ ಇದೆ. ಅದು ಕೇವಲ ಮಂಗಳೂರಲ್ಲಿ ಒಂದೇ ಅಲ್ಲ, ಇಡೀ ಕರ್ನಾಟಕದ 28 ಕ್ಷೇತ್ರದಲ್ಲೂ ಕಾಣ್ತಾ ಇದೆ. ಅದರಿಂದ ಅಚ್ಚರಿಯ ಫಲಿತಾಂಶ ಬಂದರೂ ಕೂಡ ಬರ್ಬೋದು. ಎಲ್ಲ ಗೆಲ್ತೀವಿ ಅಂತ ನಾನು ಹೇಳೋಕೆ ಹೋಗೋಲ್ಲ, ಆದರೆ ಬಹಳ ದೊಡ್ಡ ಮಟ್ಟದ ಒಂದು ರಿಸಲ್ಟು ನಮ್ಮ ಕರ್ನಾಟಕದಿಂದ ಬರ್ತದೆ. ಕರ್ನಾಟಕದ ಬದಲಾವಣೆ ಈಗಾಗಲೇ ಏನು ರಾಜ್ಯದಲ್ಲಿ ನಾವು ಗೆದ್ದು ದೇಶಕ್ಕೆ ಒಂದು ಸಂದೇಶ ಕಳಿಸ್ತು. ಈ BJPಯನ್ನು ಸೋಲಿಸೋದಕ್ಕೆ ನಮಗೆ ಗೊತ್ತಿದೆ ಹೇಗೆ ಸೋಲಿಸಬೇಕು. ಕರ್ನಾಟಕದ ಜನರಿಗೆ BJPಗೆ ಪಾಠ ಕಲಿಸ್ತಕ್ಕಂಥ ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಅದು ಹಿಂದಿನ ಚುನಾವಣೆಯಲ್ಲಿ ಆಯಿತು. ಅದರ ನಂತರ ತೆಲಂಗಾಣ ಗೆದ್ದು ಈಗ ದೇಶದ ಮುಂದೆ, ದೇಶದ ಭವಿಷ್ಯದ ಪ್ರಶ್ನೆ ಇದು. ಇದು ಸಾಮಾನ್ಯವಾದಂಥ ಒಂದು ಸಾರ್ವತ್ರಿಕ ಚುನಾವಣೆ ಅಲ್ಲ. ಇದು ದೇಶದ ಮುಂದೆ, ದೇಶ ಉಳಿತದ ಇಲ್ವಾ, ಪ್ರಜಾಪ್ರಭುತ್ವ ಉಳಿತದ ಇಲ್ವಾ, ಜನತಂತ್ರ ವ್ಯವಸ್ಥೆ ಇರ್ತದ ಇಲ್ವಾ, ಅದು ಇವತ್ತು ಈ ಚುನಾವಣೆಯಲ್ಲಿ ಅಡಗಿದೆ. ನಮ್ಮ ಜನರು ಬಹಳ ಬುದ್ಧಿವಂತರಿದ್ದಾರೆ, ಅವ್ರು ನೋಡಿದ್ದಾರೆ, ತಿಳ್ಕೊಂಡಿದ್ದಾರೆ, ಮೋದಿಯ ಒಂದು ಆಟವನ್ನು ನೋಡಿದ್ದಾರೆ. ಈಗ ಅದಕ್ಕೆ ತಕ್ಕ ಉತ್ತರ ಓಟಿನ ಮುಖಾಂತರ ಅವರು ಕಳಿಸ್ಕೊಡ್ತಾರೆ ಅಂತ ನನಗೆ ನಮ್ಮ ದೇಶದ ಜನರ ಮೇಲೆ ವಿಶ್ವಾಸ ಇದೆ. ಅದು ಇವತ್ತು ನಿಜವಾದಂಥ ಪರಿಸ್ಥಿತಿ ಅಂತ ಹೇಳಿ ಇವತ್ತು ನಾವೆಲ್ಲರೂ ಇನ್ನು 2 ದಿವಸ ಕಾಲ ಶ್ರಮ ಪಟ್ಟು ಯಾವುದೇ ನಾವು ಆಲಸ್ಯವನ್ನು ಪಡೆದೆ ಪ್ರತಿಯೊಂದು ಓಟನ್ನು ಕೂಡ ನಾವು ಹೆಚ್ಚಿನ ರೀತಿಯಾಗಿ ಕವರ್ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಪ್ರತಿಯೊಂದು ಓಟು ಕೂಡ ಮುಖ್ಯ ಇದೆ, ಯಾರನ್ನು ಕೂಡ ನಾವು ಬಿಡಬಾರ್ದು. ಎಲ್ಲರನ್ನು ಕೂಡ ನಮ್ಮ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಕ್ಕಂಥ, ನಮ್ಮ ಪಕ್ಷದ ಪರವಾಗಿ ಓಲೈಸ್ತಕ್ಕಂಥ ಕೆಲಸ ತಾವೆಲ್ಲರೂ ಕೂಡ ಸೇರಿ ಮಾಡಬೇಕು ಅಂತ ಹೇಳಿ ಈ ಒಂದು ಐತಿಹಾಸಿಕವಾದಂಥ ಒಂದು ಚುನಾವಣೆಯಲ್ಲಿ ಈ ದೇಶವನ್ನು ಉಳಿಸ್ದು, ನಾವು ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ದು, ಕಾಂಗ್ರೆಸ್ ಮೇಲೆ ದೇಶದಲ್ಲಿ ಏನಾದರೂ ದೇಶದ ಒಂದು ಬೆಳವಣಿಗೆಯ, ದೇಶವನ್ನು ಕಟ್ಟಿರ್ತಕ್ಕಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ. ನಮ್ಮ ಮೇಲೆ ಜವಾಬ್ದಾರಿ ಇದೆ, ನಾವಿದನ್ನು ಮಾಡಬೇಕು. ಬೇರೆ ಈ ದೇಶದಲ್ಲಿ ಯಾವ ಪಕ್ಷ ಇಲ್ಲ, ಅದು ಕೇವಲ ಕಾಂಗ್ರೆಸ್ ಪಕ್ಷ ಈ ಒಂದು ಜವಾಬ್ದಾರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಇತಿಹಾಸ ಅದು ತ್ಯಾಗ, ಬಲಿದಾನ, ಹೋರಾಟ, ಸಂಘರ್ಷ, ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರ ದೇಶ ಕಟ್ಟಿರ್ತಕ್ಕಂಥ ಇತಿಹಾಸ ನಮ್ಮದು. ಅದರಿಂದ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ, ಅದನ್ನು ನಿರ್ವಹಣೆ ಮಾಡೋಣ ಪ್ರಾಮಾಣಿಕತೆಯಿಂದ.
ಏನನ್ನು ಕೂಡ ನಾವು ಅಪೇಕ್ಷೆ ಪಡ್ತೇನೆ. ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಒಂದೊಂದು ಕಡೆ ಇಟ್ಟು, ಇಲ್ಲಪ್ಪ ಈ ಚುನಾವಣೆಯಲ್ಲಿ ನಮ್ಮ ಕ್ಯಾಂಡಿಡೇಟ್ನ ಗೆಲ್ಲಿಸಬೇಕು, ಪದ್ಮರಾಜ್ ಅವರನ್ನು MP ಮಾಡಬೇಕು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಬೇಕು, ದೇಶದಲ್ಲಿ ಕೂಡ ಕಾಂಗ್ರೆಸ್ ಬರಬೇಕು ಅಂತ ಆ ದೃಷ್ಟಿಯಿಂದ ನೀವು ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ವಂದಿಸಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಬಿಜೆಪಿಯನ್ನು ಧಿಕ್ಕರಿಸಿ ಕಾಂಗ್ರೆಸ್ ಅನ್ನು ಬೆಂಬಲಿಸುವಂತೆ ಕರೆಕೊಟ್ಟಂತ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರಿಗೆ ಗೌರವಪೂರ್ವಕ ಅಭಿನಂದನೆಗಳು. ಇದೀಗ JDS ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತಹ ಸಂದರ್ಭ ಕುದ್ರೋಳಿಯ ಕಾರ್ಪೊರೇಟರ್ ಸನ್ಮಾನ್ಯ ಶಂಸುದ್ದೀನ್ ರವರ ನೇತೃತ್ವದಲ್ಲಿ ಹಲವಾರು JDSನ ಕಾರ್ಯಕರ್ತರು ಇದೀಗ ಕಾಂಗ್ರೆಸ್ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಅವರ ಸಮ್ಮುಖದಲ್ಲಿ, ಅದೇ ರೀತಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ಸಮ್ಮುಖದಲ್ಲಿ, ಅದೇ ರೀತಿ ನಮ್ಮ ನಾಯಕಿ ತೇಜಸ್ವಿನಿ ಗೌಡ ಇವರ ಉಪಸ್ಥಿತಿಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಪದ್ಮರಾಜ ಪೂಜಾರಿ ಅವರ ನೇತೃತ್ವದಲ್ಲಿ ಅಬ್ದುಲ್ಲಾ, ಜುಬೈರ್ ಅಹಮದ್, ಮೊಹಮ್ಮದ್ ನವಾಜ್, ಮೊಹಮ್ಮದ್ ಆಸಿಫ್, ಯೂಸುಫ್, ಮೊಹಮ್ಮದ್ ಹನೀಫ್, ಮುಸ್ತಫಾ, ಮೊಹಮ್ಮದ್ ರಿಜ್ವಾನ್, ಬಶೀರ್ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡು ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಬಲಿಷ್ಠಗೊಳಿಸಿದ್ದಾರೆ. ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ, ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ, ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ. ದಿನೇಶ್ ಗುಂಡೂರಾವ್ ಅವರಿಗೆ, ದಿನೇಶ್ ಗುಂಡೂರಾವ್ ಅವರಿಗೆ, ಪದ್ಮರಾಜ ಪೂಜಾರಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಮಲ್ಲಿಕರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ. ಇದೀಗ ಬಿಜೆಪಿ ಪಕ್ಷದೊಂದಿಗೆ ಒಡಂಬಡಿಕೆ ಮಾಡಿದಂತಹ JDS ಅನ್ನು ತೊರೆದು ನಮ್ಮ ಎಲ್ಲಾ ಜಾತಿ ಧರ್ಮದವರನ್ನು ಸಮಾನವಾಗಿ ಕಾಣುವಂತ ಕಾಂಗ್ರೆಸ್ ಪಕ್ಷದತ್ತ ಸೇರ್ತಾ ಇದ್ದಾರೆ JDSನ ಕಾರ್ಯಕರ್ತರು. ಅಬ್ದುಲ್ಲಾ ಅಧ್ಯಕ್ಷರು, ಜುಬೈರ್ ಅಹಮದ್ ಜನರಲ್ ಸೆಕ್ರೆಟರಿ, ಮೊಹಮ್ಮದ್ ನವಾಜ್, ಮೊಹಮ್ಮದ್ ಆಸಿಫ್, ಯೂಸುಫ್, ಮೊಹಮ್ಮದ್ ಹನೀಫ್, ಮುಸ್ತಫಾ, ಮೊಹಮ್ಮದ್ ರಿಜ್ವಾನ್, ಬಶೀರ್ ಇವರೆಲ್ಲರಿಗೂ ಪಕ್ಷಕ್ಕೆ ಸ್ವಾಗತ. ಹಾಗೂ ಎಂಬ ಅವಧಿಯಲ್ಲಿ ಪಕ್ಷ ಇನ್ನಷ್ಟು ಸದೃಢಗೊಳ್ಳಲಿ ನಿಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷದ ಗಣ್ಯರೇ ಸೇರಿದಿನಂಚಿಂತ ಕಾಂಗ್ರೆಸ್ ಪಕ್ಷದ ಮಾತ ಅಭಿಮಾನಿಲೆ ಇನಿ ಓಟು ಬರೆಯರೆ ನನ್ನ ಓಟು ಪಾಡರೆ ನಮಕ್ ಖಾಲಿ ಮುಜೆ ದಿನ ಒರಿದೀನಿ. ಈ ಸಲ ನಮಕ್ ಬಾರಿ ಒಂಜಿ ಎಡ್ಡೆ ಕ್ಯಾಂಡಿಡೇಟ್ ನಮ್ಮ ಪಕ್ಷ ಕೊಡ್ತುಂಡು ಪದ್ಮರಾಜನ್ನೇ. ಅರೇನ್ ತೂನಗನೆ ಒಂಜಿ ಪಾಸಿಟಿವಿಟಿ ನಮಕ್ ಬರ್ಪುಂಡು. ಯಾಪ ತೂನಗಲ ಅರ್ನ ಒಂಜಿ ಸ್ಮೈಲಿಂಗ್ ಮೋನೆ, ಇತ್ತ ತೂನಗಲ ಅರ್ ತೆಲ್ತೊಂದೇ ಪುಂಡು. ಆ ಮೋನೆಡೆ ಒಂಜಿ ಛಾಯೆ ಉಂಡು. ಅರ್ನ ಪಾಸಿಟಿವಿಟಿ ಈ ಸಲ ನಮಕ್ ಮಾತ ಬತ್ತದು. ಖಂಡಿತವಾದ ನಮ್ಮ ಮಾತೆಲ್ಲ ಮಸ್ತ್ ಶ್ರಮ ವಹಿಸೊಂದ, ಮಸ್ತ್ ಶ್ರಮ ಪಡೆದ. ಈ ಸಲ ಅರ್ ಖಂಡಿತವಾದ ವಿನ್ ಅಪ್ಪೇರು ಪನ್ಪುನ ಆಶೆ ಮಾತೆರೆಗ್ಲ ಉಂಡು. ಬಿಜೆಪಿ ಯಾಪಲ ಮಾತೆರೆಗ್ಲ ಚೊಂಬುನೇ ಕೊಡ್ತೀನಿ. ಇತ್ತೆವು ಜನಕ್ಲೆಗೆ ಅರ್ಥ ಒಂದು ಬೈದನು. ಮುರಣಿ ಒಂಜಿ ದಿನ ಕುಮಾರಸ್ವಾಮಿ ಪನ್ಪೇರು ಈ ಫ್ರೀ ಭಾಗ್ಯೋಲೆನ ಕೊರ್ದು ಪೊಂಜೋಲೆನ ದಾರಿ ತಪ್ಪಾದೇರಂದು. ದಾರಿ ತತ್ತದಿನಿ 6 ಮಾತೆರೆಗ್ಲ ಗೊತ್ತುಂಡು. ಇತ್ತ ಬಿಜೆಪಿ ದೊಟ್ಟಿಗೆ ಸೇರೊಂದು ಈ JDSದ ಶವಪೆಟ್ಟಿಗೆದ ಲಾಸ್ಟ್ ಮೊಳೆನಾರು ಹೊಡಿದೆ. ಒಂಜಿ 2,000 ರೂಪಾಯಿ ಒಂಜಿ ಪೊಂಜೋಗು ಕೊರಂಡ ಆಲವಿನ ದಾದ ಮನ್ಪೊಲಂದು ಕೇನಂಡ. ಪ್ರಾಯದ ಪೊಂಜು ಬಚ್ಚಿರ ಪೂಲ್ದೆ ತೊಂದೇರು ದಾಲ ಇಜ್ಜಿಂದಾಂಡ ಮಗಾಟನ ಕಂಡನಡನ ಕೈ ನೀಡಿನ ಪರಿಸ್ಥಿತಿ ಇಜ್ಜಿ ಅಕ್ಲೆಗ್ ಔಷಧಿಗ ಉಪಯೋಗ ಆಪುಂಡು. ಒಂಜಿ ಅಪ್ಪ ಏನಾಲು ತನ್ನ ಜೋಕ್ಲೆಗ್ ಅಂಗಿದ್ದೆ ತೊನ್ನುವಲ್. ಒಂಜಿ ಅಪ್ಪ ಏನಾಲು ತನ್ನ ಜೋಕ್ಲೆಗ್ ಇಲ್ಲಗ ಅರಿ ಸಾಮಾನು ವಿದ್ಯೆಗ್ ದಾಲ ಇಜ್ಜಿಂದಾಂಡ ಎತ್ತೋ ಜನ 2,000 ರೂಪಾಯಿ ಅಕಲ ಇಲ್ಲದಕಲ ಅಂತ್ಯ ಸಂಸ್ಕಾರ ಮನ್ಪರೆ ಯೂಸ್ ಮಂತಿನಕ್ಲುಲೇರು. ಇಂಚಿಂತ ಪೊರ್ಲುದ ಅರ್ಥಪೂರ್ಣವಾಯಿನ ಒಂಜಿ ಕಾರ್ಯಕ್ರಮ ಸಿದ್ದರಾಮಯ್ಯ ಸರ್ಕಾರ ಕೊಡ್ತುಂಡು. ಇನಿ ಕೊಡೆ ನಮ್ಮ ತೂಪ ಮಾತಾ ಪೊಂಜೊಲ್ಲ ಬಸಟ್ ಫ್ರೀಟ್ ಪೋಂದುಲ್ಲೇರು. ಫ್ರೀಟ್ ಓಡಿ ಪೋಪುನು ದೇವಸ್ಥಾನಗಳಿಗೆ ಪೋಪೇರು, ಅಪ್ಪೆಲ್ಲಗೆ ಪೋಪೇರು. ಇಂಚಪ್ಪುನಗ ಒಂಜಿ ಪೊಂಜೋಳಿಗೆ ಸ್ವಾಭಿಮಾನ ಅದು ಬದುಕೆರೆ ಒಂಜಿ ಅವಕಾಶ ಮಂತ್ ಕೊಡ್ತುಂಡು. ಒಂಜಿ ಮೇಟ್ ಮೋದಿ ಪಂತೆ ರಾಣಿ 15 ಲಕ್ಷ ರೂಪಾಯಿ ನಿಕಲ್ ಅಕೌಂಟ್ಗೆ ಬರ್ಪುಂಡು. 15 ಲಕ್ಷ ಬಿಡ್ಲೆ 15 ರೂಪಾಯಿ ನಿಕಲ್ ಅಕೌಂಟ್ಗೆ ಬೈದಿಜಿ. ಕೆಲವು ಕಡೆಟ್ ಎಂಕಲು ಫೀಲ್ಡ್ ವರ್ಕ್ಗೆ ಪೋನಗ ಪನ್ಪೇರು ಸಿದ್ದರಾಮಯ್ಯರು ಏರ್ನ ಕಾಸನ್ನು ಕೊರ್ಪಿನಿಂದು 2,000 ಕೊರ್ಪೆರಂದು ಏರ್ನ ಕಾಸನ್ನು ಕೊರ್ಪಿನಿಂದು. ಈ 2,000 ರೂಪಾಯಿ ಜನಕಲ್ನ ಕೈ
ಮಂತಿರಿಂದ ಆರು ಆತಾಂಡಲ ಎಡ್ಡ ಬೇಲೆಯನ್ನು ಸಿದ್ದರಾಮಯ್ಯರು ಮಂತಿದ್ದೇರು ಶ್ರೀಮಂತಿರ್ನ ಕೈಡ್ದು ದೆತ್ತೊಂದು ಬಡವರಿಗೆ ಪಟ್ಟೊಂದುಲ್ಲೇರು ದೂ ಕಾಂಗ್ರೆಸ್ ದುಮ್ಮುದ ಕಾಲಡು ಇಂದಿರಾ ಗಾಂಧಿಲ ಅವೇನೇ ಮಂತದಿನಿ ಶ್ರೀಮಂತರನ್ನ ಜಾಗೆಂದೆ ತಂದು ಬಡವರಿಗೆ ಪಟ್ಟದ್ದು ಇನಿ ಬಡವರು ಒಂದು ಸ್ವಾಭಿಮಾನದ ಜೀವನ ವ್ಯತ್ತ ಮಂತೊಂದುಲ್ಲೇರಂದಾಂಡ ಐಕ್ ಕಾಂಗ್ರೆಸ್ ಪಕ್ಷ ಕಾರಣ ಒಂಜಿ ಮೇಟ್ ಮೋದಿ ಪನ್ಪೇರು ಬೇಟಿ ಬಚಾವ್ ಒಂದು ಬೇಟಿ ಪಡಾವ್ ಒಂದು ಮೂಲು ತುಯರ ಪೋಂಡ ಬೇಟಿ ಬಚಾವ್ ಅತ್ತು ಬೇಟಿ ಬಚಾವ್ ಬಚಾವ್ ಪನ್ಪುನ ಸ್ಥಿತಿ ಇನಿ ಈ ಪರಿಸ್ಥಿತಿಗೆ ಬೈದನೆ ಈ ಊರುಡು ಪಾತೆರಿ ಕೂಡ್ಲೆ ಧರ್ಮದ ಬಗ್ಗೆ ಪಾತೆರುವ ಹುಬ್ಬಳ್ಳಿಡು ಒಂಜಿ ಹಿಂದೂ ಮಹಿಳೆಯನ್ನು ಒಂಜಿ ಮುಸಲ್ಮಾನ ಯುವಕೆ ಕೆರಿಯೆ ಅವೇ ಉಡುಪಿಡು ಮೂಜಿ ಮುಸಲ್ಮಾನ ಮಹಿಳೆನು ಒಂಜಿ ಎಲ್ಲಿಯ ಬಾಲೆನು ಒಂಜಿ ಹಿಂದೂ ಯುವಕೆ ಕೆರಿಯೆ ಮೂಲು ದಾದಾಂದ್ ಪಂಡ ಪ್ರತಿ ಒಂಜಕ್ಕೆ ಬಣ್ಣ ಕೊರ್ಪೇರು ಧರ್ಮದ ಕೆರ್ತಿನಾಯೆ ಹಂತಕ್ಕೆ ರಡ್ಡ ಜನಕ್ಕಲ ಗಲ್ಲು ಶಿಕ್ಷೆ ಆವಡು ರಡ್ಡ ಜನಕ್ಕಲ ಆಯ್ ಹಿಂದೂ ಆವಡ ಆಯ್ ಮುಸ್ಲಿಂ ಆವಡ ಏರೇ ಆವಡ ತಪ್ಪು ಮಂತಿನಾಯೆ ತಪ್ಪಿತಸ್ತೆ ಆಯ್ಗ ಗಲ್ಲು ಶಿಕ್ಷೆ ಆವಡು ನೆಕ್ ಧರ್ಮ ಬಿಜೆಪಿ ಕಾಂಗ್ರೆಸ್ ಪನ್ಪುನತ್ತು ಮೊಕಲು ಜನಕಲ್ನ ಕೈಗೆ ಈತು ವರ್ಷ ಚೊಂಬು ಕೊಡ್ತೇರು ನನಾಂಡಲ ಈ ದಕ್ಷಿಣ ಕನ್ನಡದ ಬುದ್ಧಿವಂತೇರು ಜನತೆಗಳ ಪನ್ಪಿನ್ಯಾನಿ ಈತೆ ಎಡ್ಡ ಕ್ಯಾಂಡಿಡೇಟ್ ಕೊಡ್ತೇರು ಅಂಚಾಟ ನಮಕ್ ಮಸ್ತ್ ಜವಾಬ್ದಾರಿ ಉಂಟು ನನ್ನ ಈ ಮೂಜಿ ದಿನಟು ನನ್ನ ವಾ ಮೇಲ ಸೇಲೆನ ಮಂತದ ಮಕ್ಕಳು ದಾದ ಮನ್ಪೇರು ಪನ್ಯರ ಸಾಧ್ಯ ಇಜ್ಜಿ ಅಂಚಪ್ಪುನಗ ನಮ್ಮ ಮಾತೇರ್ಲ ಪದ್ಮರಾಜ್ಗ ದಯದೀದ ಮಾತೇರ್ಲ ಮೂಲಿ ಸೇರ್ದಿ ನಕ್ಲೆಗ್ ಬಂದ್ಪಿನಿ ಈ ಮೂಜಿ ದಿನ ಕಷ್ಟಪತ್ತಂಡ ನನ್ನ ಈ ದುಮ್ಮದ ದಿನಟು ದಕ್ಷಿಣ ಕನ್ನಡ ಜಿಲ್ಲೆನ ನಮಕ್ ಮಾತೇರ್ಲ ಒಂಜಿ ಸುಖ ಶಾಂತಿ ನೆಮ್ಮದಿ ಕನರ ಸಾಧ್ಯ ಉಂಟು ಬಕ್ಕ ಈ ಬಿಜೆಪಿ ದಕ್ಕಲೇನು ಈ ದಕ್ಷಿಣ ಕನ್ನಡ ಜಿಲ್ಲೆಡ ಅಕಲ ಈ ಸುಳ್ಳು ಆಶ್ವಾಸನೆ ನಮ್ಮ ಅಕ್ಲೇನು ಪಿದೈ ಪಾಟೋಡು ಪಂಡದ ಮಾತೆರೆಗ್ಲ ಎಂಕಿ ವೇದಿಕೆಡ ಅವಕಾಶ ಕೊರ್ನೆಕ್ ಧನ್ಯವಾದಿಸೊಂದು ಕಾಂಗ್ರೆಸ್ ಒಂಜಿ ಮಲ್ಲ ಜೈ ಪನೊಂದು ಎನ್ನರಟ್ಟು ಪಾತೆರನ್ನು ಮುಗಿಪುವೆ. ಇದೀಗ ನಮ್ಮ ಈ ಒಂದು ವೇದಿಕೆಯಲ್ಲಿ ಹಿರಿಯರಾದ ಅಶ್ವಿನ್ ಕುಮಾರ್ ರೈ ಅವರ ಇರುವಿಕೆಯನ್ನು ನಾವು ಗೌರವದಿಂದ ಗುರುತಿಸ್ಕೊಳ್ತಾ ಇದ್ದೇವೆ. ಕೊನೆಯದಾಗಿ ವಂದನಾರ್ಪಣೆ ಕಾರ್ಯಕ್ರಮ ಇದನ್ನು ನಮ್ಮ KPCCಯ ಪ್ರಧಾನ ಕಾರ್ಯದರ್ಶಿಗಳು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ನಮ್ಮೆಲ್ಲರ ನಾಯಕಿ ಮಮತಾ DS ಗಟ್ಟಿ ಅವರು ನಿರ್ವಹಿಸಬೇಕು ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇವೆ. ಬಾರ್ಯಾತ್ ಪೊರ್ಲುದ ನಮ್ಮ ಪ್ರಚಾರ ಸಭೆಟ್ 7 ಗಂಟೆಡ್ದು ಬೊಕ್ಕ ಕುಲ್ಲುದು ಮಾತೆರ್ನಲ ಪಾತೆರನು ಕೇನ್ ಹಂಚಿನ ಎಂಗ್ಲ ದುಂಬುಡಿತ್ತಿನ ಮಾತೆರ್ನ ಪ್ರೀತಿದ ನಮ್ಮ ಪಕ್ಷದ ಕಾರ್ಯಕರ್ತರಿಗ್ಲ ನಾಯಕರಿಗ್ಲ ಯಾನು ಶುರುಕಾದ ಧನ್ಯವಾದಲಿನ ಪಾನೊಂದು ನಮ್ಮ ವೇದಿಕೆಡು ಬತ್ತದ ಬಾರ್ಯಾತ್ ಪೊರ್ಲುಡೆ ಪೂರೆಲ್ಲ ನಾಯಕರ್ನಗ್ಲ ಪಾತಿರಿಯರು ಅಕ್ಲೆಗ್ ಪೂರರೆಗ್ಲ ನಮ್ಮ ಪಕ್ಷದ ಪರವಾದ ಮುಡಿಪು ಬ್ಲಾಕ್ದ ಪರವಾದ ಧನ್ಯವಾದ ಸಮರ್ಪಣೆ ಮಂತೊಂದು ಸಮಯ ಮೀರ್ದುಂಡು ನನ್ನ ಪಾತೆರ್ನ ಪೊರ್ತತ್ತು ನಮ್ಮ ಏಪಲ ಆ ದೇವೇರ್ನ ಆಶೀರ್ವಾದಡು ಪದ್ಮರಾಜೇರ್ನ ಗೆಲುವು ನಮ್ಮ ಮಾತೆರ್ನಲ ಈ ಜಿಲ್ಲೆದ ಶ್ರೀರಕ್ಷೆ ಆವಡು ಆ ದೇವೇರ್ನ ಆಶೀರ್ವಾದಡು ಸರ್ವ ಧರ್ಮದ ಜನಕುಲ್ನ ಆಶೀರ್ವಾದ ಮತ ಆದ ಪದ್ಮರಾಜೇರ್ನ ಗೆಲುವುಗೂ ಕಾರಣೀಭೂತ ಆಡಂದು ಪನ್ನೊಂದು ನಮ್ಮ ಮಾತೆರ್ಲ ಒಟ್ಟುಗು ಬೆನ್ಕ ನಮ್ಮನ ಇಪ್ಪುನಿ ಕೇವಲ ನಮ್ಮ ಚುನಾವಣೆಗೆ 47 ಗಂಟೆ ಈ 47 ಗಂಟೆಡು ನಮ್ಮ ಒಟ್ಟಾದಿತ್ತದು ಪ್ರೀತಿ ವಿಶ್ವಾಸ ಹಿಡಿತದೆ ಮೆಗ್ಗಿ ಪಲಯಲೆ ಕೈತದೆ ಕೆಲಸ ಮನ್ಪುನಂಚಿನ ಅಗತ್ಯತೆ ಉಂಡು ಅಂಚಾದ ನಮ್ಮ ಪೂರೆಲ್ಲ ಪದ್ಮರಾಜರಿಗೆ ಗೆಲ್ತಿರಿಂದಾಂಡ ಈ ಜಿಲ್ಲೆದ ಜಾತ್ಯತೀತ ತತ್ವದ ಗೆಲುವಾಪುಡು ಮಾತೆರ್ನಲ ಪ್ರೀತಿ ವಿಶ್ವಾಸದ ಗೆಲುವಾಪುಡು ಪನ್ನೊಂದು ಈ ಒಂಜಿ ಕಾರ್ಯಕ್ರಮನ ಯಶಸ್ವಿ ಅಧಿಕಾರಿಲು ಮಾತೆರೆಗಲ ಒಂಜೇಶ್ವರವಾದ ಅಭಿನಂದನೆ ಸಲ್ಲಿಸ ಒಂದು ದುಂಬುಡಿತ್ತಿನ ನಿಕ್ಲೆಗ ಮಾತೆರೆಗಲ ಮಾಧ್ಯಮದ ಬಂಧುಲೇಗಲ ಅಭಿನಂದನೆ ಸಲ್ಲಿಸದು ಎಂಗ್ಲ ರೆಡ್ಡ ಪಾತ್ರನ ಮುಕ್ತಾಯ ಮನ್ಪುವ. ಜೈ ಕಾಂಗ್ರೆಸ್, ಬೋಲೋ ಭಾರತ್ ಮಾತಾ ಕಿ ಜೈ.